ಗಣಪಗೆ ಚಲ್ವತ್ರಿ ಜಾಗವಲ್ದಿತ ನೀಗಾರತಿ ಎತ್ತೀರೆ ಗಜಮುಖದ ಬಗೆ ಗಣಪಗೆ ಒಳ್ಳಿತದವಲು ತೆಂಗಿನಕಾಯಿ ಕಡಲೆಯ ಎಳ್ಳುಂಡೋಳಿಗೆ ಕಪ್ಪು ಮೆಲುಬವಗೆ ಬೆಳ್ಳಿಯ ಬುಡಿ ಗೆಜ್ಜೆಗಳ ಕಟ್ಟಿ ಕುಣಿಯುವ ಡೊಳ್ಳಿನ ಗಣಪಗಾರತಿ ಎತ್ತೀರೆ ಆರತಿ ಎತ್ತೀರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಕೊಂಬಗೆ ದಾವಾಗ್ನಿಯೋದದಿ ಮೆರೆಯುವಗೆ ಅವವ ಮನದೊಳು ನೆನೆಸಿದಿಷ್ಟಾರ್ಥವ ಇವಾಗ ಗಣೇಶ ಗಾರತಿ ಎತ್ತೀರೆ ಆರತಿ ಎತ್ತೀರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧರಿಗೆ ಹರುಷದಿ ಭಜಕರ ಪೊರೆಬಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಆತ್ಮೀಯ ಸಜ್ಜನ ಸಹೃದಯ ಬಂಧುಗಳೇ, ಕಲಾಭಿಮಾನಿ ಬಂಧುಗಳೇ, ತಲಪಾಡಿ ಪಡ್ಪು ಎಂಬಲ್ಲಿ ಶ್ರೀ ಸ್ಕಂದ ಇದರ ಗೃಹ ಪ್ರವೇಶದ ಶುಭ ಸಂದರ್ಭ. ಶ್ರೀಮತಿ ಸುಜನಾ ಮತ್ತು ಶ್ರೀ ಶಿವಾನಂದ, ರೂಪೇಶ್, ಸಹನಾ, ಲವೀಶ್ ಇವರ ಶ್ರೀ ಸ್ಕಂದ ಇದರ ಗೃಹ ಪ್ರವೇಶದ ಶುಭ ಸಂದರ್ಭದಲ್ಲಿ ಯಕ್ಷಗಾನ ತಾಳಮದ್ದಲೆ ಕೂಟ ಕುಮಾರ ವಿಜಯ ಷಣ್ಮುಗ ವಿಜಯ ಎನ್ನುವಂತಹ ಪ್ರಸಂಗವನ್ನು ಆರಿಸಿಕೊಂಡಿದ್ದಾರೆ. ಭಾಗವತರಾಗಿ ಸರ್ವಶ್ರೀ ರತ್ನಾಕರ ಆಳ್ವ ರಾಮಯ್ಯರ ಪಾಲು ತಲಪಾಡಿ, ಹಿಮ್ಮೇಳ ಮದ್ದಳೆ ಚೆಂಡೆಯಲ್ಲಿ ರಾಜಾರಾಮ್ ಬಳ್ಳಾಲ್ ಚಿಪ್ಪಾರು, ಕೃಷ್ಣಪ್ಪ ಕಿನ್ಯ, ಚಕ್ರತಾಳದಲ್ಲಿ ಪ್ರಕಾಶ್ ಕಿನ್ಯ, ಪಾತ್ರವರ್ಗದಲ್ಲಿ ಈಶ್ವರ ಪುರಂದರ, ಷಣ್ಮುಗ ವಿದ್ಯಾಧರ್, ಶೂರಪದ್ಮ ಗಣೇಶ್ ಕುಂಜತ್ತೂರು, ಹಿರಣ್ಯಕ, ಸದಾಶಿವ ಆಳ್ವ ರಾಮಯ್ಯರ ಪಾಲು ದೇವಿಪುರ ತಲಪಾಡಿ,
ಸಂಯೋಜನೆ ಕೃಷ್ಣಪ್ಪ ಕಿನ್ಯ, ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಕಿನ್ಯ. ಇದರ ಸಂಯೋಜನೆಯಲ್ಲಿ ಈಗ ಕೇಳಿ ಷಣ್ಮುಗ ವಿಜಯ. ಅಂಬುರುಹದಳನೆ ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿದೆಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಬಡಬಡುತ್ತ ವರ್ಣಿಪೆನಿ ಕಥಾಮೃತವ ಅದು ಹಾಗೆ ಬೆಳೆದಂತಹ ದಾನವರು ಯಾವುದೇ ಒಂದು ಕಾರಣವನ್ನಾದರೂ ಹಿಡಿದುಕೊಂಡು ಸ್ವರ್ಗದ ಆಧಿಪತ್ಯವನ್ನು ಪಡೆಯಬೇಕು ಎನ್ನುವ ನಿಟ್ಟಿನಲ್ಲಿ ಅವರು ಕಾರ್ಯಶೀಲರಾಗುವುದು ಸರಿ.
ಯೋಗ್ಯತೆಯನ್ನು ಪರಿಶೀಲಿಸಿಕೊಂಡು ದೇವರ ಮುಖೇನವಾಗಿ ಸ್ತುತಿಸಿ ಭಜಿಸಿ ವರಗಳನ್ನು ಪಡೆದು ಆ ಮುಖೇನವಾಗಿ ದಾಯಾದಿತನಲ್ಲಿ ಒಳಪಟ್ಟಂತಹ ಸ್ವರ್ಗವನ್ನು ತನ್ನಾಧೀನಕ್ಕೆ ಪಡೆಯಬೇಕು. ತದನಂತರ ಲೋಕವನ್ನು ತಮ್ಮ ಅಂಕೆಯಲ್ಲಿರಿಸಿಕೊಳ್ಳಬೇಕು ಎನ್ನುವ ಹಾಗೆ ಅನೇಕರು ಅನೇಕ ರೀತಿಯಲ್ಲಿ ಪ್ರಯತ್ನಿಸಿ ಅದು ವಿಫಲವಾಗಿ ಹೋಯಿತು. ಆದರೂ ಅವರಿಗೆ ತಮ್ಮ ಬುದ್ಧಿಯಲ್ಲೋ ತಾವು ನಡೆಯುವಂತಹ ದಾರಿಯಲ್ಲೋ ಸರಿಯಲ್ಲ ಎನ್ನುವ ಯೋಚನೆಯೇ ಬರಲಿಲ್ಲ. ಅವರ ಗುಣವೇ ಹಾಗೋ ಏನು, ಅದಕ್ಕಾಗಿ ಕಾರಣಗಳನ್ನು ಹುಡುಕುತ್ತಾರೆ. ಹಾಗೆಯೇ ಬಂದಂತಹ ಸ್ಥಿತಿಯಲ್ಲಿಯೂ ಕೂಡ ಒಮ್ಮೆ ನಾನು ತಪಸ್ಸನ್ನಾಚರಿಸುತ್ತಿರುವಂತಹ ಸುದೀರ್ಘ ಸಮಯದಲ್ಲಿ ಓರ್ವ ದಾನವ ಬಂದಿದ್ದ. ಬಂದು ಬ್ರಹ್ಮದೇವನಲ್ಲಿ ವರಬಲವನ್ನು ಕೇಳಿದ್ದ. ಪರಶಿವನ ಮಗನಿಂದ ನನಗೆ ಮರಣ ಬೇಕು ಅಂತ. ಆಗ ನಾವು ಸತಿಪತಿಯರು ದೂರವಾಗಿದ್ದೆವು ಎನ್ನುವುದನ್ನೇ ಅರಿತು ಅವ ಕೇಳಿದ. ಕಾಲಾನಂತರದಲ್ಲಿ ಅವನಿಗೂ ಅದೇ ಗತಿಯನ್ನು ಕಾಣಿಸುವುದಕ್ಕಾಗಿ ಷಣ್ಮುಖನ ಜನನವಾಗಿ ಆ ಮೂಲಕವಾಗಿ ತಾರಕಾಸುರನ ವಧೆಯಾಯಿತು. ಹಾಗೆಂದು ಅಂತಹ ತಾರಕಾಸುರನ ವಧೆಯಾದರೇನಾಯಿತು, ಅವನಿಗಿಂತಲೂ ಮಿಗಿಲಾದಂತಹ ದಾನವರು ತಮ್ಮಲ್ಲಿರುವ ಬುದ್ಧಿಶಕ್ತಿಯನ್ನು ಬಲವನ್ನು ಪ್ರಯೋಗಿಸಿಕೊಂಡು ವರಗಳನ್ನು ಪಡೆದು ಮೆರೆಯುವವರಿದ್ದಾರಲ್ಲ, ಯಾರಿಗೆ ಯಾವ ಅಭಯವನ್ನಿತ್ತರೂ ಇದು ಮತ್ತೆ ಮತ್ತೆ ಪುನರಪಿ ವರ್ತಿಸುತ್ತದೆ ಎನ್ನುವ ಹಾಗಿದ್ರೆ ಅದರ ನಿರ್ನಾಮವನ್ನು ಮಾಡುವುದಕ್ಕಾಗಿ ಕೈಗೊಳ್ಳಬೇಕಾದಂತಹ ಕಾರ್ಯವನ್ನು ನಾನು ಮಾಡಬೇಕಾಗಿದೆ. ಈಗಲೂ ಆಗಿದ್ದು ಹಾಗೆ ದೇವೇಂದ್ರ ಆದಿಗಳೆಲ್ಲರೂ ಶೂರಪದ್ಮನ ದಾಳಿಯಿಂದ ಕಂಗೆಟ್ಟಿದ್ದೇವೆ ಎನ್ನುವ ಹಾಗೆ ಬ್ರಹ್ಮದೇವನಲ್ಲಿ ಹೋಗಿ ಕೇಳಿಕೊಂಡರು. ತದನಂತರ ಎಲ್ಲರೂ ಸೇರಿಕೊಂಡು ಇಲ್ಲಿಗೆ ನನ್ನಲ್ಲಿಗೆ ಬಂದಿದ್ದಾರೆ. ಅವರಿಗೆಲ್ಲ ಅಭಯವನ್ನಿಟ್ಟಿದ್ದೇನೆ. ಸ್ವಲ್ಪ ಸಮಯದಲ್ಲಿಯೇ ನಿಮಗೆ ಬಂದಂತಹ ತೊಂದರೆಯನ್ನು ನಿವಾರಿಸಿಕೊಡುತ್ತೇನೆ. ಆ ಮೂಲಕವಾಗಿ ಸ್ವರ್ಗದ ಸ್ಥಾನವನ್ನು ಸ್ಥಾಯಿಯಾಗಿಸ್ತೇನೆ ನಿನಗೆ ದೇವೇಂದ್ರ ಅಂತ ಹೇಳಿದೆ. ಈಗ ಆ ಕಾರ್ಯಕ್ಕೆ ನಾನು ಉಜ್ಜುಗಿಸಬೇಕಾಗಿದೆ. ಹಾಗೆ ತೊಡಗಬೇಕು ಎನ್ನುವ ಹಾಗಿದ್ರೆ ಅಭಯವನ್ನು ಇತ್ತಾಗ ಪಾರ್ವತಿಯು ನನ್ನನ್ನೇ ನೋಡಿದಳಲ್ಲ, ಕಾರಣವೂ ಇತ್ತೆ. ದೇವೇಂದ್ರ ಬಂದು ಹೇಳಿದಂತಹ ದೂರಿನಲ್ಲಿ ಹಾಗೆ ಅವನಿಗೆ ಮಾತ್ರವಲ್ಲ, ಸ್ವರ್ಗಕ್ಕೆ ಮಾತ್ರವಲ್ಲ, ಲೋಕಕ್ಕೆ ಮಾತ್ರವಲ್ಲ, ತನ್ನ ಸತಿಯಾದಂತಹ ಸಚಿಗೂ ಕೂಡ ತೊಂದರೆಯನ್ನು ಕೊಡುತ್ತಾ ಇದ್ದಾನೆ ಎನ್ನುವಾಗ ಇದನ್ನು ನೀವು ಹೇಗಾದರೂ ಅತಿ ಶೀಘ್ರವಾಗಿ ಮಾಡಬೇಕು ಎನ್ನುವ ಹಾಗೆ ಪರಿಹಾರವನ್ನು ಕೊಡಬೇಕು ಎನ್ನುವ ಹಾಗೆ ನನ್ನ ಪಾರ್ವತಿಯು ಹೇಳಿದಾಗ ಸರಿ ಅಂತ ನಾನು ತಲೆಯೋಗಿಸಿದ್ದೇನೆ. ಹಾಗಿದ್ದರೆ ಮುಂದಿನ ಕಾರ್ಯ ಏನು ಎನ್ನುವುದಕ್ಕಾಗಿ ನೋಡಿದರೆ ಗೌರೀನಾಥನ ಮನೇಶ್ವರ ಜಾತ ಮುಖ್ಯರಿಗರು ಸಂತೈಸುತ್ತ ಷಣ್ಮುಖ ಪ್ರೀತಿಯೊಳು ಬರಲೊರೆವುದೆನ್ನುತ್ತಾಗ ದೂತನೋರ್ವನ ಕಳುಹಿದೊಡೆ ತಿಳಿದ ಕ್ಷಣ ಕಾರ್ತಿಕೇಯನು ಬಂಧನ ಸಭೆಗೆ ದಾನವರು ಅದೆಷ್ಟೇ ತೆರನಾಗಿ ಪ್ರಯತ್ನಿಸಿ ನಾನಾ ರೀತಿಯಿಂದ ವರಬಲಗಳನ್ನು ಪಡೆದುಕೊಂಡಿದ್ದರೂ ಕೂಡ ಯಾವುದಾದರೂ ಒಂದು ರೀತಿಯಲ್ಲಿ ಅವು ಅಧಪತನವನ್ನು ಹೊಂದುತ್ತಾರೆ ಎನ್ನುವುದೇ ಇಲ್ಲಿಯವರೆಗೆ ನಡೆದಂತಹ ನಿದರ್ಶನ. ಹಾಗೆಂದು ಹೀಗೆ ಬಂದಂತಹ ದಾನವನ್ನು ವಧಿಸುವುದಕ್ಕೆ ನನ್ನ ಘಟನೆಗಳನ್ನು ಸೇರಿಸಿಕೊಂಡು ನಾನೇ ಮುಂದಕ್ಕಾಗಿ ನಡೆಯುವುದೇ ಅಂತ ನೋಡಿದರೆ ಸರಿಯಲ್ಲ ಎನ್ನುವ ಹಾಗೆ ನಾನು ತೊಡಗಿದ್ದೇನೆ. ಹಾಗಿದ್ರೆ ಇದಕ್ಕೇ ಎಂದು ನಿಯಮಿಸಲ್ಪಟ್ಟೋ ಅದಕ್ಕೆ ಇದಕ್ಕೇ ಎಂದಾಗಿಯೇ ಜನಿಸಿದವನು ಎನ್ನುವ ಹಾಗಿದ್ದಾನೆ ನನ್ನ ಕಂದ. ಅವನನ್ನು ಕರೆಯಬೇಕು. ಕರೆಯುವುದಕ್ಕಾಗಿ ನಾನು ಷಣ್ಮುಖನನ್ನು ಕರೆಯುವುದಕ್ಕಾಗಿ ಬರ ಹೇಳಿದ್ದೇನೆ. ನೋಡೋಣ, ಅವನ ಬರುವಿಕೆಗಾಗಿ ಕಾದುಕೊಂಡು ಬಲ್ಲನು ಗೌರಿ ಕಂದ ಕುಮಾರ
ಪುಣ್ಯವಂತ ನಾನು. ಒಂದು ಕಾಲದಲ್ಲಿ ದುಷ್ಟರು ವಿಜೃಂಭಿಸುತ್ತಾ ಇದ್ದಾಗ ನಮ್ಮಪ್ಪನಾದಂತಹ ಆ ಮಹಾಶಿವ ತಪಸ್ಸಿನಿಂದ ಕುಳಿತಿರಲಾಗಿ ಮಡದಿ ಇಲ್ಲದಂತಹ ಶಿವನಿಗೆ ಮಗುವಾದರೆ ಆ ಮಗುವಿನಿಂದಲೇ ತನಗೆ ಮರಣ ಎನ್ನುವಂತಹ ವರಬಲವನ್ನೊಬ್ಬ ರಾಕ್ಷಸ ತಾರಕಾಸುರ ಪಡೆದು ವಿಜೃಂಭಿಸುತ್ತಿರುವಂತಹ ಸಮಯವದು. ಭಯಂಕರವಾದಂತಹ ತಪಸ್ಸಿನಿಂದ ಶಿವನಿಗೆ ಮುಕ್ತಿ ಇಲ್ಲ, ಅವನಿಗೆ ಮದುವೆ ಎಂಬುದು ಇಲ್ಲ, ಅವನ ದಾಕ್ಷಾಯಿಣಿ ಕಳೆದು ಹೋದಾಗಿದೆ ಎನ್ನುವ ಅರ್ಥದಲ್ಲಿ ತಾರಕಾಸುರ ಈ ರೀತಿಯ ಬುದ್ಧಿವಂತಿಕೆಯನ್ನು ಪ್ರಯೋಗಿಸಿದರೆ ದೇವಾದಿ ದೇವತೆಗಳೆಲ್ಲರೂ ಸೇರಿ ನನ್ನಪ್ಪನನ್ನು ತಪಸ್ಸಿನಿಂದ ಎಚ್ಚರಿಸಿ ಮನ್ಮಥನ ಮೂಲಕವಾಗಿ ಶರಬಾಣಗಳ ಮೂಲಕ ಅವನನ್ನು ಸಂಮೋಹಿತನಾಗಿ ಮಾಡಿ ಆ ಮೂಲಕವಾಗಿ ಗಿರಿಜೆಯೊಡನೆ ಕಲ್ಯಾಣವಾದ ನಂತರ ಹುಟ್ಟಿದವನೇ ನಾನು ಕುಮಾರನಾಗಿ ಷಣ್ಮುಖನಾಗಿ ಸ್ಕಂದನಾಗಿ ಹೆಸರನ್ನು ಪಡೆದಿದ್ದೇನೆ. ಒಂದೊಂದು ಹೆಸರಿನ ಹಿಂದೆಯೂ ಒಂದೊಂದು ಅರ್ಥ. ಸಾಕ್ಷಾತ್ ಮಹಾಶಿವನ ರೇತಸ್ಸು ಅದೆಷ್ಟೋ ಕಾಲ ಭಯಂಕರವಾದ ತಪಸ್ಸು ಮಾಡಿ ವಿಜೃಂಭಿಸಿದಂತಹ ಆ ರೇತಸ್ಸನ್ನು ತಡೆದುಕೊಳ್ಳಲು ಸಾಕ್ಷಾತ್ ಪಾರ್ವತೀ ದೇವಿಗೂ ಸಾಧ್ಯವಾಗದೆ ಹೋದಾಗ ಸ್ಕಂದನಾದಂತಹ ನನ್ನ ತಾಯಿ ಆ ರೇತಸ್ಸನ್ನು ಜಾರಿ ಬಿಡಲಾಗಿ ತಾಯಿಯ ಸ್ಕಂದರಾದಂತಹ ರೇತಸ್ಸಿನಿಂದ ಸ್ಕಂದನಾಗಿ ಆ ರೇತಸ್ಸೇ ಅಗ್ನಿ ವಾಯು ವಸುಂಧರೆಯು ಧರಿಸಲು ವಿಫಲರಾದಾಗ ಶರವಣದ ಮೇಲೆ ಬಿದ್ದು ಅದು ಶಾಂತಿಯಾದಾಗ ಶರವಣದಿಂದ ಹುಟ್ಟಿದವ ನಾನು ಶರವಣನಾಗಿ ಕೃತ್ತಿಕಾಭಿಮಾನಿ ದೇವತೆಗಳು ನನಗೆ ಸ್ತನ್ಯಪಾನ ಮಾಡಿದ್ದರಿಂದ ಆ 6 ದೇವತೆಗಳ ಸ್ತನ್ಯಪಾನವನ್ನು ಉಂಡವನಾಗಿ 6 ಮುಖವನ್ನು ಹೊಂದಿ ಷಣ್ಮುಖನಾದೆ. ಹೀಗೆ ಎಲ್ಲವನ್ನು ಧರಿಸಿಕೊಂಡು ಹುಟ್ಟಿದ 7 ದಿನಗಳೊಳಗೆಯಾಗಿಯೇ ಆ ತಾರಕನನ್ನು ಕೊಲ್ಲುವಂತಹ ಒಂದು ಮಹಾ ಅವಕಾಶ, ದೇವಸೇನಾನಿಯಾಗುವಂತಹ ಅವಕಾಶ, ಈ ರೀತಿಯಾಗಿ ಎಲ್ಲವನ್ನೂ ಪಡೆದು ಕಾಲಕಾಲಕ್ಕೆ ಮಾಡಬೇಕಾದುದೆಲ್ಲವನ್ನೂ ಮಾಡಿಯಾಗಿ ಶಿವ ಗಡನೊಡನೆ ನನ್ನದೇ ಆದಂತಹ ಸಮಯವನ್ನು ಕಳೆಯುತ್ತಿರಲಾಗ ನಮ್ಮ ತಂದೆಯವರಿಂದ ಕರೆ ಬಂತು, ಷಣ್ಮುಖ ಬರಲಿ. ಷಣ್ಮುಖ ಬರಲಿ ಎನ್ನುವುದು ಸಭೆಗೆ ಯಾವತ್ತಿನ ಹಾಗಿನ ಕರೆಯಲ್ಲ. ಇದು ದೂತರ ಮೂಲಕವಾಗಿ ಹೇಳಿ ಕಳುಹಿಸಿದಂತಹ ಕರೆಯಲ್ಲಿ ಆತುರತೆ ಇದೆ. ಹಾಗಿದ್ದರೆ ಈ ಆತುರತೆಗೆ ತಂದೆಯ ಆ ಒಂದು ಕರೆಗೆ ಕಾರಣವೇನೋ ಇರಬೇಕು. ಆದರೂ ಹೋಗುವುದು ತಂದೆ ತಾಯಿಯ ಬಳಿಗಲ್ಲವೇ. ಹಾಗಾಗಿ ಯಾವತ್ತಿನಂತೆ ಜರಿ ಪೀತಾಂಬರವನ್ನು ಹುಟ್ಟಿದ್ದೇನೆ, ಮುಖಕ್ಕೆ ಒಪ್ಪುವಂತಹ ಕುಂಡಲವನ್ನು ಧರಿಸಿಕೊಂಡಿದ್ದೇನೆ, ಅಂದವಾದಂತಹ ಉಡುಗೆ ತೊಡುಗೆಗಳೆಲ್ಲವನ್ನು ಇಟ್ಟುಕೊಂಡು ನನ್ನದಾದಂತಹ ಕರದಲ್ಲಿ ಕರವಾಲವನ್ನು ಶೂಲವನ್ನು ಹಿಡಿದುಕೊಂಡು ಮಯೂರ ವಾಹನವನ್ನು ಏರಿಕೊಂಡು ಅತ್ತ ಕಡೆಗೆ ಸಾಗುತ್ತೇನಂತೆ. ವಂದಿಸಿಕೊಂಡಿದ್ದೇನೆ ಕಂದ. ಅಡಿಗೆರೆಗಳು ಮತ್ತೆ ನೋಡಿ ಅಪ್ಪೋ ತೊಡನೆ ಕಂದನ ಮುತ್ತು ಮಾಡಿ ತಾವು ಬಿಡದಿ ದೋಷದಿ ಮುಳುಗಾಡಿ ದೇವ ಗಡನವೆಲ್ಲವೂ ಕೂಡಿ ಬೇಗ ಮೃಡ ನೆತ್ತಿಕೊಂಡು ತಡೆಯೊಳ್ಳಿರಿಸಿ ಮೈದಡ ವರಿಸುತ್ತಲಾಗ ನುಡಿದ ಸಂತೋಷದಿ ಅಡಿಗರಗಲು ಮತ್ತೆ ನೋಡಿ ಕಂದ, ವಂದಿಸಿಕೊಂಡಿದ್ದೇನೆ. ಪಾದ ಪದ್ಮಗಳಿಗೆ ಅಡ್ಡ ಬಿದ್ದಿದ್ದೇನೆ. ಎದ್ದೇಳು ಕಂದ. ಹ, ಕರೆದ ಕೂಡಲೇ ನೀನು ಓಡೋಡಿ ಬಂದವನಿದ್ದೀಯ. ಆಡುತ್ತಾ ನಲಿಯುತ್ತಾ ಇದ್ದವನು ನಿಮ್ಮ ಕರೆಯಾದೊಡನೆ ಓಡಿ ಬಂದಿದ್ದೇನೆ, ನಲಿತಾ ಬಂದಿದ್ದೇನೆ. ನೀನು ಬರುವಾಗ ಇದ್ದಂತಹ ಎಲ್ಲರ ಮನಸ್ಸಿನ ಸ್ಥಿತಿಗೂ ನೀನು ಬರುವಾಗ ಇರುವಂತಹ ಈ ಸ್ಥಿತಿಯನ್ನೊಮ್ಮೆ ನೋಡಂತೆ. ಹ, ನೀನು ಬರುತ್ತಿರುವಾಗಲೇ ಎಲ್ಲರೂ ತಾವು
ಮುಖದಲ್ಲಿ ಭಯವಿದೆ, ಎಲ್ಲರ ಮುಖದಲ್ಲಿ ಆತುರತೆ ಇದೆ, ಏನೋ ತವಕವಿದೆ, ಏನು ಅರ್ಥ ಆಗ್ಲಿಲ್ಲ ತಂದೆ. ಆ ಭಯದಲ್ಲಿಯೂ ನಿನ್ನನ್ನು ಕಾಣುವಾಗ ಅವರ ಮುಖ ಹೇಗೆ ಅರಳಿ ಹೋಯಿತು ನೋಡು. ಬಾ, ನಿನ್ನನ್ನು ಮುದ್ದಾಡಿದೆ, ಎತ್ತಿದ್ದೇನೆ, ನನ್ನ ಜಂಗೆಯಲ್ಲಿ ಕುಳ್ಳರಿಸಿದ್ದೇನೆ. ನಿನ್ನನ್ನು ಕಾಣುವಾಗ ಆಗುವಂತಹ ಆನಂದ ಅಷ್ಟು ಸಂತೋಷ ಆಗ್ತದೆ. ಕಾರಣವೂ ಉಂಟು. ಏನು ಕಾರಣ? ನಿನ್ನ ಅಂದ ಚಂದ, ನೀನು ಮಾಡಿದಂತಹ ಕಾರ್ಯ, ಇದೆಲ್ಲವನ್ನು ನೋಡುವಾಗ ನಮ್ಮೆಲ್ಲರಿಗೂ ಹೆಮ್ಮೆ. ನಮ್ಮೊಡನೆ ನಿನ್ನನ್ನು ಕಾಣುವಾಗ ಮತ್ತಷ್ಟು ಹೆಮ್ಮೆ. ಇದು ನಿನ್ನನ್ನು ನೋಡುವುದೇ ಹೀಗೆ ಚಂದ. ಯಾಕೆ? ಯಾವಾಗಲೂ ನೋಡುವವನಲ್ಲವೇ ನಾನು? ಎಲ್ಲಿ ನಿನ್ನ ಅವನೆಲ್ಲಿದ್ದಾನೆ ಇವತ್ತು? ಆ ಮಯೂರ ಎಲ್ಲಿದ್ದಾನೆ? ಒಟ್ಟಿಗೆ ಬಂದಿದ್ದಾನೆ. ಹೌದಾ? ಅವನನ್ನು ಆಚೆಗೆ ನಿಲ್ಲಿಸಿದ್ದೇನೆ. ಆ ಮಯೂರನನ್ನೇ ನೋಡುವುದೊಂದು ಚಂದ. ಅದನ್ನು ಏರಿ ಬಂದಂತಹ ನಿನ್ನನ್ನು ನೋಡುವುದು ಮತ್ತಷ್ಟು ಆನಂದ, ಚಂದ. ಬಂದಿದೆಯಲ್ಲ, ಸಾವರಿಸಿಕೊ. ಕರೆಸಿದ ಕಾರಣ ಗೊತ್ತಾಗಲಿಲ್ಲದ? ಕಾರಣ ಉಂಟು ಕಂದ. ಸಹಜವೇ. 7ನೇ ದಿವಸದಲ್ಲಿಯೇ ಹುಟ್ಟಿದಾಗ ಇಂತಹ ಘನಕಾರ್ಯವನ್ನು ಮಾಡಿದ್ದಾನೆ ಎನ್ನುವುದನ್ನು ನೋಡು. ಅಲ್ಲೆಲ್ಲ ದೇವತೆಗಳು ನಮ್ಮವರೆಲ್ಲ ನೋಡಿದ್ದಾರೆ. ನೋಡುವಾಗ, ನಿನ್ನನ್ನು ನೋಡುವಾಗ ಆನಂದದಿಂದ ಮುಖವರಳಿಸಿಕೊಂಡಿದ್ರು. ಅವರ ಆಂತರ್ಯವನ್ನು ನೀನು ಗುರುತಿಸಿದೆ ಎನ್ನುವ ಹಾಗಿದ್ರೆ ಯಾವುದೋ ಒಂದು ವ್ಯಥೆ ಅವರನ್ನು ಆವರಿಸಿದ ಹಾಗುಂಟು. ಗಲಿಬಿಲಿ ಅವರ ಮುಖದಲ್ಲಿ ಕಾಣುತ್ತಾ ಇದೆ. ಭಯ ಇನ್ನೂ ಹೋಗಿಲ್ಲ ಅವರಿಂದ. ಕಾರಣ ಉಂಟು. ಏನು ಕಾರಣ ತಂದೆ? ದುರುಳನಾದಂತಹ ದಾನವನೋರ್ವ ಉಪಟಳವನ್ನು ನೀಡುತ್ತಾ ಇದ್ದಾನೆ. ಇಡೀ ಧರೆಯನ್ನೇ ಕಂಗೆಡಿಸುತ್ತಾ ಇದ್ದಾನೆ. ಮತ್ತೆ ದುರುಳ ದಾನವರ ಉಪಟಳವೇ? ಹೌದು. ಕೇವಲ ಭೂಮಿಗಲ್ಲ, ಸ್ವರ್ಗವನ್ನು ಮೀರಿ ನಿಂತಿದ್ದವನಿದ್ದಾನೆ. ಅವನನ್ನು ಸದೆಬಡಿಯಬೇಕಾಗಿದೆ. ಆದುದರಿಂದ ನಿನ್ನನ್ನು ಕರೆದಿದ್ದೇನೆ ಕಂದ. ತಂದೆ, ಒಬ್ಬುವೆನಿದಗೆ ನಿನ್ನ ಅಪ್ಪನೆಯಾದ
ಮುಖಕಮಲದಲ್ಲಿ ಏನೋ ತೊಂದರೆ ಇದೆ. ಈಗ ನಿಮ್ಮ ಮಾತುಗಳಲ್ಲಿ ಅದು ಸ್ಪಷ್ಟವಾಯಿತು. ದುರುಳ ದಾನವರು ವರ ಬಲದಿಂದ ಕೊಬ್ಬಿ ದೇವತೆಗಳಿಗೆ ಉಪಟಳ ಕೊಡುವುದು ಹೊಸತೇನೂ ಅಲ್ಲ. ಆದರೂ ಈ ಸಲ ಮತ್ತೆ ಷಣ್ಮುಖ ಬರಲಿ ಎನ್ನುವುದಾದರೆ ಒಪ್ಪಿದೆ ನಿಮ್ಮ ಮಾತಿಗೆ. ಈ ದುರುಳರಲ್ಲಿ ಯಾವುದೋ ರೀತಿಯ ಘನತರವಾದಂತಹ ಮಹತ್ತು ಇದೆ. ಆ ಮಹತ್ತನ್ನು ಸಾಧಿಸಬೇಕಿದ್ದರೆ ಷಣ್ಮುಖನೇ ಆಗಬೇಕು ಎನ್ನುವುದು ನಿಮ್ಮ ನಿರ್ಣಯವಾದರೆ ಆ ನಿರ್ಣಯವನ್ನು ನಾವೆಲ್ಲರೂ ಒಪ್ಪಿಕೊಳ್ಳಬೇಕೇ ಅಷ್ಟೇ. ಯಾಕೆ ಅಂದರೆ ದುರುಳರನ್ನು ಸಂಹಾರ ಮಾಡಲು ನಿಮಗೇನು ಶಕ್ತಿ ಇಲ್ಲ ಎಂದು ಅಲ್ಲ, ಆದರೆ ಅವರ ವರಬಲಕ್ಕೆ ಅನುಗುಣವಾಗಿ ಯಾವ ಬ್ರಹ್ಮದೇವ ಕೊಟ್ಟ ವರವಿದೆಯೋ ಅದು ತಪ್ಪದ ಹಾಗೆ ಅವರನ್ನು ಮರ್ದಿಸಬೇಕಿದ್ದರೆ ಅದಕ್ಕೆ ಸರಿಯಾದವರೇ ಬೇಕು ಎನ್ನುವುದು ನಿಮ್ಮ ನಿರ್ಣಯವಾದರೆ ಆ ನಿರ್ಣಯವನ್ನು ಒಪ್ಪಿದೆ ತಂದೆ. ಹಾಗಿದ್ದರೆ ಷಣ್ಮುಖನಿಂದ ಮತ್ತೆ ಮುಂದಕ್ಕೆ ದೊಡ್ಡದಾದಂತಹ ಕಾರ್ಯವೊಂದು ಸಾಧಿಸಬೇಕು ಎನ್ನುವುದಿದ್ದರೆ ಈ ದೇವಾದಿ ದೇವತೆಗಳೆಲ್ಲರೂ ಶರಣು ಎಂದು ನಿಮ್ಮ ಬಳಿ ಬಂದಿದ್ದಾರೆಂದಾದರೆ ಶರಣು ಎಂದು ಬಂದವರನ್ನು ಕಾಯುವುದು ನಮ್ಮ ಧರ್ಮವೇ ಆಗಿದೆ ಅಲ್ಲವೇ? ಅವರಿಗೆ ಅಭಯ ಕೊಡುವುದು ಮಾತ್ರವೇ ಅಲ್ಲ, ಆ ಅಭಯ ಕೊಟ್ಟ ಪ್ರಕಾರವಾಗಿ ಯಾವ ಭಯದಿಂದ ಅವರೆಲ್ಲರೂ ಕಂಗೆಟ್ಟಿದ್ದಾರೋ ಆ ಭಯವನ್ನು ನಿವಾರಿಸುವುದು ಆಗಬೇಕಾಗಿದೆ. ಹಾಗಾಗಿ ಆ ಭಯ ನಿವಾರಣೆಯಾಗಬೇಕಿದ್ದರೆ ಷಣ್ಮುಖನೇ ಸರಿ ಎಂದು ನಿಮ್ಮ ತೀರ್ಮಾನವಾದರೆ ಅದನ್ನೂ ಒಪ್ಪಿದೆ ತಂದೆ. ಕೇವಲ ಒಪ್ಪುವುದು ಮಾತ್ರವೇ ಅಲ್ಲ, ನಿಮ್ಮ ಆಶಯವೇನಿದೆಯೋ ಆ ಆಶಯಕ್ಕೆ ತಕ್ಕ ಹಾಗೆ ಇದು ನೀವು ಕೊಟ್ಟಂತಹ ಪಟ್ಟವನ್ನು ಒಪ್ಪಿಕೊಳ್ಳುತ್ತೇನೆ. ಆ ಆಜ್ಞೆಯನ್ನು ಶಿರಸಾವಹಿಸಿ ಧರಿಸಿದ್ದೇನೆ. ಕೇವಲ ಹೋಗುವುದು ಮಾತ್ರವೇ ಅಲ್ಲ, ಯುದ್ಧರಂಗಕ್ಕೆ ಹೋಗಿ ಆ ದುರುಳರು ಯಾರೆಲ್ಲರೂ ಉಪಟಳ ಕೊಡುವವರಿದ್ದಾರೋ, ಯಾರೆಲ್ಲರೂ ವರಬಲದಿಂದ ಮೆರೆಯುತ್ತಾ ಇದ್ದಾರೋ, ಧರ್ಮ ಕಾರ್ಯದಿ ಯಾರೆಲ್ಲರೂ ಅಡ್ಡಿ ಆತಂಕವನ್ನೊಡ್ಡುತ್ತಿದ್ದಾರೋ ಅವರೆಲ್ಲರನ್ನು ಮರ್ದಿಸಿ ರಣಾಂಗಣದಲ್ಲಿ ವಿಜಯಶಾಲಿಯಾಗುವವರಿಗೆ ಮತ್ತೆ ಈ ರಜತಗಿರಿಗೆ ಹಿಂದಿರುಗುವುದಿಲ್ಲ ಎನ್ನುವ ಮಾತಿನ ಮೂಲಕವಾಗಿ ನಿಮ್ಮ ಕೀರ್ತಿ ಏನಿದೆಯೋ ಆ ಕೀರ್ತಿಯ ಪತಾಕೆಯನ್ನು ಹಾರಿಸಿ ಷಣ್ಮುಖನ ಪರಾಕ್ರಮವೇನಿದೆಯೋ ಅದನ್ನು ತೋರಿಸಿ ಬರುತ್ತೇನೆ. ಅಪ್ಪಣೆ ಕೊಡಿ ತಂದೆ, ಅಪ್ಪಣೆ ಕೊಡಿ ಕಂದ. ತಂದೆ, ದುರುಳನಾದಂತಹ ಶೂರಪದ್ಮ ಈ ಹೊತ್ತಿಗೆ ಸಾಗರ ಮಧ್ಯದಲ್ಲಿ ಮಹೇಂದ್ರಪುರದಲ್ಲಿದ್ದಾನೆ. ಅವನನ್ನು ವಧಿಸಬೇಕು. ಅದಕ್ಕೆ ಈ ಹೊತ್ತು ನೀನೇ ಸಮರ್ಥನಾದ ವ್ಯಕ್ತಿ ಅಂತ ನಾನು ಆರಿಸಿದ್ದೇನೆ. ಅವ ಉಪಟಳವನ್ನು ಕೊಟ್ಟಿದ್ದು ಬರೀ ಆದಂತಹ ಮಾನವರಿಗೆ ದೇವತೆಗಳಿಗೆ ಮಾತ್ರವಲ್ಲ, ದೇವೇಂದ್ರನಾದ ಮಡದಿಯಾದಂತಹ ಸಚಿಗೂ ಉಪಟಳವನ್ನು ಕೊಡುತ್ತಾ ಇದ್ದಾನೆ. ಅವಳು ಬಂದು ದೂರಿದವರಿದ್ದಾರೆ. ಆಮುಖೇನವಾಗಿ ನಿನ್ನ ಮಾತೆಯೂ ಅದಕ್ಕೆ ಒಕ್ಕಣೆಯನ್ನು ಕೊಟ್ಟವಳಿದ್ದಾರೆ. ಅತಿ ಶೀಘ್ರವಾಗಿ ಆಗಬೇಕಾದಂತಹ ಕಾರ್ಯ ಇದು. ಜಾಗರೂಕನಾಗಿ ವಿಜಯಿಯಾಗಿ ಬಾ ಕಂದ. ಹಾಗೆಯೇ ಆಗಲಿ ತಂದೆ. ನಿಮ್ಮ ಅಪ್ಪಣೆಯನ್ನು ಪಡೆದುಕೊಂಡಿದ್ದೇನೆ, ತಾಯಿಯ ಅಪ್ಪಣೆಯನ್ನು ಪಡೆದುಕೊಂಡಿದ್ದೇನೆ, ಒಪ್ಪಿಗೆಯನ್ನು ಪಡೆದುಕೊಂಡಿದ್ದೇನೆ. ಅವಳ ಹಿತನುಡಿ ಜಾಗರೂಕನಾಗಿರು ಕಂದ. ಸಮರದಲ್ಲಿ ಅವರು ಮೋಸ ಮಾಡಲು ಮಾಯಾವಿದ್ಯೆಯನ್ನು ಪ್ರದರ್ಶಿಸಲು ಸಮರ್ಥರು ಎನ್ನುವುದನ್ನು ಎಚ್ಚರಿಕೆಯನ್ನು ಸೂಚಿಸಿದ್ದಾಳೆ. ಅದೆಲ್ಲವನ್ನು ಧರಿಸಿಕೊಂಡು ಹೊರಟು ನಿಂತಿದ್ದೇನಂತೆ, ಹೊರಟು ನಿಂತಿದ್ದೇನೆ. ಶೂರಪದ್ಮಾಸುರ ಈ ನೆಗಲ್ತೆಯಿಂದಲೇ ನಾನು ರಾಜ್ಯಭಾರವನ್ನು ಮಾಡಿದವನು. ಸಾಧನೆ ಹೊಂದಿದ್ದರೆ ಪ್ರಪಂಚದಲ್ಲಿ ಮನುಷ್ಯ ಏನನ್ನು ಸಾಧಿಸಬಹುದು. ಏರು ಗತಿಯ ಕಡೆಗೆ ಮುಖ ಮಾಡಿ ನಿಂತವ. ಬದುಕಿನಲ್ಲಿ ಉಚ್ಛ್ರಾಯವಾದಂತಹ ಉನ್ನತವಾದಂತಹ ಸ್ಥಾನವೊಂದನ್ನು ಏರಬಹುದು ಎನ್ನುವುದಕ್ಕೆ ಈ ಶೂರಪದ್ಮನ ಜೀವನವೇ ಸಾಕ್ಷಿ. ದಾನವಾನ್ವಯದಲ್ಲಿ ಹುಟ್ಟಿದವರೆಲ್ಲರೂ ಸ್ವರ್ಗದ ಕಡೆಗೆ ಮುಖ ಮಾಡಿ ಸ್ವರ್ಗ ತಮಗೆ ಬೇಕು,
ಸ್ವರ್ಗ ಸುಖವನ್ನು ಅನುಭವಿಸಬೇಕು, ಆ ಸ್ವರ್ಗವನ್ನೇ ನಮ್ಮದಾಗಿಸಿಕೊಳ್ಳಬೇಕು ಎನ್ನುವಂತ ಇರಾದೆಯಿಂದ ಹೊರಟವರು. ಪ್ರಪಂಚದಲ್ಲಿ ಯಾರಾದರೂ ಅದನ್ನು ಸಾಧಿಸಿ ತೋರಿಸಿ ಕೊಟ್ಟವರಿದ್ದಾರೋ? ದೇವದಾನವರ ಸಂಗ್ರಾಮ ಅಲ್ಲಿಂದ ತೊಡಗಿ ತಾರಕಾಸುರನವರೆಗೂ ಪ್ರಕರಣ ಆದದ್ದೇನು? ಹೋರಾಟ. ಅದೊಂದು ಬಿಟ್ಟರೆ ಪ್ರಪಂಚದಲ್ಲಿ ಬೇರೇನನ್ನೂ ಸಾಧಿಸಿದ್ದಿಲ್ಲ. ಸ್ವರ್ಗದಲ್ಲಿ ಆ ಸ್ಥಾನವನ್ನು ಭದ್ರವಾಗಿ ನೆಲೆಗೊಳಿಸಿದವರು ಯಾರೂ ಇಲ್ಲ. ಆ ಕಾರಣಕ್ಕೆ ಬೇಕಾಗಿ ಸ್ವರ್ಗಕ್ಕೆ ಬೆಂಕಿ ಬಿತ್ತು. ಸ್ವರ್ಗ ನಮ್ಮದು ಅಂತ ತೀರ್ಮಾನ ಮಾಡಿ ಸಮುದ್ರ ಮಧ್ಯದಲ್ಲಿ ಸ್ವರ್ಗಕ್ಕೆ ಸಮಾನವಾದಂತಹ ಪ್ರತಿ ಸ್ವರ್ಗವೊಂದನ್ನು ನಿರ್ಮಾಣ ಮಾಡಿದವನು ನಾನು. ಸ್ವರ್ಗ ಸುಖೋಪಭೋಗಗಳು ಉಂಟು, ಅದೇ ಭೋಗಗಳನ್ನು ನಾನು ಮಹೇಂದ್ರಪುರದಲ್ಲಿ ಮಾಡಿದೆ. ಆದುದರಿಂದಲೇ ವೀರ ಮಹೇಂದ್ರಪುರ ಪ್ರತಿ ಸ್ವರ್ಗವನ್ನಾಗಿಸಿದೆ. ಆ ಸಂದರ್ಭದಲ್ಲಿ ನಾರದರು ಬಂದು ಹೇಳಿದಂತಹ ಮಾತು, ಬಳಿರೆ ಮೆಚ್ಚಿದೆ ಕೇಳು ಕಳಕುಳ ಮಣಿಯೇ, ಇಳೆಯ ಮಿಕ್ಕಿನ ದೊರೆಗಳು ನಿನಗಿಲ್ಲ ಎಣೆ ಇಲ್ಲ. ಪ್ರಪಂಚದಲ್ಲಿ ನಿನ್ನನ್ನು ಮೀರಿಸಬಲ್ಲಂತಹ ಸಾಮರ್ಥ್ಯವಂತರು ಶಕ್ತಿವಂತರು ಯಾರೂ ಇಲ್ಲ. ಪ್ರತಿ ಸ್ವರ್ಗದ ನಿರ್ಮಾಣ ಆಗಿದೆ, ಹಾಗಂತ ಇದು ಸ್ವರ್ಗ ಆಗುವುದಿಲ್ಲ. ಸ್ವರ್ಗದ ಹಂಗು ತನಗೆ ಬೇಡ, ಇದೇ ಪ್ರತಿ ಸ್ವರ್ಗ ಅಂತ ನಿರ್ಮಾಣ ಮಾಡಿದರೆ ಸ್ವರ್ಗ ಇದಾಗುವುದಿಲ್ಲ ಅಂತ ನಾರದರ ಮಾತಿನ ತಾತ್ಪರ್ಯ ನನಗೆ ಅರ್ಥ ಆಗಲಿಲ್ಲ. ಇದೇ ಸ್ವರ್ಗ ಆಗಬೇಕು ಅಂತಾದ್ರೆ ಏನಾಗಬೇಕು? ಆವಾಗ ಹೇಳಿದರು, ಸ್ವರ್ಗದಲ್ಲಿ 14 ಮನ್ವಂತರಗಳಿದ್ರು. ಆ 14 ಮನ್ವಂತರಗಳಿಗೆ ಒಬ್ಬೊಬ್ಬ ದೇವೇಂದ್ರ. ಆ ದೇವೇಂದ್ರಾದಿಗಳು ಒಬ್ಬರೇ ಇದ್ರು, ಅಲ್ಲಿ ಸಚಿ ಒಬ್ಬಳೇ. ಸಚಿಯಲ್ಲಿ ಬದಲಾವಣೆ ಇಲ್ಲ, ಉಳಿದ ದೇವೇಂದ್ರಾದಿಗಳಲ್ಲಿ ಬದಲಾವಣೆ. ಸಚಿಯೇ ಸ್ವರ್ಗದ ಅಧಿಷ್ಠಾನ ದೇವತೆ. ಇದು ಸ್ವರ್ಗವೇ ಆಗಬೇಕು ಅಂತಾದರೆ ಶಚಿಯನ್ನು ನೀನು ತರಬೇಕು. ಶಚಿಯನ್ನು ತಂದರೆ ಇದು ಸ್ವರ್ಗ ಆಗುತ್ತದೆ ಅಂತ ಹೇಳಿದ್ರು. ಅಲ್ಲಿಯವರೆಗೆ ಸ್ವರ್ಗಕ್ಕೆ ಎಣೆ ಇಲ್ಲ, ಇದು ಸ್ವರ್ಗಕ್ಕೆ ಸಮಾನವಾದುದಲ್ಲ ಅಂತ. ಸಚಿಯಲ್ಲಿ ಅಂತ ವಿಶಿಷ್ಟತೆ ಏನುಂಟು? ನಾ ಕೇಳಿದ್ದೇನೆ, ಏನು ರಂಬೆಗೂ ಮಿಗಿಲೆನಿಸುವ ಸೊಬಗು ಅವಳಲ್ಲಿ? ಕೇಳಿದ್ದು ಹಾಗೆ ನಾನು. ರಂಬೆಯ ನಾಚಿಪಳೆಂಬುದು ಕರೆಯೋ, ಅಂಬುಜಮುಖಿ ಮಗಳು ಅಂಬಿನ ಕರಿಯೋ. ಹೌದು, ಅದು ಮನ್ಮಥನ ರಾಣಿಯಾದಂಥ ರತಿಗಿಂತಲೂ ಸೊಬಗು. ಅವಾಗ ಹೇಳಿದ್ದು ಹೌದು, ರತಿಯನ್ನು ರಂಬೆಯನ್ನು ನಾಚಿಸುವಂತಹ ಸೊಬಗು ಅವಳಲ್ಲಿ ಉಂಟು. ಹಾಗಂತ ಸೌಂದರ್ಯವೇ ನಿನಗೆ ಮುಖ್ಯ ಅಲ್ಲ, ಇದು ಸ್ವರ್ಗವೇ ಆಗಬೇಕು ಅಂತ ಆದ್ರೆ ಸಚಿಯನ್ನು ನೀನು ತರಬೇಕು. ಆ ಸಂದರ್ಭದಲ್ಲಿ ಹೊರಟವ ನನ್ನ ಮಗನಾದಂತಹ ಭಾನುಕೋಪ. ಆದರೆ ಹೋದಂತಹ ಪ್ರಯತ್ನದಲ್ಲಿ ಸಫಲತೆಯನ್ನು ಕಾಣಲಿಲ್ಲ, ನಾವು ವಿಫಲತೆಯನ್ನೇ ಕಂಡೆವು. ಸಚಿ ಮತ್ತು ದೇವೇಂದ್ರ ಸ್ವರ್ಗದಿಂದ ಪಲಾಯನವನ್ನು ಗೈದರು. ಯಾವುದಕ್ಕೂ ಆಗದೇ ಇದ್ದಂತಹ ಸಕಲ ಸುವಸ್ತುಗಳನ್ನು ಅಲ್ಲಿದ್ದಂತಹ ಹೆಣ್ಣು ಮಕ್ಕಳನ್ನು ಕರೆತಂದ ಭಾನುಕೋಪ. ನಮಗೆ ಅದು ಮುಖ್ಯ ಅಲ್ಲ. ಆದುದರಿಂದಲೇ ಮುಂದೆ ಸಾಧಿಸುವಂತಹ ಬಗೆ ಹೇಗೆ ಎನ್ನುವುದನ್ನು ಮನಗಂಡು ಚಿಂತೆಯಲ್ಲಿರುವಂತಹ ಸಂದರ್ಭದಲ್ಲಿ ಬಂದವಳು ನನ್ನ ತಂಗಿಯಾದಂತಹ ಅಜಮುಖಿ. ಸಚಿಯನ್ನು ನಾ ಹುಡುಕಿ ತರುತ್ತೇನೆ ಅಂತ ಹೊರಟಲು ಪರಿಣಾಮ ಏನು? ಯಾವುದೋ ತನ್ನದಾದಂತಹ ತೃಷೆಗೆ ವಾಂಚೆಗೆ ಬಲಿಯಾಗಿ ತನ್ನೆರಡು ಕರಗಳನ್ನು ಕಳೆದುಕೊಂಡು ರೋಧಿಸುತ್ತಾ ಬಂದಳು. ನಾ ಕಳಕೊಂಡದ್ದು ಶೂನ್ಯ ಅಂತ ನನಗೆ ಅರ್ಥ ಆಯಿತು. ಇವರನ್ನು ಕಳುಹಿಸಿ ಯಾವ ಪ್ರಯೋಜನವೂ ಇಲ್ಲ, ನಿರರ್ಥಕ ಎನ್ನುವುದನ್ನು ಮನಗಂಡು ಸಕಲ ಸಿದ್ಧತೆಯನ್ನು ಮಾಡಿ ದೇವಲೋಕದ ಮೇಲೆ ಅಭಿಯೋಗವನ್ನು ಮಾಡುವುದಕ್ಕೆ ಹೊರಟವನು ನಾನು. ಈಗ ವರ್ತಮಾನ ಬಂತು. ದೇವಗಡನ ಕೈಲಾಸಪತಿಯಾದಂತಹ ಪ್ರಭು ಪರಮೇಶ್ವರ ನಮ್ಮ ಆರಾಧ್ಯ ಮೂರ್ತಿ, ಅವನ ಮಗನಾದಂಥ ಷಣ್ಮುಖನೇ ಶಿವಗಣಗಳನ್ನು ಜೊತೆಯಲ್ಲಿ ಸೇರಿಸಿಕೊಂಡು ಹೋರಾಟಕ್ಕೆ ಬಂದಿದ್ದಾನೆ. ಎಂಥ ವಿಪರ್ಯಾಸ ಇದು! ಯಾರನ್ನು ನಮ್ಮ ದೇವ ಬಳಗ ಅಂತ ನಾವು ನಂಬಿದ್ದೆವು, ಯಾರ ಮೂಲಕವಾಗಿ ನಾವು ಲೋಕದಲ್ಲಿ ಉತ್ತಮವಾದಂತಹ ಉಚ್ಛ್ರಾಯವಾದಂತಹ ಸ್ಥಿತಿಯನ್ನು ಕಂಡೆವು, ಅಂತ ದೇವರ ಕಡೆಯಿಂದಲೇ ನಮ್ಮ ಒದೆಗೆ ಷಣ್ಮುಖ ಬರುತ್ತಾನೆ ಅಂತಾದ್ರೆ ಇಲ್ಲ. ಇನ್ನೂ ಯೋಚನೆ ಮಾಡಿ ಫಲವಿಲ್ಲ. ಹೋರಾಟವನ್ನೇ ನಮ್ಮ ಪ್ರಧಾನವಾದಂತಹ ವೇದಿಕೆಯನ್ನಾಗಿ ಮಾಡಿಕೊಂಡಂತಹ ನಮ್ಮ ಬಳಗ ಏನುಂಟು, ಈ ಹೊತ್ತಿಗಾಗುವಾಗ ನಮಗೆ ಅದೇ ಮುಖ್ಯ ಅಂತ ಆಗುತ್ತದೆ. ಆದುದರಿಂದಲೇ ಹೊಡೆಸಿದ್ದೇನೆ ಡಂಗುರವನ್ನು.
ವಿಶ್ವರೂಪನೇ ಮೊದಲುಗೊಂಡಂತಹ ವೀರಬಾಬು ವಜ್ರಬಾಬುವೆ ಮೊದಲುಗೊಂಡಂತಹ ನನ್ನ ಮಕ್ಕಳಿಗೆ ಹೇಳಿದ್ದೇನೆ. ಸುಮ್ಮನೆ ಇರುವುದು ತರವಲ್ಲ. ಬಂದಂತಹ ದೇವ ಸೇನೆ ಏನುಂಟು ಅದನ್ನು ಎದುರಿಸುವುದಕ್ಕೆ ಬೇಕಾಗಿ ನೀವು ಸಿದ್ಧರಾಗಬೇಕು ಎನ್ನುವ ಹಾಗೆ ನನ್ನ ತಮ್ಮನಾದಂತಹ ಸಿಂಹಾಕ್ಯನು ಸಿದ್ಧನಾಗಿದ್ದಾನೆ. ಆದುದರಿಂದ ಸಕಲ ಸೇನೆಯನ್ನೆಲ್ಲವನ್ನು ಸಿದ್ಧಪಡಿಸಿ ಬಂದಂತಹ ದೇವಸೇನೆಗೆ ತಕ್ಕುದಾದಂತಹ ಉತ್ತರವನ್ನು ಕೊಡುವುದಕ್ಕೆ ಬೇಕಾಗಿ ಕೈಯಲ್ಲಿ ಕೈದುವನ್ನು ಹಿಡಿದು ಸಾಗುತ್ತೇನಂತೆ ಮುಂದೆ ಸಾಗುತ್ತೇನೆ. ಯಾಮಿನಿ ಜಲನಿರ್ದು ದೈತ್ಯ ಸ್ತೋಮ ಕೂಡುದಲರಿಗಳು ಸಂಗ್ರಾಮಗಾದುರನಾಗಿ ಒಡಬಡುವ ಬರವನರಿದು ಶ್ರೀ ಮಹೇಶ ಪದಾಬ್ಜ ಮಧುಕರ ಶ್ರೀ ಮಹೇಶ ಪದಾಬ್ಜ ಮಧುಕರ ಮಹೇಶ ಪದಾಬ್ಜ ಮಧುಕರ ಪ್ರೇಮ ಪುತ್ರ ಹಿರಣ್ಯ ಅವಸ್ಥಾಭೇದಗಳಿಗೆ ಪ್ರಪಂಚ ಸಾಕ್ಷಿಯಾಗುತ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಅಸ್ತಿ, ವರ್ಧತೆ, ಜಾಯತೆ, ಕ್ಷೀಯತೆ, ಪರಿಣಮತೆ, ನಶ್ಯತೆ. ಹುಟ್ಟುವುದು, ಬೆಳೆಯುವುದು, ಬೆಳೆಯುತ್ತಾ ವರ್ಧಿಸುವುದು, ಆಮೇಲೆ ವಿಪರಿಣಾಮತೆಯನ್ನು ಹೊಂದುವುದು, ಮತ್ತೆ ನಾಶ ಆಗುವುದು. ಇದು ಪ್ರಪಂಚದಲ್ಲಿ ಎಲ್ಲ ವಿಧವಾದಂತಹ ಜೀವಜಂತುಗಳಿಗೆ ಇದ್ದದ್ದೇ. ಏನು ಮಾಡೋಣ? ಸಾಧನೆಯಿಂದ ಯಾವುದನ್ನು ನಾವು ಸಾಧಿಸಿಕೊಂಡಿದ್ದೇವೆಯೋ ಅದನ್ನು ಉಳಿಸಿಕೊಳ್ಳಬೇಕು ಅಂತ ಇದ್ದರೆ ಅದಕ್ಕೆ ಅತ್ಯಂತ ಹೆಚ್ಚಿನ ಶ್ರಮ ಬೇಕಾಗುತ್ತದೆ. ಅಸುರ ವಂಶದ ಕೀರ್ತಿ ಪತಾಕೆ ಎನ್ನುವುದು ದಿಗಂತದ ಎತ್ತರದಲ್ಲಿ ಹಾರಾಡಿದಾಗ ಅದನ್ನು ಕಂಡು ಆನಂದಿಸಿದವರಲ್ಲಿ ನಾನೂ ಒಬ್ಬ. ಹಿರಣ್ಯ ನಾಮಕನು ಈ ಕಾಲಕ್ಕೆ ಶೂರಪದ್ಮಾಸುರನ ಮಗ ಅಂತ ಹೇಳಿಕೊಳ್ಳುವುದಕ್ಕೆ ನನಗೆ ಅತ್ಯಂತ ಸಂತೋಷ ಆಗುತ್ತಾ ಇತ್ತು. ಏನು ಮಾಡೋಣ? ಅಸುರ ವಂಶದ ಕೀರ್ತಿ ಪತಾಕೆ ಮತ್ತೊಮ್ಮೆ ದಿಗಂತದಲ್ಲಿ ತಾನು ಇಳಿಯುವುದಕ್ಕಾರಂಭಿಸಿತೋ ಎನ್ನುವಂತಹ ಭಾವ. ಪರಮೇಶ್ವರನ ಸುಕುಮಾರನಾದಂತಹ ಷಣ್ಮುಖನೇ ಇಳಿದು ಬಂದು ಒಂದು ಕಾಲದಲ್ಲಿ ತಾರಕನ ವಧೆಯನ್ನು ಮಾಡಿದಂತಹ ಯಾವ ಆ ಇತಿಹಾಸ ಉಂಟು ಅದು ಮತ್ತೊಮ್ಮೆ ಮರುಕಳಿಸುತ್ತದೋ ಎನ್ನುವ ಹಾಗೆ ವಿಪ್ಲವವೊಂದು ಉಂಟಾಗುವುದಕ್ಕೆ ಆರಂಭ ಆಗಿದೆ. ಇದನ್ನು ಕಂಡು ಸಹಿಸುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಆ ಕಾರಣದಿಂದಲೇ ಎದ್ದು ಬಂದಿದ್ದೇನೆ. ಹೇಗೆ ಹೇಳೋಣ? ಗೊತ್ತಿಲ್ಲದೆ ಇದ್ದವರು ನಮ್ಮ ಜ್ಞಾನಿಗಳಿದ್ದಾರೆ, ಒಳ್ಳೆ ತಿಳುವಳಿಕೆಯನ್ನು ಹೊಂದಿದವರಿದ್ದಾರೆ. ಏನೂ ತಿಳಿಯದೇ ಇದ್ದಂತಹ ಒಬ್ಬ ಹೆಡ್ಡನಿಗಾದರೆ ನಾವು ಹೇಳಬೇಕಾದ ಅನಿವಾರ್ಯತೆ ಉಂಟು. ಉಳಿದವರನ್ನು ಕರೆದು ಇದು ಸರಿಯಲ್ಲ ಅಂತ ಹೇಳುವಂತಹ ಬುದ್ಧಿ ಹೇಳುವ ಸಾಮರ್ಥ್ಯ ಇರುವವರು ಇವರು. ಇವರೇ ಇಂತಹ ದುರ್ಬುದ್ಧಿಗೆ ಯಾಕೆ ಕೈ ಹಾಕಿದ್ರು ನನಗೆ ಅರ್ಥ ಆಗುವುದಿಲ್ಲ.
ದೇವರು ಮನುಷ್ಯನನ್ನು ಒಳ್ಳೇದು ಮಾಡಬೇಕು ಅಂತ ಇದ್ರೆ ಅವ ಕೂತಲ್ಲಿಗೆ ಬಂದು ಧನ ಕನಕ ದಾಸಿ ಧಾನ್ಯಾದಿಗಳನ್ನು ಸುರಿಯಬೇಕು ಅಂತ ಇಲ್ಲ. ಅವನಿಗೆ ಒಂದು ಒಳ್ಳೆಯ ಬುದ್ಧಿ ಕೊಟ್ಟರೆ ಸಾಕಾಗ್ತದೆ, ಅವ ಒಳ್ಳೆಯವನಾಗ್ತಾನೆ. ಅದೇ ಮನುಷ್ಯ ಒಬ್ಬ ಹಾಳಾಗಬೇಕು ಅಂತ ಇದ್ರು ದೇವರು ಮಾಡುವುದು ಒಂದನ್ನೇ, ಏನು ಅಗ್ನಿ ಮಳೆಯನ್ನೇ ತರಬೇಕು ಅಂತ ಇಲ್ಲ ಹಾಳು ಮಾಡಲಿಕ್ಕೆ, ಒಂದು ದುರ್ಬುದ್ಧಿ ಕೊಟ್ಟರೆ ಸಾಕು. ಅಲ್ಲದೆ ಇದ್ರೆ ನಮ್ಮಪ್ಪನಿಗೆ ಈಗ ಶಚಿಯನ್ನು ತರುವಂತಹ ಬಯಕೆ ನಾರದರು ಹೇಳಬೇಕು ಅಂತಿದ್ರೆ ಯಾಕೆ ಹೇಳ್ತಾರೆ? ನಾರದರಂತಹ ಒಬ್ಬ ಮಹಾಜ್ಞಾನಿ ಒಬ್ಬನನ್ನು ಒಳ್ಳೆಯದು ಮಾಡಲಿಕ್ಕೂ ಹೇಳ್ತಾರೆ, ಹಾಳು ಮಾಡುವುದಕ್ಕೂ ಹೇಳ್ತಾರೆ. ಈ ಪ್ರಯತ್ನದ ಫಲವಾಗಿ ಇವತ್ತು ಒದಗಿದಂತಹ ಈ ವಿಪ್ಲವ. ಅಪ್ಪನಲ್ಲಿ ಒಂದೆರಡು ಮಾತಾಡಬೇಕು ಎನ್ನುವ ಹಾಗೆ ಎದ್ದು ನಿಂತಿದ್ದೇನೆ. ಡಂಗುರ ಸಾರಿಸಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಈ ಕಾಲಕ್ಕೆ ಔತ್ಸುಕ್ಯದಿಂದ ಯುದ್ಧರಂಗಕ್ಕೆ ಧಾವಿಸುವುದಕ್ಕೆ ಮುಂದಾಗುತ್ತಾ ಇದ್ದಾರೆ. ಹಾಗಾಗಿ ಮಗನೆಂಬಂತಹ ಸಲುಗೆಯಿಂದ ಅವರ ಮುಂದೆ ದೈನ್ಯದಿಂದ ನಿಂತು ಒಂದೆರಡು ಮಾತನ್ನಾಡಬೇಕು. ಜನಕ, ಕುಮಾರ ಹಿರಣ್ಯಕ, ನನ್ನ ಪ್ರಣಾಮಗಳನ್ನು ಮೊದಲ ಬಾರಿಗೆ ಸಲ್ಲಿಸ್ತಾ ಇದ್ದೇನೆ. ಎದ್ದೇಳು ಮಗು. ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಮನ ಮಾಡಿದ್ದೇನೆ. ಧಾರಾಳವಾಗಿ ಲಾಲಿಸಬೇಕು ಅಂತ ಕೇಳ್ತೇನೆ. ಏನು ಮಗು? ಲಾಲಿಸಿ ಕೇಳನ ಮಾತ ದೈತ್ಯ ಪಾಲ ಸದ್ಗುಣವಂತ ಲೋಕ ಪ್ರಖ್ಯಾತ ಲೋಕ ಅಂಗೀಕರಿಸಿದ್ದು ಹೇಗೆ ಅಂತ ಕೇಳಿದ್ರೆ, ಮಾತೃದೇವೋ ಭವ ಎನ್ನುವ ಹಾಗೆ, ಪಿತೃದೇವೋ ಭವ ಎನ್ನುವ ಹಾಗೆ, ಆಚಾರ್ಯ ದೇವೋ ಭವ ಎನ್ನುವ ಹಾಗೆ, ತಂದೆಯಲ್ಲಿ ದೇವರನ್ನು ಕಾಣಬೇಕು ಎನ್ನುವಂತಹ ತತ್ವ ಪ್ರಪಂಚದಲ್ಲಿ ಸೂರಿಗಳಾದವರು ಆದರ್ಶವಾಗಿ ತೋರಿಸಿಕೊಟ್ಟಿದ್ದಾರೆ. ನಿಮ್ಮಿಂದಾಗಿ ನಾನು, ಹಾಗಾಗಿ ಆತ್ಮಜನಾಗಿ ಹುಟ್ಟಿದಂತಹ ನಾನು ಯಾವತ್ತಿದ್ರೂ ಕೂಡ ನಿಮ್ಮ ಋಣವನ್ನು ತೀರಿಸಬೇಕಾದಂತಹ ಹೊಣೆ ಉಳ್ಳವನು ಎನ್ನುವಂತಹ ಜಾಗೃತಿಯನ್ನು ಹೊಂದಿ, ಮಗನ ನೆಲೆಯಿಂದ ಅಪ್ಪನಿಗೆ ಬುದ್ಧಿ ಹೇಳುವುದಕ್ಕೆ ಬಂದನೋ ಎನ್ನುವಂತಹ ಹುಚ್ಚು ಪ್ರಯತ್ನ ಅಂತ ಆದ್ರೆ ದಯವಿಟ್ಟು ಮನ್ನಿಸಬೇಕು ಎನ್ನುವ ಹಾಗೆ ಮೊದಲ ಬಾರಿಗೆ ತಮ್ಮಲ್ಲಿ ಕ್ಷಮೆಯನ್ನು ಕೇಳುತ್ತಾ, ಛೇ ಇಲ್ವೇ ಇಲ್ಲ ಮಗು. ತಂದೆ ಎತ್ತರಕ್ಕೆ ಬೆಳೆದು ನಿಂತಹ ಮಕ್ಕಳನ್ನು ಮತ್ತೆ ತಂದೆಯಾದವರು ಮಿತ್ರರ ಹಾಗೆ ಕಾಣಬೇಕಂತೆ. ಹೌದು, ಆ ಭಾವದಿಂದ ನಾನು ಕಾಣುವುದಿದ್ರೆ ನಾನು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ನನಗೆ ಸದಾ ಬೆಂಗಾವಳಾಗಿ ನಿಂತವ ನಿನ್ನ ಅಣ್ಣ ಒಬ್ಬ ಇದ್ದಾನೆ ಭಾನುಕೋಪ. ಹೌದು,
ನಾನು ಯಾವ ಕಾರ್ಯಕ್ಕೆ ಹೊರಟರು ದಾರಿಗಡ್ಡವಾಗಿ ನಿಂತು ಹಾ. ಅವ ಕೇಳುವುದು, ತಾತನೇ ನೀ ನೇತಕ್ಕೆ ಹೊರಡುವೆ. ಹೌದು ಅವ ಹಾಗೆ ಕೇಳ್ತಾ ಇದ್ದದ್ದು, ನೀವು ಯಾಕೆ ಹೋಗುದು, ನಾವಿಲ್ವೋ ನಿಮ್ಮ ಕಾರ್ಯವನ್ನು ಸಾಧಿಸುವುದಕ್ಕೆ ಬೇಕಾಗಿ. ಹೌದು. ಆ ಕಾರಣದಿಂದ ಹಾ. ಭಾನುಕೋಪ ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಅಥವಾ ನಿನ್ನ ತಮ್ಮಂದಿರು ಉಳಿದವರು ಬೇರೆ ಅಲ್ಲ. ಹೌದು. ಮಕ್ಕಳು ನೀವು ನಾಲ್ವರು ನನಗೆ ಒಂದೇ. ಹೌದು. ಆದುದರಿಂದ ನಿಮ್ಮ ಮಾತನ್ನು ಯಾವ ಕಾರಣಕ್ಕೂ ನಾನು ಅಲ್ಲಗಳೆಯುವ ಹಾಗಿಲ್ಲ. ಆತ್ಮಾವೈ ಪುತ್ರನಾಮಾಸಿ ಎನ್ನುವ ಹಾಗೆ ಶಾಸ್ತ್ರ ಹೇಳ್ತದೆ ಅಂತಾದರೆ ಹೆಂಡತಿಯ ಹೊಟ್ಟೆಯಲ್ಲಿ ಮತ್ತೆ ತಾನೇ ಹುಟ್ಟಿ ಬರುವುದು ಅಂತ ಅರ್ಥ. ಹೌದು ತಾನೆ, ಮತ್ತೊಮ್ಮೆ ಜನನ ಪಡೆಯುವುದು ಅಂತ ಅರ್ಥ. ಆ, ಹಾಗಾಗಿ ಪುತ್ರ ಎನ್ನುವಂತಹ ಹೆಸರಿಗೆ ಅಷ್ಟು ಮೌಲ್ಯ ಉಂಟು ಅಂತ ಆದರೆ, ಈ ಒಂದು ಪ್ರೀತಿ ನಿಮ್ಮಲ್ಲಿ ಉಂಟು ಅಂತ ಆದರೆ, ವರ್ತಮಾನದಲ್ಲಿ ಒದಗಿದಂತಹ ಸನ್ನಿವೇಶದ ಕುರಿತಾಗಿ ಒಂದೆರಡು ಮಾತು ಜನಕ. ಏನು ಮಗು? ನೋಡ್ತಾ ಇದ್ದೀರಿ ಯುದ್ಧದ ಪರಿಣಾಮಗಳೆಲ್ಲ ಏನಾಗುತ್ತಾ ಇದೆ ಎನ್ನುವ ಹಾಗೆ. ಆ, ಭಾನುಕೋಪನ ಪ್ರಕರಣವನ್ನು ತಾವು ಮಾತಾಡುವಾಗ ಆ, ನಾವೆಲ್ಲರೂ ಈ ಹೊತ್ತು ಗದ್ಗದಿತರಾಗಬೇಕಾದಂತಹ ಸ್ಥಿತಿ ಉಂಟು ಎನ್ನುವುದು ತಪ್ಪಲ್ವಲ್ಲ ಹ. ಜನಕ, ಇದಿರಾಗಿ ಬಂದವನು ಯಾರು ಎನ್ನುವುದರ ಕುರಿತಾಗಿ ನಾವು ಆಲೋಚಿಸಬೇಕು. ಒದಗಿದಂತಹ ನಮ್ಮ ಕೀರ್ತಿ ಎನ್ನುವುದೇನುಂಟು, ನಾವು ಸಂಗ್ರಹಿಸಿದಂತಹ ಸಾಮರ್ಥ್ಯದ ಪರಾಕಾಷ್ಠೆ ಎನ್ನುವುದೇನುಂಟು, ಇದನ್ನು ಉಳಿಸಿಕೊಳ್ಳುವುದಕ್ಕೆ ಈ ಕಾಲಕ್ಕೆ ನಾವು ಇದಿರು ಹಾಕಿಕೊಳ್ಳಬೇಕಾದದ್ದು ಯಾರನ್ನು ಅಂತ ಕೇಳಿದರೆ ಶಿವಪುತ್ರನನ್ನು, ಅಂತಹ ಷಣ್ಮುಖನನ್ನು, ಅಂತಹ ಕುಮಾರಸ್ವಾಮಿಯನ್ನು. ಯಾರನ್ನು ಬೇಕಾದರೂ ಜನಕ ಎದುರು ಹಾಕಿಕೊಂಡು ಬದುಕಬಹುದು. ಆ. ಕುಮಾರಸ್ವಾಮಿಯನ್ನೊಂದು ಎದುರು ಹಾಕಿ ಬದುಕಲಿಕ್ಕೆ ಕಷ್ಟ ಉಂಟು ಜನಕ. ಓ, ಈಗ ಕುಮಾರಸ್ವಾಮಿಯಲ್ಲಿ ಅಷ್ಟು ವಿಶೇಷತೆ ಉಂಟು? ಹೌದಪ್ಪ. ಏನು ವಿಶೇಷತೆ ಕಂಡೆ ನೀನು? ಏನು ಮಾಡೋಣ, ಅವ ಯಾರು ಅಂತ ನೀವು ಭಾವಿಸಿದ್ದೀರಿ? ಕಾಣುವ ಹಾಗಲ್ಲ, ಅವ ಯಾರು? ಯಾರು? ಮುಕ್ತಿದಾಯಕ ಸುಬ್ರಹ್ಮಣ್ಯ ಶಕ್ತಿ ಪರಜ್ಯೋತಿ ವೀರಾಗ್ರಗಣ್ಯ ಆಸುಣ್ಯ ಭಕ್ತಜನ ಬುದ್ಧಿ ಚಂದ್ರ ನಿನ್ನ ಯುಕ್ತಿಯು ತಪ್ಪುದು ಏನೆಲೆ ಗುಣಸಾತ್ರ ಓ ಗುಣ ಸಾಂದ್ರ ಭಕ್ತಜನ ಬುದ್ಧಿ ಚಂದ್ರ ನಿನ್ನ ಯುಕ್ತಿಯಿಂದ ಅಪ್ಪುದೇನೆಲೆ ಗುಣಸಾಂದ್ರ ಮುಕ್ತಿದಾಯಕ ಸುಬ್ರಹ್ಮಣ್ಯ ಆದಿಶಕ್ತಿ ಪರಂಜ್ಯೋತಿ ವೀರಾಗ್ರಗಣ್ಯ ಸುಬ್ರಹ್ಮಣ್ಯ ಜನಕ, ಮಗು. ಕಶ್ಯಪರಿಂದಲೇ ಪ್ರಪಂಚದ ಬೆಳಕನ್ನು ಕಂಡವರು ನಾವೆಲ್ಲ. ಹೌದು. ಯಾರ ಗೋತ್ರ ಅಂತ ಕೇಳಿದರೆ ನಾವೆಲ್ಲ ಕಶ್ಯಪರನ್ನೇ ಹೇಳುವುದು. ಪ್ರಪಂಚದಲ್ಲಿ ಕಶ್ಯಪರಷ್ಟು ದೊಡ್ಡ ಜ್ಞಾನಿಗಳು ಯಾರಿದ್ದಾರೆ ಹೇಳಿ? ಹಾಗಾದರೆ ತಾವಾದರೂ ಕೂಡ ಜ್ಞಾನಿಗಳಿದ್ದೀರಿ ಎನ್ನುವುದರಿಂದ ನಾನು ಹೇಳುವ ಮಾತನ್ನು ಗಮನಿಸುವಲ್ಲಿ ತಮಗೆ ಸಾಧ್ಯವಾದೀತು ಎನ್ನುವಂತಹ ಧೈರ್ಯದಿಂದ ಹೇಳ್ತಾ ಇದ್ದೇನೆ. ಆ, ಒಂದು ಎನ್ನುವುದು ಮೊದಲೇ ಇತ್ತು ಈ ಪ್ರಪಂಚದಲ್ಲಿ. ಹೌದು. ಇತ್ತು ಅಂತ ಹೇಳಲಿಕ್ಕೆ, ನೋಡ್ಲಿಕ್ಕೆ ಕಣ್ಣಿತ್ತು ಅಂತ ಕೇಳಿದರೆ ಇರಲಿಲ್ಲ.
ಕೇಳಲಿಕ್ಕೆ ಕಿವಿ ಇತ್ತು ಅಂತ ಕೇಳಿದರೆ ಇರಲಿಲ್ಲ. ಆದರೂ ಒಂದು ಎನ್ನುವುದು ಇತ್ತು. ಇದ್ದ ಒಂದಕ್ಕೆ ಸೃಷ್ಟಿಯ ಬಯಕೆ ಮೂಡಿತು. ಆವಾಗ ಒಂದು ಎನ್ನುವುದು ಎರಡಾಯಿತು. ಒಂದು ಮೊಟ್ಟೆ, ಇನ್ನೊಂದು ಹೊಟ್ಟೆ. ಯಾವುದು ಮೊಟ್ಟೆ, ಯಾವುದು ಹೊಟ್ಟೆ? ಭಗವಂತನ ನಾಭಿ ಸರೋವರವೇ ನಿಜವಾದಂತಹ ಒಂದು ಹೊಟ್ಟೆ. ಅಲ್ಲಿಂದ ಹೊರಟಂತಹ ಪದ್ಮ, ಅದರಲ್ಲಿ ಹುಟ್ಟಿದಂತಹ ಪ್ರಪಂಚ, ಅದು ಬ್ರಹ್ಮಾಂಡಮಯವಾದಂತಹ ಕೋಶವಾಗಿ ಒಂದು ಎನ್ನುವುದು ಎರಡಾಯಿತು. ಈ ಎರಡು ಎನ್ನುವುದು ಮತ್ತೆ ಮೂರಾಯಿತು. ಪ್ರಪಂಚದಲ್ಲಿ ಮೂರು ಮೂರ್ತಿಗಳಾದರೂ, ಮೂರು ಗುಣಗಳಾದವು. ಇಚ್ಛಾಕ್ರಿಯ ಜ್ಞಾನ ಎನ್ನುವ ಹಾಗೆ ಮೂರು ಬಗೆಯಿಂದ ಅದು ಪ್ರತ್ಯೇಕಗೊಂಡಿತು. ಓಂಕಾರ ಸ್ವರೂಪದಿಂದ ಮೂರು ಟಿಸಿಲಾಯಿತು. ಅಕಾರ ಉಕಾರ ಮಕಾರ ಎನ್ನುವ ಹಾಗಾಯಿತು. ಪ್ರಪಂಚ ಮೂರಾಗಿ ವಿಸ್ತಾರವಾಯಿತು. ಮೂರು ಇದ್ದದ್ದು ಆಮೇಲೆ ನಾಲ್ಕಾಯಿತು. ನಾಲ್ಕು ವೇದ, ಬ್ರಹ್ಮನದ್ದಾದಂತಹ ನಾಲ್ಕು ಮುಖ. ಈ ರೀತಿಯಲ್ಲಿ ಪ್ರಪಂಚದಲ್ಲಿ ನಾಲ್ಕು ಎನ್ನುವುದು ಮತ್ತೆ ವಿಸ್ತಾರವಾಗುತ್ತಾ ಬಂದಾಗ ಆ ನಾಲ್ಕು ಎನ್ನುವುದು ಮತ್ತೆ ಐದಾಯಿತು. ಐದು ಎನ್ನುವಾಗ ಪಂಚಭೂತಗಳು ಬಂತು, ಪಂಚ ತನ್ಮಾತ್ರೆಗಳು ಬಂತು, ಪಂಚ ಜ್ಞಾನೇಂದ್ರಿಯಗಳು ಬಂತು, ಪಂಚ ಕರ್ಮೇಂದ್ರಿಯಗಳು ಬಂತು. ಈ ಸ್ವರೂಪದಿಂದ, ಐದರ ರೂಪದಿಂದ ಪ್ರಪಂಚ ವಿಸ್ತಾರವಾಗುತ್ತಾ ಹೋಯಿತು. ಐದು ಮುಖದ ಶಿವನಿಗೆ ಐದು ಮುಖದ ಮಗ ಆಗಲಿಲ್ಲಪ್ಪ. ಐದು ಮುಖದ ಶಿವನಿಗೆ ಆರು ಮುಖದ ಮಗನಾದ. ಅವನೇ ಪ್ರಪಂಚದಲ್ಲಿ ಆರಕ್ಕೆ ಸೃಷ್ಟಾರ, ಆರರ ದೃಷ್ಟಾರ. ಅವನೇ ಷಣ್ಮುಖ. ಪ್ರಪಂಚ ಎನ್ನುವುದು ಸಪ್ತಮುಖಿಯಾಗಿ ಬೆಳೆಯುವುದಕ್ಕೆ ತಾನು ಕಾರಣನಾದಂತಹ ಮಹಾಧೀಮಂತ ದೇವತೆ. ಅವನೇ ಕುಮಾರ, ಅವನೇ ಕುಮಾರಸ್ವಾಮಿ. ಈ ಕಾಲಕ್ಕೆ ನಮ್ಮ ಇದಿರು ಬಂದವ ಅಂತ ಹೇಳುವುದು ತಮಗೆ ಗೊತ್ತು. ಶಕ್ತಿಹಸ್ತಂ ವಿರೂಪಾಕ್ಷಂ ಶಿಖಿವಾಹಂ ಷಡಾನನಂ ದಾರುಣಂ ರಿಪುರೋಗಗನಂ ಭಾವಯೇತ್ ಕುಕ್ಕುಟಧ್ವಜಂ ಅನೇಕಾರ್ಕ ಕೋಟಿ ಪ್ರಭಾವಾಜ್ವಲಂತಂ ಮನೋಹಾರಿ ಮಾಣಿಕ್ಯ ಭೂಷೋಜ್ವಲಂತಂ ಸುಶಾಂತಂ ನಿತಾಂತಂ ಭಜೆ ಷಣ್ಮುಖಂ ಶರಶ್ಚಂದ್ರಕಾಂತಂ. ಏನು ವರ್ಣನೆ ಉಂಟು ಆ ಷಣ್ಮುಖನ ಬಗ್ಗೆ. ಸುಬ್ರಾಯ ಅಂತ ಅವನಿಗೊಂದು ಹೆಸರುಂಟು. ಸುಬ್ರಹ್ಮಣ್ಯ ಅಂತ ನಾವು ಅವನ್ನು ಕರೀತೇವೆ. ಯಾಕೆ? ಶುಭ್ರವಾದಂತಹ ಧಾವಳ್ಯ ವರ್ಣದಿಂದ ಕೂಡಿದ ಚ್ಯುತಿ ಇಲ್ಲದೆ ಇದ್ದ, ಯಾವುದೇ ಒಂದು ಕಲೆ ಇಲ್ಲದಂತಹ ವ್ಯಕ್ತಿತ್ವ ಎನ್ನುವ ಹಾಗೆ ಅವನನ್ನು ಪ್ರಪಂಚ ಗುರುತಿಸಿದ್ದು. ಹಾಗಿರುವಾಗ ಅಂತಹ ಧೀರೋದ್ಧಾತವಾದಂತಹ ವ್ಯಕ್ತಿತ್ವ ಶಿವನ ರೇತಸ್ಸು. ತಾನು ಸ್ಖಲನಗೊಂಡದ್ದರಿಂದಲೇ ಅವ ಸ್ಕಂಧ. ಸುಮ್ಮನೆ ಸ್ಕಂಧ ಅಂತ ಹೇಳಿದ್ದಲ್ಲ, ಅದನ್ನು ಧಾರಣೆ ಮಾಡುವಂತಹ ಸಾಮರ್ಥ್ಯ ಯಾರಲ್ಲಿಯೂ ಇಲ್ಲದೆ ಇದ್ದದ್ದರಿಂದ, ಅದು ಜೊಂಡು ಹುಲ್ಲಿಗೆ ಬಿದ್ದು ಆರಾಗಿ ವಿಭಾಗಗೊಂಡು ಆರು ಮುಖಗೊಂಡದ್ದರಿಂದ ಅವ ಶರವಣನೂ ಹೌದು. ಶರವಣ ಸ್ವಾಮಿ ಅಂತಲೂ ಅವನಿಗೆ ಹೆಸರುಂಟು. ಕೃತಿಕಾ ದೇವಿಯರದ್ದಾದ ಅನುಗ್ರಹವನ್ನು ಪಡೆದದ್ದರಿಂದ, ಅವರ ಸ್ತನ್ಯಪಾನವನ್ನು ಮಾಡಿದ್ದರಿಂದ ಅವನು ಕಾರ್ತಿಕೇಯನೂ ಹೌದು. ಇಂತಹ ವಿಸ್ತಾರ ಯೋಗ್ಯತೆಯುಳ್ಳಂತಹ ತಾರಕನಂತಹ ನಮ್ಮ ಕುಲಬಾಂಧವನನ್ನು ಕೊಂದ ಅವನ ಜೊತೆ ಯುದ್ಧವೇ ತರವೇ ಅಂತ ನಾನು ಕೇಳುವುದರಲ್ಲಿ ಏನು ಅಪರಾಧ ಉಂಟು ಅಂತ ಹೇಳ್ತೀರಿ ಜನಕ? ಕುಮಾರ, ಓ ಮುಕ್ತಿದಾಯಕ ಸುಬ್ರಹ್ಮಣ್ಯ, ಹೌದು. ಆದಿ ಪರಾಶಕ್ತಿ ಪರಂಜ್ಯೋತಿ, ಹೌದು. ಈ ಸ್ವರೂಪದಿಂದ ನೀನು ಸುಬ್ರಹ್ಮಣ್ಯನನ್ನು ನೀನು ಕಾಣುತ್ತಿ. ಹೌದು. ನಾವೆಲ್ಲ ಶಿವನ ಆರಾಧಕರು. ಹೌದು. ಶಿವನೇ ನಮಗೆ ಸರ್ವಸ್ವ. ಹೌದು. ಶಿವಾರಾಧನೆಯ ಮೂಲಕವಾಗಿ ಪ್ರಪಂಚದಲ್ಲಿ ಶ್ರೇಷ್ಠವಾದಂತಹ ಸಾಧನೆಯನ್ನು ಮಾಡುವುದಕ್ಕೆ ಹೊರಟವರು. ಹೌದು. ಶಿವನಿಗಿಂತಲೂ ಈಗ ಸೃಷ್ಟಿಗೆ 5 ಮುಖಗಳಿದ್ದಂತಹ ಸೃಷ್ಟಿಗೆ 6ರ ಬಯಕೆ ಹುಟ್ಟಿತು. ಹೌದು. ಆ ಬಯಕೆಯಿಂದಲೇ ಸೃಷ್ಟಿ 6 ಆಗಿ ಬೆಳೆಯಿತು. ಹೌದು. ಪಂಚಮುಖನಾದಂತಹ ಶಿವನಿಗೆ ಷಣ್ಮುಖನಾದಂತಹ ಮಗನಾದ. ಹೌದು. ಸೃಷ್ಟಿಯ ವಿಸ್ತಾರವನ್ನು ನೀನು ಮಂಡಿಸಿದಂತಹ ರೀತಿಯನ್ನು ಕೇಳಿದವಾಗ ನಾನೇ ಒಂದು ಅರ್ಥದಿಂದ ಸಂತೋಷಗೊಂಡೆ. ಹೌದು, ಈಗ ನೀ ಹೇಳಿದ್ದನ್ನು ನಾನು ಇಲ್ಲ ಅಂತ ಹೇಳುವುದಕ್ಕಿಲ್ಲ. ನಾವೇನು ಯಜ್ಞಕಂಟಕರಲ್ಲ. ಇದುವರೆಗೆ ಲೋಕದಲ್ಲಿ ನಡೆಯುತ್ತಿರುವಂತಹ ಯಜ್ಞಯಾಗಾದಿಗಳನ್ನು ಭಂಗ ಮಾಡಿ ಲೋಕದಲ್ಲಿ ಯಜ್ಞಯಾಗಾದಿಗಳು ನಡೆಯಬಾರದು ಎನ್ನುವ ಹಾಗೆ ನಾವು ಹೊರಟವರೇನೂ ಅಲ್ಲ. ನಾವು ಬೇಕಾದಾಗ ಯಜ್ಞಯಾಗಾದಿಗಳನ್ನು ನಾವು ಮಾಡಿದವರು. ಹೌದು. ಆ ವಂಶದಿಂದಲೇ ನಾವು ಬೆಳೆದು ಬಂದವರು. ಹೌದು. ಹೌದು. ಈಗ ಈ ಸುಬ್ರಹ್ಮಣ್ಯನ ವಿಶೇಷತೆಯನ್ನು ವರ್ಣಿಸುತ್ತಾ ಬರೇ ನೀನು ದೇವ ಸ್ವರೂಪದಿಂದಲೇ ಅವನನ್ನು ಗುರುತಿಸುತ್ತೀಯೋ ಅಲ್ಲ, ಶಕ್ತಿ ಸಾಮರ್ಥ್ಯದಿಂದ ಅವ ಮಾಡಿದಂತಹ ಶಕ್ತಿ ವಿಶೇಷತನಗಳನ್ನು ಹೆಸರಿಸುವುದಕ್ಕೆ ಪ್ರಸ್ತಾಪದ್ವಯೇ ನನ್ನ ಆಡಿದೆ, ಅದನ್ನೇ ವಿಸ್ತರಿಸುವುದಕ್ಕೆ ಬಯಸ್ತೇನೆ. 6 ದಿನದ ಮಗು ಏನು ಮಾಡಿದ ಅಂತ ಗೊತ್ತಿಲ್ವೇ? ನಮ್ಮ ಚಿಕ್ಕಪ್ಪನ ಗತಿ ಏನಾದ
ಅವನು ಮಾಡಿದಂತಹ ಸಾಧನೆ ಎನ್ನುವುದು ಇನ್ನು ಹಚ್ಚ ಹಸಿರಾಗಿಯೇ ಉಂಟಲ್ಲ. ಪ್ರಪಂಚದಲ್ಲಿ ಹುಟ್ಟಿದ ಮಗು ತಾನು ಎಷ್ಟು ಅವಸ್ಥೆಯನ್ನು ಬೆಳೆದ ಮೇಲೆ ತಾನು ಯೌವನಾವಸ್ಥೆಯನ್ನು ತಲುಪಬೇಕು. ಹಾಗಿದ್ರೆ ಶಿಶುವಾಗಿದ್ದು ಶೈಶವವನ್ನು ದಾಟಿ ಕೌಮಾರ್ಯವನ್ನು ದಾಟಿ ಆಮೇಲೆ ಯೌವನವನ್ನು ತಾಳಿದ ಮೇಲೆ ತಾನೇ ಒಬ್ಬನಿಗೆ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಹುಟ್ಟಿದ 7 ದಿನದ ಮಗು ನಮ್ಮ ಚಿಕ್ಕಪ್ಪನನ್ನು ಏನು ಮಾಡಿತು ಎನ್ನುವುದನ್ನು ನಿಮಗೆ ನಾವು ಬಿಡಿಸಿ ಹೇಳಬೇಕಾದ ಅನಿವಾರ್ಯತೆ ಉಂಟೇ ಜನಕ? ಹಾಗಾದರೆ ಅಂತಹ ಸ್ಕಂದದೇವ, ಅಂತಹ ಷಣ್ಮುಖ ದೇವ, ಅಂತಹ ಸುಬ್ರಹ್ಮಣ್ಯ ದೇವ, ಅಂತಹ ವಲ್ಲಿದೇವ ಈ ಕಾಲಕ್ಕೆ ಏನು ಎನ್ನುವುದನ್ನು ನೀವು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಅಲ್ಲವೇ? ವಿಶಾಲವಾದಂತಹ ಶರದಿಯನ್ನು ಏನು, ಎಷ್ಟು ಆಳ, ಎಷ್ಟು ಎತ್ತರ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹಾಗೆಂದು ಸಮುದ್ರದ ಸ್ವಭಾವ ಏನು ಎನ್ನುವುದನ್ನು ತಿಳಿಯುವುದಕ್ಕೆ ಒಂದು ಬೊಟ್ಟು ನೀರು ತೆಗೆದು ನಮ್ಮ ಬಾಯಿಗಿಟ್ಟರೆ ನಮಗೆ ಅರ್ಥ ಆಗ್ತದೆ ತಾನೆ. ಹಾಗಾದರೆ ವಿಸ್ತಾರವಾಗಿ ಹಬ್ಬಿರುವಂತಹ ಆಕಾಶ ಎನ್ನುವುದು ಉದ್ದ ಎಷ್ಟು ಅಗಲ ಎಷ್ಟು ಯಾರಿಗೂ ಗೊತ್ತಿಲ್ಲ. ಹಾಗಂತ ಕಣ್ಣ ನೋಟದಿಂದ ಅಳೆಯುವುದಕ್ಕೆ ಸಾಧ್ಯವಾಗದೆ ಅನಂತವಾದದ್ದು ಆಕಾಶ ಅಂತ ಹೇಳುವುದರಲ್ಲಿ ಏನು ಆಕ್ಷೇಪ ಇಲ್ಲ ತಾನೆ. ಆದ್ಯಂತರಹಿತನಾದಂತಹ ದಿಗಂಬರನಾದಂತಹ ಭಗವಾನ್ ಶಿವನದ್ದಾದಂತಹ ಆ ರೇತಸ್ಸಿನಿಂದ ಈ ಪ್ರಪಂಚದ ಬೆಳಕನ್ನು ಕಂಡಂತಹ ಸ್ಕಂದಸ್ವಾಮಿಯ ಜೊತೆಯಲ್ಲಿ ಇವತ್ತು ನಾವು ಯುದ್ಧವನ್ನು ಮಾಡ್ತೇವೆ ಅಂತಾದರೆ ಜನಕ, ಇದರಲ್ಲಿ ನಮಗೆ ಉಳಿಗಾಲ ಎನ್ನುವುದಿಲ್ಲ. ಗಳಿಸಿದಂತಹ ಕೀರ್ತಿಯನ್ನು, ಸಂಪತ್ತನ್ನು, ರಾಜ್ಯವನ್ನು, ನಮ್ಮದ್ದಾದಂತಹ ಪ್ರಜಾಕೋಟಿಯನ್ನು ರಕ್ಷಿಸುವುದಕ್ಕೆ ದಯವಿಟ್ಟು ತಮ್ಮ ತೀರ್ಮಾನ ಸಾಧುವಲ್ಲ ಎನ್ನುವ ಹಾಗೆ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಇದು ನನ್ನ ಭಿನ್ನಹವಾಪ್ತ್ರ ಜನಕ. ಹಿರಣ್ಯಕ, ವಿಶೇಷವಾದಂತ ಆಸ್ಥೆಯನ್ನು ವಹಿಸಿ ಈ ಸಭೆಯ ಮುಂದಿರಿಸಿದಂತಹ ನಿನ್ನ ವಿಚಾರ ಅದು ಸಾಧುವೇ ಹೌದಾಗಿದ್ರು ಕೂಡ ಈಗ ತಾರಕನೇನಾದ ತಾರಕನಷ್ಟು ಬಲಾಢ್ಯರು ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ. ಹೌದು, ತಾರಕಕ್ಕೆ ಹಾಡುವವರಿಗೂ ಕಷ್ಟ. ಹೌದಲ್ಲ? ಇಳಿಸ್ತಾಯಿಯಲ್ಲಿ ಹಾಡ್ಲಿಕ್ಕೆ ಎಲ್ರಿಗೂ ಆಗ್ತದೆ, ತಾರಕದಲ್ಲಿ ಹಾಡ್ಲಿಕ್ಕೆ ಹೋದ್ರೆ ಶ್ರುತಿಯೇ ಹೋಗುವುದು. ತಾರಕ ಏರಿದ ಎತ್ತರವೇ ಹೌದು, ಆದ್ದರಿಂದಲೇ ಅವ ತಾರಕ. ಹೌದು, ಇದುವರೆಗೆ ಯಾರಿಂದಲೂ ಏರುವುದಕ್ಕಾಗದೇ ಇದ್ದಂತ ಪಾರಿಯಾತ್ರ ಪರ್ವತವನ್ನೇರಿ ತಪಸ್ಸನ್ನಾಚರಿಸಿದವ ಅಲ್ವೋ? ಹೌದು. ಆ ಬಳಿಕ ಆ ಪರ್ವತವನ್ನೇರಿ ತಪಸ್ಸನ್ನಾಚರಿಸಿದಂತಹ ಇತಿಹಾಸವೇ ಇಲ್ಲ. ಅಂತ ಎತ್ತರವಾದಂತಹ ಪರ್ವತವನ್ನೇರಿ ತಪಸ್ಸನ್ನಾಚರಿಸಿದಂತಹ ತಾರಕ ಕೇಳಿದನಂತೆ ವರ, ಯಾರು ಈಶ್ವರನಿಂದ ಹುಟ್ಟುವಂತ ಮಗನಿಂದ ಮಾತ್ರ ನನಗೆ ಮರಣ. ದಕ್ಷಾಧ್ವರದಲ್ಲಿ ಸತಿಯನ್ನು ಕಳಕೊಂಡಂತಹ ಶಿವನು ಮತ್ತೆ ಸದಾಕಾಲ ಸತಿಯನ್ನು ಅಗಲಿಯೇ ಇರ್ತಾನೆ ಅಂತ ಹೇಳುವ ಭಾವದಿಂದ ಅವ ಕೇಳಿದ್ದು. ಅವನ ಮನಸ್ಸಿನಲ್ಲಿದ್ದದ್ದು ಸ್ಥಿರವಾದ ಭಾವ. ಸತಿ ಇಲ್ಲದ ಶಿವಗೆ ಮಕ್ಕಳಾಗುವುದುಂಟೆ. ನಕ್ಕಣ ತಾರಕಂ, ಅವನ ಅಗಾಡಿದ್ದಾನಂತೆ ಅಸ್ತು ಎಂದು ಬ್ರಹ್ಮದೇವರು ಹೊರಗೊಟ್ಟವಾಗ. ಹೌದು, ನಕ್ಕಣ ತಾರಕ ಸತಿ ಇಲ್ಲದ ಈಶಂಗೆ ಸುತರಾಗುವುದೆಂತ. ಹೌದು, ಹೆಂಡತಿ ಇಲ್ಲದ್ರೆ ಮಕ್ಕಳಾಗುವುದು ಹೇಗೆ ಅಂತ. ಹೌದು, ದೇವತೆಗಳು ಬಾಳಿದಂತ ತಂತ್ರ ಅಥವಾ ದೇವತೆಗಳು ಎಣೆದಂತ ತಂತ್ರಕ್ಕೆ ಒಂದು ಅರ್ಥದಿಂದ ತಾರಕ ಬಳಿಯಾದ. ಅದು ದಾನವರನ್ನು ಕೊಲ್ಲುವುದಕ್ಕೆ ಬೇಕಾಗಿ ಅನೇಕವಾದಂತಹ ಪ್ರಕರಣಗಳು. ನಮ್ಮ ದೊಡ್ಡ ತಪ್ಪು ಇದೇ ಜನಕ. ನಮಗೆಲ್ಲ ವರ ಕೇಳುವಾಗ ತಲೆಯಲ್ಲಿ ತಲೆ ಉಂಟು, ತಲೆಯ ಒಳಗೆ ಬೇಕಾದದ್ದಿರುವುದಿಲ್ಲ. ಅದು ದೊಡ್ಡ ಸಮಸ್ಯೆ. ಅಲ್ಲದೆ ಇದ್ರೆ ನೀವು ಆಲೋಚಿಸಿ, ಪ್ರಪಂಚದ ಲಯಕರ್ತವಾದಂತಹ ಶಿವನ ಮಡದಿಗೆ ಎಂದಾದರೂ ಅಳಿವುಂಟೋ? ಅವನು ಕಾಲನಲ್ಲವೇ? ಅವನು ಕಾಲನಿಗೂ ಕಾಲನಲ್ಲವೇ? ಉಳಿದವರಿಗೆ ಕಾಲವನ್ನು ತಂದುಕೊಟ್ಟಾನು ಹೊರತು ತಾನು ಎಲ್ಲಿಯಾದರೂ ಮಡಿಯುವುದಕ್ಕುಂಟು? ಹಾಗಿದ್ರೆ ಅದಮ್ಯವಾದಂತಹ ಚೈತನ್ಯ ಎನ್ನುವುದು ಮುಂದೊಂದು ದಿವಸ ಪಾರ್ವತಿಯಾಗಿ ಬರ್ತದೆ ಎನ್ನುವಂತಹ ಊಹೆ ಬೇಕಿತ್ತು. ಪಾರ್ವತಿಯಾಗಿಯೂ ಇನ್ನೊಂದು ಸ್ವರೂಪದಿಂದಲೂ ಪ್ರಕೃತಿಯಾಗಿ ತಾನು ಬದುಕುತ್ತಾಳೆ ಎನ್ನುವಂತಹ ಜ್ಞಾನ ನಮಗಿಲ್ಲದೆ ಹೋಯಿತು. ಕಾಮನಾದರೂ ಸುಟ್ಟ. ಲೋಕದಲ್ಲಿ ಇದೊಂದು ಕೇವಲವಾದ ರೂಪಕ ಮಾತ್ರ. ನಿಜವಾಗಿ ಕಾಮ ಸಾಯ್ಲಿಕ್ಕುಂಟು? ಕಾಮ ಸಾಯಲಿಲ್ಲ. ಕಾಮ ಸತ್ರೆ ಮತ್ತೆ ಪ್ರಪಂಚ ಉಳಿದೀತು, ಪ್ರಪಂಚದಲ್ಲಿ ಪ್ರಜಾಕೋಟಿ ಆದೀತು. ಹಾಗಾದ್ರೆ ಕಾಮ ಏನಾದ? ಕಾಮ ಅನಂಗನಾದ. ಅವನಿಗೆ ಅಂಗ ಇಲ್ಲ ಅಂತ ಆಯಿತು. ಕಾಣುವುದಕ್ಕೆ ಸಿಗದೇ ಇದ್ರು ಕಾಮನ ಚೇಷ್ಟೆ ಎಲ್ಲರಿಗೂ ಅರ್ಥ ಆಗ್ತದೆ. ಅವ ಜೀವ ಇದ್ದಾನೆ. ಅದು ಇಲ್ಲ ಅಂತ ಆದ್ರೆ ಮನುಷ್ಯನಲ್ಲಿ ಕಾಮನೆಗಳು ಹುಟ್ಟುವುದು ಹೇಗೆ? ಹೌದು, ಕಾಮನೆಗಳು ಹುಟ್ಟಬೇಕು ಅಂತ ಆದ್ರೆ ಕಾಮನೆ ಬೇಕು. ಇದು ನಮಗ ಅರ್ಥ ಆಗದೆ ಇದ್ದದ್ದರಿಂದ ತಾರಕ ಹಾಗೆ ವರ ಕೇಳಿದ್ದು ಅಂತ ನನ್ನ ಭಾವನೆ ಜನಕ. ತಾರಕ ಹೋದ, ತಾರಕನ ದಾರಿಯಲ್ಲಿ ಉಳಿದವರು ಹೋದ್ರು. ಮಗು, ಈಗ ಈ ಮಹೇಂದ್ರಪುರದಲ್ಲಿದ್ದುಕೊಂಡು ಸ್ವರ್ಗದ ಹಂಗು ಬೇಡ, ಬದುಕಬೇಕು, ಬದುಕಿನಲ್ಲಿ ಉಚ್ಛ್ರಾಯವಾದಂತಹ ಉನ್ನತವಾದಂತಹ ಸ್ಥಾನವನ್ನೇ ಇರಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಸ್ವರ್ಗ ಬೇಡ, ಪ್ರತಿ ಸ್ವರ್ಗವನ್ನೇ ನಾನು ನಿರ್ಮಾಣ ಮಾಡಿದ್ದು. ನಾರದರ ಬಂದು ಬಿತ್ತಿದಂತಹ ಬೀಜದಿಂದ ಈ ಪ್ರಕರಣ ಇಷ್ಟರವರೆಗೆ ಬೆಳೆಯಿತು. ನಾರದರು ಎಷ್ಟೋ ಬಾರಿ ಹಾಳು ಮಾಡ್ಲಿಕ್ಕೂ ಹೇಳ್ತಾರೆ, ಒಳ್ಳೇದು ಮಾಡ್ಲಿಕ್ಕೆ ಹೇಳುವುದಲ್ಲ. ಅಲ್ಲ, ಅದು ನನಗರ್ಥ ಆಗ್ಲಿಲ್ಲ.
ಅಂತೂ ಇದು ಸ್ವರ್ಗ ಆಗಬೇಕು ಎನ್ನುವಂತ ನನ್ನ ಕನಸು ಏನುಂಟು, ನನ್ನ ಕಲ್ಪನೆ ಏನುಂಟು, ಅದಕ್ಕೆ ತುಪ್ಪ ಸುರಿದರು ಅವರು. ಸರಿ. ಪರಿಣಾಮ ಅದು ಇಷ್ಟು ಜ್ವಾಜಲ್ಯಮಾನವಾಗಿ ಬೆಳೆಯುತ್ತದೆ, ಉರಿಯುತ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಸರಿ ಮಗು, ಓ ಈಗ ಬಂದಾಗಿದೆ, ಇಷ್ಟು ದೂರ ಬಂದಾಗಿದೆ. ಹೌದು. ಈಗ ಇಷ್ಟೆಲ್ಲ ಹೇಳಿದ್ಯಲ್ಲ ನೀನು, ಇನ್ನು ಮುಂದೆ ಏನು ಮಾಡುವುದಂತ ಒಂದು ಹೇಳು ನೋಡೋಣ. ಒಂದು ದಾರಿ ಉಂಟು. ಏನು? ಹೇಗೆ? ಸೊಗಸಲ್ಲ ನಿರ್ಜರನಾಥನ ನುಗ ಸುರಗನಾದ್ಯರ ಸೆರೆಯ ಬಿಡುತ್ತೀಗ. ನಿರ್ಜರನಾಥನ ನುಗ ಸುರಗನಾದ್ಯರ ಸೆರೆಯ ಬಿಡುತ್ತೀಗ. ಭೂತಮದಿಯ ಭಜನ ಮರೆಗೊಂಡಾತನಪ್ಪನೆಯೋದೆ ನಡೆವುದು. ಭೂತಪತಿಯ ಭಜನ ಮರೆಗೊಂಡು ಆತನಪ್ಪನೆಯೋದೆ ನಡೆವುದು. ಬದುಕುತ್ತದೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಅಲ್ಲಲ್ಲಿ ಹೋಗಿ ನೀರು ಹಾಕಿದವರು ಯಾರು? ಯಾರೂ ಇಲ್ಲ. ಬಾವಿಯಲ್ಲಿ ಹುಟ್ಟಿದಂತಹ ಕಪ್ಪೆಗೆ ಅಲ್ಲಿ ಹೋಗಿ ಆಹಾರ ಕೊಟ್ಟವ ಯಾರು? ಬಲ್ಲಿದನು. ಆ ದೇವರೇ ಅದನ್ನು ಬದುಕಿಸ್ತಾನೆ ಅಂತ ಹೇಳುವುದು ಸತ್ಯ, ಬದುಕುತ್ತದೆ ಅದು. ಆದರೆ ಬಾಳುವುದಂದ್ರೆ ಹಾಗಲ್ಲ. ಅದು ಯಾರಿಗೆ ಸಾಧ್ಯ? ಮನುಷ್ಯರಿಗೆ ಮಾತ್ರ ಸಾಧ್ಯ. ಬಾಳುವುದು ಅಂದರೆ ಅದಕ್ಕೆ ಸಂಸ್ಕೃತಿ ಎನ್ನುವುದು ಬೇಕು. ಅಲ್ಲಿ ನಾವು ಇನ್ನೊಬ್ಬರಿಗೆ ಆದರ್ಶವಾಗಿ ಬದುಕನ್ನು ಸಾಗಿಸುವಂತಹ ಒಂದು ಬಗೆ ಅಂತ ಉಂಟು, ಅದೇ ಬಾಳು. ನಾವು ಅದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಈ ಕಾಲಕ್ಕೆ ನಾವು ವಿರೋಧ ಕಟ್ಟಿಕೊಂಡದ್ದು ಅಂತಹ ಶಿವನ ಜೊತೆಯಲ್ಲಿ, ಶಿವಕುಮಾರನ ಜೊತೆಯಲ್ಲಿ. ಹಾಗಾಗಿ ಯಾವ ಕುಮಾರಸ್ವಾಮಿಯ ಜೊತೆಯಲ್ಲಿ, ಶಿವಕುಮಾರನ ಜೊತೆಯಲ್ಲಿ ನಾವೆಲ್ಲ ಈ ರೀತಿಯಾಗಿ ವಿರೋಧ ಕಟ್ಟಿಕೊಂಡ್ರೆ ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಬಹಳ ಕಷ್ಟ ಉಂಟು ಅಂತ ಮತ್ತೊಮ್ಮೆ ಎಚ್ಚರಿಸಿ ಹೇಳ್ತಾ ಇದ್ದೇನೆ. ಒಂದು ಮಾತು ಜನಕ, ನಾವು ಯಾವತ್ತು ನಮಗೆ ಅಪಾಯ ಒದಗುತ್ತದೆ ಅಂತ ಆಗುವಾಗ ಬುದ್ಧಿವಂತಿಕೆಯಿಂದ ಬದುಕುವಂತಹ ಒಂದು, ಬಾಳುವಂತಹ ಒಂದು ದಾರಿಯನ್ನು ಆಯ್ದುಕೊಳ್ಳಬೇಕು. ಯಾರ್ಯಾರಿಗೂ ನಾವು ಶರಣಾಗತರಾಗುವುದಲ್ಲ. ನಮ್ಮ ಆರಾಧ್ಯ ಮೂರ್ತಿ ಯಾರು ಅಂತ ಕೇಳಿದರೆ ಭಗವಾನ್ ಪರಶಿವ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನ ಮೃತ್ಯುರ್ಮುಕ್ಷೀಯಮಾಮೃತಾತ್ ನಮಃ ಶಿವಾಯ ಶಾಂತಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಯೋಗೀಣಾಂ ಪತಯೇ ನಮೋ ನಮಃ. ನಾವು ಯಾವತ್ತೂ ಆರಾಧನೆ ಮಾಡುವಂತಹ ಭಗವಾನ್ ಶಿವನ ಪುತ್ರನಿಗೆ ನಾವು ಕರಮುಗಿದು ಅವನ ಪದತಳಕ್ಕೆ ನಾವು ವಂದಿಸಿದ್ದು ಹೌದು ಅಂತಾದರೆ ಇದರಿಂದ ನಾವು ಸೋತ ಹಾಗಾಗುವುದಿಲ್ಲ. ಈ ರೂಪದಿಂದ ಆ ಷಣ್ಮುಖ ದೇವರಿಗೆ ನಾವು ಶರಣಾಗಿ ಅವರೇನು ಹೇಳ್ತಾರೆ ಆ ಅಪ್ಪಣೆಯನ್ನು ನಾವು ಪಾಲಿಸುತ್ತಾ ಪ್ರಪಂಚದಲ್ಲಿ ಬಾಳಿದರೆ ನಮಗೆ ಉಳಿಗಾಲ ಉಂಟು ಎನ್ನುವ ಹಾಗೆ ನಾವೆಲ್ಲರೂ ಜೊತೆಯಾಗಿ ಹೋಗಿ ಅವನಿಗೆ ಶರಣಾಗೋಣ. ಅವನ ಅಣತಿಯನ್ನು ಮೀರಿ ನಡೆಯುವುದು ಬೇಡ. ಇದು ನನ್ನ ಭಿನ್ನಹ. ಈಗ ಬದುಕಬೇಕು ಅಂತಾದ್ರೆ, ಹೌದು, ಬಾಳಬೇಕು ಅಂತಾದ್ರೆ ಕುಮಾರಸ್ವಾಮಿಗೆ ನಾವು ಎರಗಬೇಕು. ಹೌದು, ಕುಮಾರಸ್ವಾಮಿಯಲ್ಲಿ ಒಂದು ಮಿತ್ರತ್ವ ಮಾಡಬೇಕು. ಹೌದು, ಹೌದಲ್ಲ? ಹೇಗೆ ಉಳಿದೀತೋ ಮಿತ್ರತ್ವ ಮಾಡಿದರೆ? ಯಾವತ್ತಿದ್ರೂ ಅವನೇ ದೊಡ್ಡವ, ಅವ ಇಲ್ಲದೇನೂ ಆಗುವುದಿಲ್ಲ ಅಂತ ನಾವು ಅದನ್ನು ಒಪ್ಪಿಕೊಳ್ಳುವ. ಇಲ್ಲ, ನನಗೊಂದು ಛಲ ಉಂಟು ಮಗು. ಏನದು? ಒಂದು ಛಲದ ಮೂಲಕವಾಗಿ ನಾನು ಬದುಕನ್ನು ಸ್ವೀಕಾರ ಮಾಡಿದವನು. ಆ ಸಾಧನೆಯನ್ನೇ ಈ ವೀರಮಹೇಂದ್ರಪುರದಲ್ಲಿ ನಾನು ಸಾಧಿಸಿ ತೋರಿಸಿ ಕೊಟ್ಟವನು. ದಾನವರೆಲ್ಲ ಅಸುರ ಶಿಲ್ಪಿಯಾದಂತಹ ಮಾಯನನ್ನೇ ಶಿಲ್ಪ ಶಾಸ್ತ್ರಕ್ಕೆ ಬಳಸಿಕೊಂಡವರು, ಬೇಕಾದಂತಹ ಪುರ ನಿರ್ಮಾಣಕ್ಕೆ ಬೇಕಾಗಿ. ಹೌದು, ನಾನು ಆಗಲ್ಲ. ನಾನು ಬಯಸಿದ್ದು ವಿಶ್ವಕರ್ಮನ. ವಿಶ್ವಕರ್ಮನ ಮೂಲಕವಾಗಿಯೇ ನಾನು ಪುರವನ್ನು ನಿರ್ಮಾಣ ಮಾಡಿದ್ದು. ಕಟ್ಟ ಕಡೆಗೆ ನನ್ನ ಸಾಧನೆಗೆ ಮೆಚ್ಚಿ ವಿಶ್ವಕರ್ಮನೇ ತನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಟ್ಟಿದ್ದಾನೆ. ನಿನ್ನ ತಾಯಿ ಅವಳು. ಹೌದು, ನಾ ಏರಿದ ಎತ್ತರ ಅದು, ನಾ ಮಾಡಿದಂತಹ ಸಾಧನೆ ಅದು, ನನ್ನ ಛಲ ಅಷ್ಟು ದೊಡ್ಡದು. ಪ್ರಪಂಚವನ್ನೇ ನನ್ನ ಕಾಲಬುಡದಲ್ಲಿ ಕೆಡವ ಹಾಗೆ ನಾ ಮಾಡಿದವನು.
ಸುದೀರ್ಘವಾದಂತಹ ಬದುಕನ್ನು ನಾನು ಕಂಡವನು. ಹಾ 4 ಮಂದಿ ತಮ್ಮಂದಿರು ಇದ್ರು, ಹಾ 4 ಮಂದಿ ಮಕ್ಕಳು ನೀವಿದ್ದೀರಿ. ಹಾ ಎಡ ಬಲದಲ್ಲಿ ನನಗೆ 2 ರೆಕ್ಕೆಗಳ ಹಾಗೆ, ಹಾ 2 ತೋಳಿನ ಹಾಗೆ ನನಗೆ ಸಮದಂಡಿಗಳಾಗಿ ನಿಂತವರು ನೀವು. ಹಾ ನಿನಗಿಂತ ಮೊದಲು ಹೋದವನು ಬಾಣುಕೋಪ, ಹಾ ರಣಧಾರಣಿಯಲ್ಲಿ ಹಸುವನ್ನು ಕಳೆದ. ಹಾ ಚಾರಕರು ಬಂದು ಹೇಳಿದವಾಗ, ಹಾ ಶೂರನಾದಂತಹ ಧೀರನಾದಂತಹ ಮಗನೊಬ್ಬರನ್ನು ಕಳೆದುಕೊಂಡಾಗ ನನಗಾದಂತಹ ವೇದನೆ ಅಷ್ಟಿಷ್ಟಲ್ಲ. ಹಾ ನೀನು ಬಂದಾವಾಗ ನನ್ನ ದಾರಿಗೆ ಅಡ್ಡವಾಗಿ ನಿಲ್ಲುವುದಿಲ್ಲ, ಅವನಿಗೆ ಪೂರಕವಾದಂತಹ ವರ್ತಮಾನವನ್ನು ಅನುಸರಿಸಿ ನೀನು ಯುದ್ಧಕ್ಕೆ ಹೋಗುತ್ತಿ ಎನ್ನುವಂತಹ ಭರವಸೆ ನನಗಿತ್ತು. ಆದರೆ ನಿನ್ನದು ಮಧುಕರ ವೃತ್ತಿ ಆಯಿತು ಅಲ್ವೋ. ನೀನು ಆ ಸುಬ್ರಹ್ಮಣ್ಯನ ಕುರಿತಾಗಿ ವಿಶೇಷವಾದಂತಹ ಬ್ರಹ್ಮ ತೇಜಸ್ಸನ್ನು ಯಾವಾತನು ಹೊಂದಿದ್ದಾನೋ ಅವನು ಸುಬ್ರಹ್ಮಣ್ಯ. ಹೌದು. ಅವನ ಕುರಿತಾಗಿ ಭಜನೆ ಮಾಡುವುದಕ್ಕೆ ಹೊರಟೆ ನೀನು. ಹೌದು. ಅವನ ಶಕ್ತಿ ವಿಶೇಷತೆಗಳನ್ನು, ಮಹಿಮಾ ವಿಶೇಷತೆಗಳನ್ನು ವರ್ಣಿಸುವುದಕ್ಕೆ ಹೊರಟೆ. ಒಳ್ಳೆಯದು ಮಗು. ನಿನ್ನ ನಂಬಿಕೆಯ ಮೇಲೆ ನನ್ನದು ಸವಾರಿ ಇಲ್ಲ. ಒಬ್ಬರ ನಂಬಿಕೆಯ ಮೇಲೆ ಸವಾರಿ ಮಾಡಿ ಅದನ್ನು ದಮನಿಸಿ ಅದರ ಮೇಲೆ ಒಂದು ಸೌಧವನ್ನು ಕಟ್ಟಬೇಕು ಎನ್ನುವಂತಹ ಉದ್ದೇಶ ನನಗೂ ಇಲ್ಲ. ಸುದೀರ್ಘವಾದಂತಹ ಬದುಕನ್ನು ಕಂಡವನು ನಾನು. ಈ ಬದುಕಿಗೊಂದು ಕೊನೆ ಬೇಕೋ ಬೇಡವೋ? ಬೇಕು. ಹೇಗೆ ಕೊನೆ? ಅದನ್ನು ಬಯಸಿದವನು ನಾನು. ಅದು ಯಾರಿಂದ ಬಂದರೂ ಅಡ್ಡಿ ಇಲ್ಲ ನನಗೆ. ಅದು ಹಾಗಂತ ಹೋರಾಟದ ಮೂಲಕವಾಗಿ ದಾನವರದ್ದಾದಂತಹ ಇಚ್ಛಾಶಕ್ತಿ ಏನು, ಕ್ರಿಯಾಶಕ್ತಿ ಏನು ಎನ್ನುವುದನ್ನು ನೀನು ಅರಿಯದೇ ಇದ್ದವನೇನು ಅಲ್ಲ. ಹಿಂದೆ ಇದ್ದ ಒಬ್ಬ ರಾವಣ ದಶಮುಖನಾಗಿ ಪ್ರಪಂಚ ಮುಖಕ್ಕೆ 10 ಮುಖಗಳಿಂದ ಗೋಚರಿಸಿದವನು. ಅವನು ಮಾಡುತ್ತಾ ಇರುವುದು ಎಲ್ಲವೂ ತಪ್ಪು ಎನ್ನುವಂಥದ್ದು ಅವನಿಗೂ ಗೊತ್ತಿತ್ತು. ಆದರೂ ಅವನ ಛಲವನ್ನು ಅವನು ಬಿಡ್ಲಿಲ್ಲ. ಯಾವ ಕಾರಣಕ್ಕೂ ಬಿಟ್ಟದ್ದಿಲ್ಲ. ಏನಾದ? ಮರಣವನ್ನೇ ಅಪ್ಪಿದ ಹೊರತು ತನ್ನ ಸಾಧನೆಯಲ್ಲಿ ತಾನು ಶ್ರೇಷ್ಠತೆಯನ್ನು ಕಾಣಲಿಲ್ಲ. ಬದುಕು ಹಾಗೆ ಒಂದು ಹೋರಾಟ. ಜೀವನ ಎನ್ನುವಂಥದ್ದು ಒಂದು ಹೋರಾಟ. ನಮಗೆ ಸಾವು ಬರುತ್ತದೆ. ಈ ಪ್ರಪಂಚದಲ್ಲಿ ಯಾರು ಶಾಶ್ವತ? ಯಾರು ಶಾಶ್ವತರಲ್ಲ. ಹುಟ್ಟಿದವರು ಒಂದಲ್ಲ ಒಂದು ದಿನ ಸಾಯ್ತಾರೆ. ಹಾಗಂತ ಸಾಯುವುದಕ್ಕೆ ಬೇಕಾಗಿ ಹುಟ್ಟುವುದಲ್ಲ, ಬದುಕುವುದಕ್ಕೆ ಬೇಕಾಗಿಯೇ ಹುಟ್ಟುವುದು. ಸಾಯುವುದಕ್ಕೆ ಹೌದು ಅಂತಾದ್ರೆ ಮತ್ತೆ ಹುಟ್ಟುವುದು ಯಾಕೆ ಎನ್ನುವಂತಹ ಪ್ರಶ್ನೆ ಬರುತ್ತದೆ. ಆದ್ರೆ ಬದುಕುವಲ್ಲಿವರೆಗೆ ಏನು ನಮ್ಮ ಬದುಕು? ಹೇಗೆ ಬದುಕಬೇಕು? ಒಬ್ಬರಿಗೆ ದೀನನಾಗಿ ಆರ್ತತೆಯಿಂದ ಆ ಬದುಕೊಂದು ಬದುಕು ಅಂತ ಆದೀತು ಮಗು. ಇದುವರೆಗೆ ನಾ ಏರಿದಂತಹ ಸಾಧನೆ, ನಾ ಮಾಡಿದಂತಹ ಸಾಧನೆಗೆ ಎಲ್ಲದಕ್ಕೂ ಕಪ್ಪು ಚುಕ್ಕೆಯಾಗಿ ಅದು ಪರಿಣಮಿಸಿತು. ಹಾಗಂತ ಆ ಬದುಕು ನನಗೆ ಬೇಡ. ಬದುಕಿದರೆ 4 ದಿವಸ ಹೋರಾಟವನ್ನು ಮಾಡಿ ಬದುಕಿಯೇನು. ಊರಿನಲ್ಲಿ ಒಂದುಂಟು, ಅದಕ್ಕೆ ಹತ್ತಿರದ್ದು ನಮ್ಮ ಮನೆಯಲ್ಲಿ ಉಂಟು, ಸಾಕುತ್ತೇವೆ ನಾವು. ಮನೆಯಲ್ಲಿದ್ದದನ್ನು ಪರಚಿಸಿ ಅದರಿಂದ ಆದ ಗಾಯವನ್ನು ಮರೆಸಿ ಬದುಕುವುದಕ್ಕಿಂತ ಕಾಡಿನಲ್ಲಿದ್ದದ್ದನ್ನು ಅದರಿಂದ ಗಾಯ ಮಾಡಿಕೊಂಡರೆ ನಾಳೆ ತೋರಿಸಬಹುದು. ನೋಡಿ, ಇದು ಚಿರತೆಯಿಂದ ಆದಂತಹ ಗಾಯ. 10 ಮಂದಿಯ ಮುಂದೆ ಧೈರ್ಯವಾಗಿ ತೋರಿಸಬಹುದು. ಅದನ್ನು ನಾನು ಬಯಸಿದ್ದು. ಮನೆಯಲ್ಲಿ ಸಾಕಿದಂತಹ ಆವ ಪ್ರಾಣಿಯಿಂದ ಆದಂತಹ ಗಾಯ ಅಲ್ಲ ನನಗೆ ಬೇಕು. ಗಾಯ ಆಗುವುದಿದ್ರೆ ಆಗಲಿ, ಯಾರು ಗಾಯ ಮಾಡುತ್ತಾರೆ ನನ್ನ ಬದುಕಿಗೆ, ಆ ಬದುಕನ್ನು ನಾನು ಕಾಣುತ್ತೇನೆ. ಈಗ ನೀ ಹೇಳಿದ್ಯಲ್ಲ ಸುಬ್ರಹ್ಮಣ್ಯ ಮುಕ್ತಿದಾಯಕ. ಹೌದು, ಮುಕ್ತಿ ಕೊಡುವುದಕ್ಕೆ ಅವ ಸಿದ್ಧನು, ಬದ್ಧನಿದ್ದಾನೆ ಅಂತ ಆದ್ರೆ ಆ ಮುಕ್ತಿಯನ್ನು, ಆ ಮರಣವನ್ನು ಮಹಾನವಮಿ ಅಂತ ಸ್ವೀಕರಿಸಿಯೇನು ನಾನು. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಗೆ ಅಶ್ವಮೇಧದ ಫಲ ಉಂಟು ಅಂತ ನಾನು ಭಾವಿಸಿದ್ದೇನೆ. ಆದುದರಿಂದ ಮಗು, ಹೋರಾಟವನ್ನೇ ಪ್ರಧಾನ ಭೂಮಿಕೆಯಾಗಿ ನಾ ಸ್ವೀಕರಿಸಿದವನು. ಈ ಹೋರಾಟದಲ್ಲಿ ನನ್ನ ಪ್ರಾಣವನ್ನು ಅರ್ಪಿಸಿಯೇನೆ ಹೊರತು ಕುಮಾರಸ್ವಾಮಿಗೆ ಹೆದರಿ ಅವನಲ್ಲಿ ಮಿತ್ರತ್ವವನ್ನು ಮಾಡಿಕೊಂಡು ದೀನನಾಗಿ ಅವನ ಮುಂದೆ ಕೈಯೊಡ್ಡಿ ಅಂಗಾಲಾಚಿ ಬದುಕುವಂತಹ ಬದುಕು ನನಗೆ ಬೇಡ ಮಗು. ನಿನಗೆ ಒಂದು ದಾರಿ ಸುಲಭದಲ್ಲಿ, ನನಗೆ ಒಂದು ದಾರಿ ಹೇಳಿದ್ಯಲ್ಲ, ಹೌದು, ಮರೆಗೊಂಡು ಬದುಕುವುದು. ನಿನಗೊಂದು ಸುಲಭದ ದಾರಿ ನಾ ಹೇಳ್ತೇನೆ. ಹೇಗೆ? ನಿನ್ನ ದಾರಿಗೆ ನಾನು ಅಡ್ಡ ಬರುವುದಿಲ್ಲ. ಬೇಕಾದಂತ ವಿಶೇಷವಾದಂತಹ ವಿಶಿಷ್ಟವಾದಂತಹ ಅಡುಗೆಗಳು, ತಿನಿಸುಗಳು ಬೇಕಾದದ್ದುಂಟು. ಅದನ್ನು ಯಥೇಚ್ಛವಾಗಿ ಕಾಲಕ್ಕೆ ನಿನಗೆ ಸಕಾಲದಲ್ಲಿ ಕೊಡುವುದಕ್ಕೆ ನಾನು ಅಪ್ಪಣೆಯನ್ನು ಮಾಡುತ್ತೇನೆ. ಒಂದು ಚಾಪೆ ಹಾಕು ಎಲ್ಲಿಯಾದರೂ ಬದಿಯಲ್ಲಿ, ಚೆನ್ನಾಗಿ ತಿಂದು ಉಂಡು ಸುಖವಾಗಿ ಮಳಕೆ ನಿದ್ರೆ ಮಾಡು. ಹೋಗು ನನ್ನ ಕಣ್ಣ ಮುಂದೆ.
ಮನಸ್ಸಿನಲ್ಲಿ ಯಾವ ಯಾವ ಭಾವನೆಗಳು ಯಾವ ಯಾವ ಹೊತ್ತಿನಲ್ಲಿ ಹೇಗೆ ಮೊಳೆಯುತ್ತದೆ ಎನ್ನುವುದನ್ನು ಆಲೋಚಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆಕಾಶದಲ್ಲಿರುವಂತಹ ಚಂದ್ರನಾದರೂ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣಸಿಗುತ್ತಾನೆ. ಕವಿಯ ಕಣ್ಣಿಗೆ ಚಂದ್ರ ಹೆಂಡತಿಯ ಮೋರೆ, ಚಿಕ್ಕ ಮಕ್ಕಳಿಗೆ ಶಶಿ ಬಾಂದಳದ ಚೆಂಡು, ಇನ್ನೂ ಒಂದು ಹೆಜ್ಜೆ ಹೋದವರಿಗೆ ಏನಿಲ್ಲ, ಅಲ್ಲಿ ಬರೇ ಕಲ್ಲು ಗುಂಡು ಅಂತ ಹೇಳುವವರು ಇದ್ದಾರು. ಸುಬ್ರಹ್ಮಣ್ಯನ ದರ್ಶನ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಆದೀತು. ನನಗಾದ ಹಾಗೆ ನನ್ನ ಜನಕನಿಗಾಗಬೇಕು ಅಂತ ಇಲ್ಲ. ಆದರೆ ಅಪ್ಪನ ಮಗ ಅಂತ ಹೇಳುವುದನ್ನು ನಾನು ಮರೆಯುವುದಕ್ಕಿಲ್ವಲ್ಲ. ಆ ಉದ್ದೇಶದಿಂದ ನನ್ನ ಅಭಿಪ್ರಾಯವನ್ನೂ ಜನಕನಿಗೆ ಹೇಳಬೇಕಾಗಿದೆ. ಜನಕ, ನೀವಾಡಿದ ವೀರ ಮಾತುಗಳು ನನ್ನ ಹೃದಯದ ಅಂತರಾಳಕ್ಕೆ ತಟ್ಟಿದೆ. ರಾಷ್ಟ್ರದ ರಕ್ಷಣೆಯನ್ನು ಮಾಡುವಲ್ಲಿ, ನಮ್ಮದ್ದಾದಂತಹ ದೇಶದ ರಕ್ಷಣೆಯನ್ನು ಮಾಡುವಲ್ಲಿ ಒಬ್ಬಾತ ಪರಕೀಯ ಆಕ್ರಮಣ ಮಾಡ್ತಾನೆ ಎನ್ನುವಂತಹ ನೆಲೆಯಿಂದ ನಾವು ರಾಷ್ಟ್ರದ ರಕ್ಷಣೆಯನ್ನು ಮಾಡುವಲ್ಲಿ ಸ್ವಂತಿಕೆಯನ್ನು ಮರೆಯಬಾರದು ಎನ್ನುವುದಲ್ವೇ ನಿಮ್ಮ ಮಾತಿನ ಸೂಕ್ಷ್ಮವಾದಂತಹ ತಾತ್ಪರ್ಯ. ಮಣ್ಣಿನ ಋಣ ಮಣ್ಣು. ಹಾಗಾದರೆ ತೀರಿಸಬೇಕು. ನಿಮ್ಮದ್ದಾದಂತಹ ಋಣ, ಈ ಮಣ್ಣಿನ ಋಣ, ಇದು ನನಗೆ ಪ್ರಧಾನವಾಗುತ್ತದೆ. ಸುಮ್ಮನೆ ಇಲ್ಲದೆ ಮಣ್ಣಿನ ಮಕ್ಕಳು ಅಂತ ಹೇಳಿದರೆ ಸಾಕಾಗುವುದಿಲ್ಲ. ದೇವರನ್ನೆದಿರಿಸುವುದು ಬೇಡ ಎನ್ನುವಂತಹ ನನ್ನ ಜ್ಞಾನದ ಮಾತು. ಕರ್ತವ್ಯವೇ ದೇವರು ಅಂತ ಹೇಳುವುದನ್ನು ಯಾಕೆ ಮರೆಯಿತಿ ಮಗು ಅಂತ ಹೇಳುವಂತಹ ನಿಮ್ಮ ಮಾತಿನ ತೂಕದ ಮುಂದೆ ಈ ಕಾಲಕ್ಕಾಗುವಾಗ ನಿಲ್ಲುವುದಿಲ್ಲ. ಆದರೆ ಒಂದು ಮಾತ್ರ ಎಚ್ಚರಿಕೆಯನ್ನು ನಾವು ಹೊಂದಬೇಕಿತ್ತು ಅಂತ ಹೇಳುವುದು ವಿಷಾದ. ಮನೆಯಲ್ಲಿ ಸಾಕಿದ್ದಾಗ್ಲಿ, ಕಾಡಿನಲ್ಲಿರುವುದಾಗ್ಲಿ, ಅದು ಸರಿ ಇದ್ರೆ ಏನು ಅಡ್ಡಿ ಇಲ್ಲ. ಅದಕ್ಕೊಂದು ರೋಗ ಬರ್ತದೆ. ಆ ರೋಗ ಬಂದದ್ದು ಕಚ್ಚಬೇಕು ಅಂತ ಇಲ್ಲ, ಪರಚಿದ್ರೂ ಸಾಕಾಗ್ತದೆ. ಈ ಎಚ್ಚರಿಕೆ ನಮಗೆ ಬೇಕಿತ್ತು. ನೋಡೋಣ. ಬ್ರಹ್ಮಣೇ ಅನ್ಯತೆ ಜ್ಞಾಯತೆ ಅಣೇನ ಇತಿ ಬ್ರಾಹ್ಮಣ. ಅದು ಹೌದು ಅಂತಾದರೆ ಅದು ಬ್ರಹ್ಮ. ಅಂತಹ ಶುಭ್ರವಾದಂತಹ ಬ್ರಹ್ಮ ಅದು ಹೌದು ಅಂತಾದರೆ, ನಮ್ಮ ಲಕ್ಷ್ಯ ಮೋಕ್ಷವೇ ಹೌದು ಅಂತಾದರೆ, ನಿಮಗಿಂತ ಒಂದು ಹೆಜ್ಜೆ ನಾ ಮುಂದೆ. ಹುಟ್ಟು ಸಾವಿಲ್ಲದ ಸ್ಥಿತಿಯನ್ನು ತಲುಪುವ ಸಾವಿರದಲ್ಲಿ ಒಬ್ಬನಾಗುವಂತಹ ಭಾಗ್ಯ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಸಿಗುವುದಿಲ್ವಲ್ಲ. ಕೆಲವರು ಹೇಳ್ತಾರೆ ನಿದ್ರೆ ಬಲು ಸೊಗಸು ಅಂತ. ನಿದ್ರೆಯಷ್ಟು ಸುಖ ಇನ್ನೊಂದಿಲ್ಲ. ಅಲ್ಲ, ಜ್ಞಾನಿಗಳು ಹೇಳ್ತಾರೆ ಮರಣ ಅದಕ್ಕಿಂತಲೂ ಹೆಚ್ಚು ಅಂತ. ಹೌದು ಅಂತಾದರೆ ಹುಟ್ಟು ಸಾವಿರದ ಸ್ಥಿತಿಯನ್ನು ತಲುಪುವ ಮಹಾಭಾಗ್ಯವೆನ್ನುವುದು ನನಗೆ ಕರುಣಿಸುವ ಹಾಗಾಗಲಿ. ನಿಮ್ಮ ಅಪ್ಪಣೆ ಅಂತ ಹೇಳಿಕೊಂಡು ನಿಮ್ಮಲ್ಲಿ ಬೇಡ್ತಾ ಇದ್ದೇನೆ. ನಾನು ಹೋಗುತ್ತೇನೆ, ಯುದ್ಧ ಭೂಮಿಗೆ ಹೋಗುತ್ತೇನೆ, ಕೊಡಿ ಅಪ್ಪಣೆ. ಮಗು, ತಂದೆಯ ಮಾತನ್ನು ಆದರ್ಶವಾಗಿರಿಸಿಕೊಂಡು ತಂದೆ ನಡೆದಂತಹ ದಾರಿಯಲ್ಲಿ ಮಕ್ಕಳು ಸಾಗಿದರೆ ಅದೇ ಆದರ್ಶವಾಗಿ ಪ್ರಪಂಚ ಮುಖಕ್ಕೆ ಬೆಳಕನ್ನು ಕೊಡುತ್ತದೆ. ನಾನು ನಡೆದಂತಹ ದಾರಿಗೆ ನನ್ನ ಉಳಿದ ಮಕ್ಕಳು ಯಾರು ಆದದ್ದಿಲ್ಲ. ನೀನೊಬ್ಬ ಅಡ್ಡಿಯಾಗುತ್ತೀಯೋ ಎನ್ನುವ ಹಾಗೆ ಆತಂಕ ನನ್ನಲ್ಲಿತ್ತು. ಆದರೆ ಸಂಗರಕ್ಕೆ ನಾ ಭಯ ಇಲ್ಲ ಎನ್ನುವ ಹಾಗೆ ನೀ ಹೇಳಿದ್ಯಲ್ಲ. ಹೌದೇ ಹೌದು, ಮೆಚ್ಚಿದ್ದೇನೆ ಮಗು. ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿ ಹುಟ್ಟಿತೇ ಹೊರತು ಸುಣಕ ಹುಟ್ಟುವುದಕ್ಕೆ ಸಾಧ್ಯ. ಸಿಂಹದ ಮರಿ ನೀನು ಮಗು. ಹೋರಾಟ ಇದು ನಮಗೆ ಮುಖ್ಯ. ಸೋಲು ಸಾಯುತ್ತೇವೆ, ಬದುಕುತ್ತೇವೆ, ಅದು ಮುಖ್ಯವೇ ಅಲ್ಲ. ಹಾಗಾಗಿ ಹೋರಾಟವನ್ನು ಮಾಡು. ನೀನು ಹೇಳಿದ್ಯಲ್ಲ ಮುಕ್ತಿದಾಯಕ, ಆ ಮುಕ್ತಿಯನ್ನು ಪಡೆಯುವಂತಹ ಬಗೆ ಹೇಗೆ ಅಂತ ಯೋಚಿಸು. ದಾರಿ ತನ್ನಿಂದ ತಾನೇ ನಿನಗೆ ಒದಗಿ ಬರುತ್ತದೆ. ಆದುದರಿಂದಲೇ ನಿನಗೆ ಇದು ಹೊಂಬಟ್ಟಲಿನಲ್ಲಿ ಕರ್ಪೂರ ಕೆರಕವಾದಂತಹ ವಿಳಯವನ್ನಿತ್ತಿದ್ದೇನೆ. ಸಂತೋಷ ಮಗು. ಒಂದು ನಾನು ನಡೆದಂತಹ ದಾರಿ, ಅದರಲ್ಲಿ ನಾನು ಸಫಲತೆಯನ್ನು ಕಾಣುತ್ತೇನೆ ಹೌದು ಅಂತಾದ್ರೆ ಆ ಜಯ ಯಥೋಚಿತವಾಗಿ ಯಥಾಸಾಧ್ಯವಾಗಿ ನಮಗೆ ದೊರಕಿತು ಅಂತಾದ್ರೆ ಆ ಜಯವನ್ನು ನಾವು ಸ್ವೀಕರಿಸುವ. ಅದಲ್ಲ ಅಂತಾದ್ರೆ ದಾರಿ ನೀನು ಬಯಸಿದ್ದಿದೆಯಲ್ಲ, ಮುಕ್ತಿಯ ಪಥ, ಆಗುವಾದೀತು ದಾರಿ. ಅದರಿಂದಲಾದರೂ ನಾವು ಒಂದು ಅರ್ಥದಿಂದ ನಾವು ಜಯವನ್ನು ಸಂಪಾದನೆ ಮಾಡುತ್ತೇವೆ ಎನ್ನುವ ಹಾಗೆ
ಸತಾರ್ಕಿಕವಾದಂತ ಅರ್ಥವೇ ಹೌದು. ಹೌದು. ದಾರಿ ಎರಡು ಉಂಟು ನಮಗೆ. ಹೌದು. ಜಯವೂ ಹೌದು, ಆಗು ಬಂದರು ಜಯವೇ, ಹೀಗೂ ಬಂದರು ಜಯ. ಒಂದು ಲೌಕಿಕ ಮತ್ತೊಂದು ಪಾರಮಾರ್ಥಿಕ. ಹೌದು. ಈ ಎರಡು ತತ್ವದಿಂದಲೂ ನಾವು ಜಯವನ್ನೇ ಸಂಪಾದನೆ ಮಾಡುತ್ತೇವೆ. ನಾಳೆ ಆದರ್ಶ ಆದಿತ್ತಲ್ಲ ನಮ್ಮ ಬದುಕಿನಲ್ಲಿ, ಆ ಆದರ್ಶವನ್ನು ಬೆಳೆಸೋಣ. ಸಾಧ್ಯವಾದ್ರೆ ನಮ್ಮ ನಂತರದಲ್ಲಿ ಬರುವಂತಹ ಪರಂಪರೆಗೆ ಅದನ್ನು ಉಳಿಸೋಣ, ಬೆಳೆಸೋಣ. ನಮ್ಮದು ಬದುಕೋದು ಪಾಠವಾಗಲಿ ಪ್ರಪಂಚ ಮುಖಕ್ಕೆ. ಹಾಗಾಗಿ ಮಗು ವಿಜಯಶಾಲಿಯಾಗು, ವಿಜಯಶಾಲಿ. ಹೊರಟೆ ಹೊರಟೆ ಇರೋ ಹೊರಟೆ. ಶರವಗೊಂಡೆ ಸದನ ಸುರನುಳು ಬಳಿರಲವ ಕಾವ್ಯಾದ ಹೋರಾಟದಲ್ಲಿ ನೀನು ಸರಿಮಿಗಿಲಿಲ್ಲ ಎನ್ನುವುದನ್ನು ಇದುವರೆಗೆ ಮಾಡಿದಂತಹ ಕಾಳಗದಲ್ಲಿ ತೋರಿಸಿಕೊಟ್ಟವನಿದ್ದೀಯ. ದೇವತೆಗಳ ಪಕ್ಷದಿಂದ ಯಾರೆಲ್ಲರೂ ಬಂದಿದ್ದಾರೋ ಅವರೆಲ್ಲರನ್ನು ಸೋಲಿಸಿ ದಿಕ್ಕೆಡಿಸಿ ಮುಂದುವರಿಯುತ್ತಾ ಇದ್ದೀಯಂದ ಮಾತ್ರಕ್ಕೆ ನಿನ್ನದೇ ಆದಂತಹ ಆ ಯುದ್ಧ ತಂತ್ರವೋ ಪರಾಕ್ರಮವೋ ಅದು ಇಲ್ಲಿ ನಡೆಯುವುದಿಲ್ಲ ಎನ್ನುವುದು ಸ್ಪಷ್ಟ. ಬಂದವನು ನಾನು ಷಣ್ಮುಖನಿದ್ದೇನೆ, ಇದುವರೆಗೆ ಯಾರೊಡನೆ ಹೋರಾಟ ಮಾಡಿ ಗೆದ್ದಿದ್ದಿ ಎನ್ನುವಂತಹ ಬೀಗುವಿಕೆ ಇದೆಯೋ ಅದೆಲ್ಲವೂ ಇಲ್ಲಿ ನಿಷ್ಫಲವಾಗುತ್ತದೆ. ಒಂದು ರೀತಿಯಲ್ಲಿ ಪತಂಗವು ಬೆಂಕಿಗೆ ಬೀಳಲು ಬಂದ ಹಾಗೆ ನೀನು ಮುಂದೊತ್ತಿ ಬಂದೆ ಎಂದಾದರೆ ನಿನ್ನದು ನಾಶ ಖಂಡಿತ. ಹಾಗಾಗಿ ನಾಶ ಮಾಡುವ ಮೊದಲು ನಾಶವಾಗುವುದಕ್ಕಿಂತ ಮುನ್ನ ಸರಿಯಾಗಿ ಆಲೋಚಿಸಿ ಹಿಂದೆ ಹೋದೆ ಎಂದಾದರೆ ಬದುಕಿಕೊಳ್ಳಲು ಒಂದು ದಾರಿಯಾದರೂ ಸಿಕ್ಕಿತು. ಅದನ್ನು ಆಲೋಚನೆ ಮಾಡು, ಬರಿದೆ ಮುಂದರಿಯಬೇಡ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಎನ್ನುವುದು ಅರಿಷಡ್ ವರ್ಗಗಳು ಪ್ರಪಂಚದಲ್ಲಿ. ಅದನ್ನು ಮೀರಿ ನಿಂತವ ನಾನು ಅಂತ ನೀ ಹೇಳ್ತಾ ಇದ್ದಿ. ನನಗೆ ಇದುವರೆಗೆ ಪ್ರಶ್ನೆ ಆದದ್ದೊಂದೇ, ಆರೋ ನೀನು ಅಂತ. ಆರೋ ನೀನು ಅಂತಲೂ ಹೌದು, ಆರು ನೀನು ಅಂತಲೂ ಹೌದು. ನೀನು ಆರೋ ನನ್ನ ಭಾವ ಏನು ಗೊತ್ತಾ? ಬಿಡೋ ಬಿಡೋ ವಿಕಾರಗಳು ನಿಂತವ ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟದ್ದು ನಿನ್ನ ಹುಟ್ಟಿನ ಹಿನ್ನೆಲೆ. ಅಲ್ಲದೇ ಇದ್ದರೆ ಲೋಕವಿಶ್ರುತವಾಗಿ ಯಾವ ಒಂದು ಸಾಧನೆಯನ್ನು ಮಾಡಿದನೋ ಸಕಲ ವಿಭದಿಂದಲೂ ಕೂಡ ತಾರಕನೆನಿಸಿಕೊಂಡವನನ್ನು 7 ದಿನದ ಹಸುಳೆಯಾಗಿಯೇ ನೀ ಮಡುಹಿದ್ದಿ ಎನ್ನುವುದು ನಿನ್ನ ಜೀವನದ ಗತ ಇತಿಹಾಸ. ಅದು ದೊಡ್ಡದಾದಂತಹ ಪರಾಕ್ರಮದ ಇತಿಹಾಸ. ಹಾಗಾದರೆ 6 ಬಗೆಯ ವಿಕಾರಗಳನ್ನು ಒಳಗೊಂಡಂತಹ ಮಾನುಷ ಜೀವನದ ಇತಿಯನ್ನು ಮಿತಿಯನ್ನು ಮೀರಿದಂತಹ ನಿನ್ನ ಅಚಿಂತ್ಯ ಶಕ್ತಿ ಅಂತ ನೀ ಅದನ್ನು ತೋರಿದ್ದಿ. ಈ ಕಾಲಕ್ಕಾಗುವಾಗ ನಮ್ಮ ಸಾಧನೆಯಿಂದ ವೀರಮಹೇಂದ್ರಪುರದಲ್ಲಿ ನಾವು ಮಾಡಿದ್ದು ಏನು ಕಡಿಮೆ ಆದದ್ದಲ್ಲ. ಪ್ರಪಂಚದಲ್ಲಿ ಸಾಧಿಸುವ ಛಲ ಎನ್ನುವುದು ಮನುಷ್ಯನಿಗೆ ಉಂಟು ಅಂತಾದರೆ ಮನುಷ್ಯನೂ ದೈವತ್ವದ ಕಡೆಗೆ ಏರುವುದಕ್ಕೆ ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟ ಅದೆಷ್ಟೋ ಉದಾಹರಣೆಗಳು ನಮ್ಮದಾದ ಚರಿತ್ರೆಯಲ್ಲಿ ನಮಗೆ ಕಾಣಸಿಗ್ತದೆ ಎನ್ನುವುದು ಸ್ಪಷ್ಟ. ಹಾಗಾಗಿ ಪ್ರಶ್ನೆ ಈ ಕಾಲಕ್ಕೆ ಏನು ಕೆಲವರೆಲ್ಲ ಹೇಳಿದ್ದನ್ನು ಒಪ್ಪಿಕೊಳ್ಳುವ ಜಾಯಮಾನದವರಿದ್ದಾರೆ ಪ್ರಪಂಚದಲ್ಲಿ.
ಒಳ್ಳೆಯ ಒಬ್ಬ ಮಾತುಗಾರ ಚೆನ್ನಾಗಿ ಮಾತಾಡ್ತಾನೆ ಅಂತಾದ್ರೆ ಎದುರಿದ್ದವರೆಲ್ಲ ತಲೆ ಅಲ್ಲಾಡಿಸುವುದುಂಟು. ಅದು ಹೌದು ಅಂತ ಆಗುವುದು, ತಪ್ಪು ಹೇಳಿದ್ರು ಸರಿಯೇ ಅದು. ಸರಿ. ಒಳ್ಳೆಯ ಒಬ್ಬ ಹಾಡುಗಾರ ಚಂದ ಹಾಡ್ತಾನೆ, ಅವ ಚಂದ ಹಾಡುವಾಗ ಎದುರು ಕೂತವರು ಕೂಡ ತಾಳ ಹಾಕುವುದು. ಮೆಲ್ಲ ಹೋಗಿ ಅವರ ಹತ್ರ ಕೇಳುವುದು, ಸ್ವಾಮಿ ಅದು ತಾಳ ಯಾವುದು ಅಂತ. ಅವನಿಗೆ ಕೇಳಿದ್ರೆ ಗೊತ್ತಿಲ್ಲ. ಅದು ಅದೇನು ಮಾರು ಹೋಗುವುದು ಅಂತ ಅರ್ಥ. ಒಂದು ರೀತಿಯಲ್ಲಿ ಆ ರೀತಿಯ ತಲೆದೂಗುವಿಕೆ ಅವರ ಆ ಒಂದು ಸ್ವರಕ್ಕೆ ಇದೆ. ನಾನು ಪ್ರಸ್ತಾಪದ್ವಯನ ಹೇಳಿದ್ದದನ್ನೇ. ಆರು ನೀನು, ಈ ಪ್ರಪಂಚದಲ್ಲಿ ಒಂದು ನಾನುವಿಗೆ 1000 ನೀನು. ಒಬ್ಬ ನಾನು ಅಂತ ಹೇಳುವಾಗ ನೀನು ಬೇಕಾದಷ್ಟು ಸಿಗ್ತದೆ, ಎಲ್ಲರೂ ನೀನುಗಳೇ. ಹಾಗಂತ ನಾನು ಒಂದೇ ಮಾತ್ರ, ಒಂದು ನಾನುವಿಗೆ 1000 ನೀನುಗಳು. ನನ್ನ ನಾನು ಅದು ನಿನಗೆ ನೀನಾಗ್ತದೆ. ನಾನು ಅಂತ ಹೇಳುವಾಗ ನೀನು ನನ್ನನ್ನು ನಾನು ಅಂತ ಹೇಳಲಿಕ್ಕಿಲ್ಲ, ನನಗೆ ನೀನು, ನನ್ನ ನಾನು ನಿನಗೆ ನೀನು, ನಿನ್ನ ನೀನು ನನಗೆ ನಾನು. ಇದೇ ಪ್ರಶ್ನೆ. ಆರು ನೀನು ಅಂತ ಕೇಳಿದ್ದದಕ್ಕೆ 6 ಮುಖ ಇದ್ರೆ ಸಾಕು. ಈ 6 ಏನು ಇದು ಪ್ರಶ್ನೆ ಹೌದು ಅಂತ ಆದರೆ ಬಿಡು ಬಿಡು, ಯುದ್ಧ ರಂಗದಲ್ಲಿ ಇದನ್ನು ಕಾಣಬೇಕು ಅಂತ ಹೇಳಿಯೇ ಬಂದವ ನಾನು. 6 ನಾನಾದರೂ ಬಿಡು ಬಿಡು. ಹಿರಣ್ಯಕ ಹಿರಣಮಯೇಣ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ತ್ವಂ ಪೂಷಣ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಋಷಿಗಳು ಹೇಳಿದ್ದಾರೆ ಹಾಗೆ. ಏನು ಸೂರ್ಯಮಂಡಲ ಅಂತ ಹೇಳಿದ್ರೆ ಕೇವಲ ದೃಗ್ಗೋಚರ ಬಿಲ್ಲೇ ಅಲ್ಲ, ಹೊರಹೊಮ್ಮುವ ಸುಡು ಶಾಖ ಮಾತ್ರ ಸೂರ್ಯನಿಂದ ಬರುವುದಲ್ಲ. ಸೂರ್ಯನನ್ನು ಕಾಣಬೇಕು ಅಂತ ಇದ್ರೆ ಆ ಒಂದು ಚಿನ್ನದ ತಳಿಗೆಯನ್ನು ನಾವು ಓಸರಿಸಿ ನೋಡಬೇಕು. ಒಂದು ಕಾಲದಲ್ಲಿ ಆ ಪ್ರಯತ್ನ ಮಾಡಿದ ಒಬ್ಬ ಇದ್ದ, ಅವ ಅದನ್ನು ನೋಡಿ ಹೇಳಿದ, ಸೂರ್ಯ ಜ್ಞಾನಿಗಳಿಗೆ ಗೋಚರ ಆಗುವವ. ಹಾಗಾಗಿ ಹಿರಣ್ಮಯೇಣ ಪಾತ್ರೇಣ, ಆ ಚಿನ್ನದ ತಳಿಗೆ ಹೌದು ಅಂತ ಆದ್ರೆ ಹಿರಣ್ಯ ನಾಮಕ ನಾನು ನಿನ್ನನ್ನು, ಆ ತಳಿಗೆಯನ್ನು ಕಾಣುತ್ತಿರುವಂತಹ ನಿನ್ನ ಸ್ವಭಾವವನ್ನು, ಇದನ್ನು ಮೀರಿ ಅದರ ಆಚೆಗೆ ಏನುಂಟು ಅಂತ ನೋಡ್ಲಿಕ್ಕೆ ಬಂದವ. ಸುಮ್ಮನೆ ಹೋಗ್ತೇನೆ ಅಂತ ತಿಳ್ಕೊಳ್ಬೇಡ. ಈಗ ನೀನು ಹಿರಣ್ಯಕ. ಹೌದು. ನಿನ್ನ ಮಾತಿನಲ್ಲಿ ದ್ವಂದ್ವವಾದಂತಹ ಅರ್ಥವಿದೆ ಎನ್ನುವುದನ್ನು ಕಂಡುಕೊಂಡೆ. 6 ನೀನು ಎನ್ನುವುದನ್ನು ಪ್ರಶ್ನಿಸುವಾಗ ನೀನು ತಿಳಿದ ಹಾಗೆಯೂ ತಿಳಿಯದವನ ಹಾಗೆಯೂ ಪ್ರಶ್ನಿಸ್ತಾ ಇದ್ದೀಯ. ಹಾಗಿದ್ದರೆ 6 ಎನ್ನುವುದನ್ನು ಬಲ್ಲೆ ನೀನು. ಯಾಕೆ ನೀನೇ ಹೇಳಿದೆ ಒಂದು ನಾನುವಿಗೆ 1000 ನೀನು. ಹಾಗಿದ್ದರೆ ಅಂತಹ ಅರ್ಥವನ್ನು ನೀನು ತಿಳಿದೆ ಅಂತಾದರೆ 6 ನೀನಿಗೂ ನೀನು ಅರ್ಥವನ್ನು ತಿಳಿದಿದ್ದೀ ಎನ್ನುವುದು ಸ್ಪಷ್ಟವೇ. ಹಾಗಾಗಿಯೇ ವಿದ್ಯಾಧರ ಆಗಬೇಕು ಅಂತ ಮನಸ್ಸುಂಟು, ಅದು ಅಷ್ಟು ಸುಲಭ ಇಲ್ಲ. ಅದು ಆ ಪ್ರಯತ್ನದಲ್ಲಿದ್ದೇನೆ. ನನ್ನ ಅಪ್ಪನು ಸದಾಶಿವನೇ. ಆ ಸದಾಶಿವನನ್ನು ನೆನೆಸಿಕೊಂಡ್ರೆ ಆ ಶಿವನ ಭಾವತ್ವವೆಲ್ಲವೂ ಬರುತ್ತದೆ. ಅದೇ ಹೌದು ಅಂತ ಆದ್ರೆ ನನಗೂ ನೆಮ್ಮದಿ ಉಂಟು. ಅದು ಮಂಗಳಕಾರಕವಾಗಿ ಆಗ್ತದೆ. ಮಂಗಳಕಾರಕವಾಗಿ ಆಗಬೇಕು ಎನ್ನುವುದಕ್ಕಾಗಿಯೇ ಆ ಅಪ್ಪ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದು. ಯಾಕೆ ಕಳುಹಿಸಿದ್ದು? ತಿಳಿಯದೆ ಕಳುಹಿಸಿದ್ದಲ್ಲ. ಬರುವವರು ಯಾರೆಲ್ಲರೂ ಬರುತ್ತಾರೆ ಎನ್ನುವುದು ಸ್ಪಷ್ಟವಾಗಿ ಅವನಿಗೆ ಕಳುಹಿಸುವಾಗಲೇ ಗೊತ್ತಿದೆ. ಹಿರಣ್ಯಕ ನೀನು ಆ ರೀತಿಯಾಗಿ ಸುಡುವ ಶಕ್ತಿ ಇದೆ ನಿನಗೆ ಎನ್ನುವುದನ್ನು ಪರೋಕ್ಷವಾಗಿ ನನಗೆ ಎಚ್ಚರಿಸ್ತಾ ಇದ್ದೀಯ. ಆ ಸುಡುವ ಶಾಖ ಸೂರ್ಯನಿಗೆ ಮಾತ್ರವೇ ಅಲ್ಲ, ಹಿರಣ್ಯಕ ನಾಮಾಂಕಿತನಾದ ನಿನಗೂ ಇದೆ. ಹಾಗಿದ್ದರೆ ಹಿರಣ್ಯಕನಾಗಿ ನೀನು ಏನು ಎನ್ನುವುದನ್ನು ನಿನ್ನ ಮುಖಭಾವದಲ್ಲಿಯೇ ಕಾಣಿಸಿಕೊಳ್ತಾ ಇದೆ. ಮುಖದಲ್ಲಿ ಒಂದಷ್ಟು ವಿನಯತೆ, ವಿನಮ್ರತೆ, ಭಕ್ತಿಯ ಭಾವ, ಹೋರಾಟದಲ್ಲಿ ಸಾಮರ್ಥ್ಯದ ಭಾವ. ಈ ಹೋರಾಟದಲ್ಲಿ ನಾನು ಏನು ಎನ್ನುವುದನ್ನು ತೋರಿಸಿಕೊಡಬಲ್ಲೆ ಎನ್ನುವುದನ್ನು ನೀನು ತೋರಿಸ್ತಾ ಇದ್ದೀಯ. ಹಾಗಿರುವಾಗ ನಿನ್ನಲ್ಲಿ ಎಲ್ಲವೂ ಇದೆ ಎನ್ನುವುದನ್ನು ಕಂಡುಕೊಂಡಿದ್ದೇನೆ. ಹಾಗಾಗಿ ಬದುಕಬೇಕಾದ ಹುಡುಗ ನೀನು ಎನ್ನುವುದನ್ನು ಅರ್ಥೈಸಿಕೊಂಡಿದ್ದೇನೆ. ಯಾಕೆ? ನಿನ್ನ ಅಪ್ಪನಿಗೆ ನಿನ್ನಂತಹ ಮಗ ಒಬ್ಬ ಬೇಕು. ಅದು ಹೆಸರು ಹೇಳಲಿಕ್ಕಾದ್ರೂ ಮುಂದಕ್ಕೆ ಬದುಕಿರಬೇಕು ಎನ್ನುವುದಕ್ಕಾಗಿ ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಬಂದ ಹಾಗೆಯೇ ಬಂದ ದಾರಿಗೆ ಹೋಗಿ ನೀನಲ್ಲ ಇಲ್ಲಿಗೆ ಬರುವುದು. ಶಚಿಯನ್ನು ಬೇಡಿದವ ಶಚಿಯನ್ನು ಕಾಡುವ ಅವನಲ್ವೇ? ನಿನ್ನ ಅಪ್ಪನನ್ನು ಕಳುಹಿಸು. ಬಂದವರು ಸರದಿಯ ಸಾಲಿನಲ್ಲಿದ್ದಾರೆ. ಸೂರ್ಯನನ್ನು ತುಡುಕಿದವ ಒಬ್ಬ ಭಾನುಕೋಪ ನನ್ನ ಸಹೋದರ. ಅವನ ಹಾಗೆ ತುಡುಕುವುದಕ್ಕೆ ಬಂದವ ಅಲ್ಲ, ಅರಿಯುವುದಕ್ಕೆ ಬಂದದ್ದು. ಹಾಗಾಗಿ ಹೇಳ್ತಾ ಇದ್ದೇನೆ ಕೇಳು.
ಷಣ್ಮುಖ. ಹಿರಣ್ಯಕ. ಪ್ರಪಂಚದಲ್ಲಿ ಖಳರು ಅಂತ ಹೇಳಿದರೆ ಯಾರು? ಹ. ಅದೊಂದು ಜಾತಿ ಅಲ್ಲ, ಹ. ಅದೊಂದು ಸ್ವಭಾವ. ಅದು ಅವರದ್ದಾದಂತಹ ವರ್ತನೆ ಅದು. ಹಾಗಾಗಿ ಹ. ಯಾವ ಕಾರಣಕ್ಕೇ ಆಗಲಿ ಹ. ನಾಯಿ ಬಾಲ ಅಂತ ಆದ್ರೆ ಅದು ಡೊಂಕಾಗಿಯೇ ಇರಬೇಕು, ಅದು ಗಾದೆಯ ಮಾತು ಅಲ್ವಾ? ಹ. ಹಾಗಾಗಿ ಸ್ವಭಾವ ಎನ್ನುವುದನ್ನು ಬಿಟ್ಟು ಬಿಡುವುದಕ್ಕೆ ಯಾರಿಗೂ ಸಾಧ್ಯ ಆಗುವುದಿಲ್ಲ. ಹುಟ್ಟು ಗುಣ ಸುಟ್ಟರೂ ಬಿಡುವುದಿಲ್ಲ ಅಂತೆ. ಎಲ್ಲಿಯಾದ್ರೂ ಹುಲಿಗೆ ಹೋಗಿ ನೀನು ಹುಲ್ಲು ತಿನ್ನು ಅಂತ ಹೇಳಿದ್ರೆ ಅದು ಬದುಕುತ್ತದ? ಅದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಅದು ಹುಲ್ಲು ತಿನ್ನುವುದಲ್ಲ, ಅದು ಮಾಂಸ ತಿಂದ್ರೆ ಅದಕ್ಕೇನು ಅಪರಾಧವೂ ಇಲ್ಲ, ಅದು ತಪ್ಪಲ್ಲ. ಅದರ ಸಹಜ ಸ್ವಭಾವ, ಅದು ಪ್ರಕೃತಿಯ ಸಹಜ. ಹಾಗಾಗಿ ದೇವ ವಿರೋಧ ಎನ್ನುವುದು ರಾಕ್ಷಸರಾಗಿ ನಮಗೆ ಅದು ಸಹಜ ಸ್ವಭಾವವಾಗಿ ಬಂದದ್ದರಿಂದ ಹ. ನಾವು ಅವರನ್ನು ವಿರೋಧಿಸಬೇಕಾದಂತಹ ಅನಿವಾರ್ಯತೆ ಬಂತು. ಹ. ಈಗ ಇದೇ ಮಾತನ್ನು, ಇದು ತಪ್ಪು, ಶಚಿಯನ್ನು ತಂದದ್ದು ತಪ್ಪು ಅಂತ ಹೇಳುವುದಿದ್ರೆ ಹ. ಇದರಲ್ಲಿ ಒಂದನೇ ಅಪರಾಧಿ ಯಾರು ಗೊತ್ತುಂಟ? ಹ. ನಾರದ ಮಹರ್ಷಿಗಳು. ಹ. ಹ. ಮೊದಲು ಕರೆದು ಅವರಿಗೆ ಬಡಿಬೇಕು. ಹ. ಅದು ನೀವು ಮಾಡಬೇಕಾದ. ಅದಕ್ಕಿಂತ ದೊಡ್ಡ ಅನ್ಯಾಯ ಉಂಟ? ನಮ್ಮ ಅಪ್ಪನಿಗೆ ಹಾಗೆ ಹೇಳ್ಬೇಕಾ? ಇಲ್ಲದಿದ್ರೆ ಹಾಗೆ ಹೇಳುವುದಾ? ಈಗ ಹೇಳುವವರು 100 ಹೇಳ್ತಾರೆ. ಹಾ. ಆ ಹೇಳುವವರು ಹೇಳುವುದನ್ನು ಕೇಳಿಕೊಂಡು ಇದು ನಮ್ಮ ಒಳ್ಳೆಯದಕ್ಕೋ ಕೆಟ್ಟೋ ತಪಸ್ವಾಧ್ಯಾಯ ನಿರತಂ ನಾರದಂ ವಾಗ್ವಿದಂ ವರಮಂ. ಪ್ರಪಂಚದಲ್ಲಿ ಅವರಿಗೆ ಇರುವುದು ಹಾಗೆ ಹೆಸರು. ಸರಿದಾರಿಗೆ ಹೋಗುವವರು. ಪ್ರಪಂಚ ಕೊಳೆತು ನಾರುತ್ತಾ ಉಂಟು, ಎಲ್ರಿಗೂ ಗೊತ್ತುಂಟು. ನಾರುವ ಪ್ರಪಂಚವನ್ನು ನಾರದ ಹಾಗೆ ಮಾಡುವವರಲ್ವ ನಾರದರು? ಸರಿ ಇದ್ದದ್ದನ್ನು ಕೊಳೆಯುವ ಹಾಗೆ ಮಾಡುವವರು. ಅವರು ಹೇಳಿಯಪ್ಪ, ನೀನು ಅಪ್ಪ ಯಾಕೆ ಅಥವಾ ನೀವು ಯಾಕೆ ಹಾಗಾದ್ರೆ ಅಪರಾಧಿ ಮೊದಲನೇ ಅಪರಾಧಿ, ಪ್ರಧಾನ ಅಪರಾಧಿ ನಾರದರು. ಓ, ಅಲ್ಲಿ ಬಾವಿ ಇಟ್ಟು ಹೋಗಿ ಬೀಳು ಅಂತ ಹೇಳಿದ್ರೆ ನೀವೆಲ್ಲರೂ ಹೋಗಿ ಬೀಳ್ತೀರಾ? ಅಲ್ಲ, ಅಂತವರೆಲ್ಲ ಹೇಳಿ ಹಾಗೆ ಹೇಳಿಕೊಂಡ ಬಾವಿಗೆ ಹೋಗಿ ಬೀಳು ಅಂತ ತಲೆ ಸರಿ ಇದ್ದವ ಹೇಳ್ತಾರೆ. ಈಗ ಬಾವಿಗೆ ಹೋಗಿ ಬೀಳ್ಲಿಕ್ಕೆ ಹೇಳಿದ್ದಲ್ವಾ ಇದು? ಮತ್ತೆ ಯಾಕೆ, ಏನು ತಪ್ಪಿಗೆ ಯಾವ ಅಪರಾಧಕ್ಕೆ ಬೇಕಾಗಿ ಹಾಗೆ ಹೇಳಿದ್ದು ಅಂತ ಬೇಕಲ್ಲ? ಇಲ್ಲದಿದ್ದರೆ ಈಗ ನೀನು ಆಲೋಚನೆ ಮಾಡು, ನಮ್ಮಪ್ಪ ಏನು ತಪ್ಪು ಮಾಡಿದ್ದಾರೆ? ಯಾವ ಕಾರಣಕ್ಕೂ ಸ್ವರ್ಗದ ರಗಳೆ ಬೇಡ ನಮಗೆ, ನಾವೇ ಒಂದು ಪ್ರತ್ಯೇಕ ಸ್ವರ್ಗ ಮಾಡ್ತೇವೆ. ಸ್ವರ್ಗವನ್ನೇ ನಿರ್ಮಿಸಿ ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ ಏನು ಹೇಳಿಲ್ಲ. ಅದು ಮಹೇಂದ್ರಪುರ ಆದ್ರೆ ಇದು ವೀರ ಮಹೇಂದ್ರಪುರ ಹೌದು. ಹಾಗಂತ ಯಾರಿಗೂ ಎಲ್ಲಿಯಾದ್ರೂ ತಪಸ್ಸು ಮಾಡುವಾಗ ದೇವೇಂದ್ರ ಪ್ರತ್ಯಕ್ಷ ಆಗದೆ ನಮ್ಮಪ್ಪ ಹೋಗಿ ಪ್ರತ್ಯಕ್ಷ ಆಗಿ ಏನು ಬೇಕು ಅಂತ ಹೀಗೆ ಕೇಳಲಿಕ್ಕೆ ಆಗುವುದಿಲ್ಲ. ಅದು ಅವನೇ ಇದೊಂದು ಹೆಸರು ಮಾತ್ರ ಇಟ್ಟದ್ದು. ಹಾಗಿರುವಾಗ ಅದಕ್ಕೆ ಆಕ್ಷೇಪ ಮಾಡಬಾರದಿತ್ತು. ಹಾಗಾದರೆ ತಪ್ಪುದಾರಿಗೆ ನಮ್ಮನ್ನು ನೂಕಳೆಲಸಿ ಈಗ ನಮ್ಮನ್ನು ಅಪರಾಧಿ ಅಂತ ಹೇಳಿದರೆ ಯಾವ ಕಾರಣಕ್ಕೂ ಅಪರಾಧವನ್ನು ಒಪ್ಪುವುದಿಲ್ಲ. ನಾರದರ ಸೂಚನೆ ಅದು ಶಿರೋಧಾರ್ಯ. ಶಚಿ ಇವತ್ತಲ್ಲ ನಾಳೆ. ನಾರದರಂತಹ ಜ್ಞಾನಿ ಹೇಳಿದ್ದರಿಂದ ನಮ್ಮಪ್ಪನಿಗೆ ಸರಿ ಅಂತ ಹೇಳಿ ಅದೇ ತೀರ್ಮಾನಕ್ಕೆ ಬಂದವರು ನಾವು. ಅಪ್ಪನಲ್ಲಿ ದೇವರನ್ನು ಕಾಣ್ತೇವೆ, ಕರ್ತವ್ಯದಲ್ಲಿ ದೇವರನ್ನು ಕಾಣ್ತೇವೆ, ನಮ್ಮ ಮಣ್ಣಿನಲ್ಲಿ ದೇವರನ್ನು ಕಾಣ್ತೇವೆ. ಹಾಗಾಗಿ ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ. ನಾವು ಎಳೆಯುವುದು ನೋಡುವ ನಿನ್ನನ್ನು ಕಾಣ್ತೇವೆ ಅದರಲ್ಲಿ. ಶಿವಾರ್ಪಣ. ಶೂರ ಬಂದ ದುರನು ಕಾಣುದ ಪಾರುದಿಹನಿಸಿ ಜರಗದ ಬಗ್ಗೆ ಸಾರಿದನು ಭಯವಿಲ್ಲ ನಿಲಿರೆನುತ ಧೈರ್ಯದೋಳು ಯಾರಿಗೆ? ನನ್ಗೆ ಹೇಳುವುದಾ ನೀನು? ಬೇರೆ ಯಾರು ಉಂಟು ಇಲ್ಲಿ? ನಾನೇ ಇರುವುದು. ಆದುದರಿಂದಲೇ ನಿನ್ನಲ್ಲೇ ಹೇಳಿದ್ದು ಬಾಪುರ ಕುಮಾರ. ಬಹಳ ಸಮಯದಿಂದ ಕಾಯ್ತಾ ಇದ್ದೇನೆ, ನೀನೇ ಸಿಗಬೇಕು. ತಾರಕಾಸುರನ ವಧೆಯ ಬಳಿಕ ಆ ಪ್ರಕರಣದಲ್ಲಿ ನೀನು ಮೆರೆದವ. ಆ ಬಳಿಕ ಈಗ ರಣಧಾರಣಿಯಲ್ಲಿ ನನ್ನ ಮಕ್ಕಳನ್ನೆಲ್ಲರನ್ನೂ ನಾನು ಕಳೆದುಕೊಂಡೆ. ಅದಕ್ಕೆ ಕಾರಣ ನೀನೇ ಸಿಗಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ನಿನ್ನ ಮುಂದೆ ಹೋರಾಟಕ್ಕೆ ಬೇಕಾಗಿ ಬಂದವನು ನಾನು. ಎಲ್ಲಿಯೂ ತಪ್ಪಿಸಿ ಹೊರಡಬಾರದು ನೀನು. ಯಾಕೆಂದ್ರೆ ನಿನ್ನನ್ನು ಹಿಡಿದು ನಿಲ್ಲಿಸಿದ್ದೇನೆ. ಎಚ್ಚರಿಕೆ ಇದು. ಹೌದು, ನೀನೇ ಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ. ಬಹಳ ವಿಕ್ರಮಿಯ ನೀನು, ಅತುಲ ವಿಕ್ರಮಿಯಾಗಿ ಮೆರೆಯುತ್ತಾ ಇದ್ದಿ ನೀನು. ನಿನಗೆ ಗಣೇಶ ಏನಾಗಬೇಕು? ಅಲ್ಲ, ಗಣೇಶನಿಗೆ ನೀನೇನಾಗಬೇಕು ಅಂತ ನಿನಗೆ ಗೊತ್ತಿಲ್ವಾ? ಅಲ್ಲ, ಏನಾಗಬೇಕು ಅಂತ? ನಾವು ಸಹೋದರರು. ಹೌದಲ್ಲ,
ಅವ ಸಕಲ ವಿಘ್ನಗಳಿಗೂ ನಾಶಕ, ವಿಘ್ನಕಾರಕ. ಅವನನ್ನು ಪೂಜಿಸದೆ ಯುದ್ಧ ಮಾಡುವ ಹಾಗಿಲ್ಲ, ಮಾಡುವ ಹಾಗಿಲ್ಲ. ನೀನು ಹೋದಲ್ಲೆಲ್ಲ ವಿಘ್ನವೇ ಮಾಡುವುದು, ನಿನ್ನದೆಲ್ಲ ವಿಘ್ನಕಾರಕ. ನೀನು ವಿಘ್ನವನ್ನೇ ಉಂಟು ಮಾಡಿದ್ದಿ. ಈ ರಣಧಾರಣಿಯಲ್ಲಿ ವಿಘ್ನವನ್ನೇ ಉಂಟು ಮಾಡುವುದಕ್ಕೆ ಹೊರಟೆ. ಆದುದರಿಂದ ನಿನ್ನ ತಲೆ ಕಡಿಯದೆ ನಿರ್ವಾಹವಿಲ್ಲ, ನಿರ್ವಾಹವಿಲ್ಲ. ನೀನು ಹೇಳುವ ಮಾತುಗಳೆಲ್ಲವೂ ಸಹಜವೇ ಹೌದು. ನನ್ನ ರೀತಿ ನೀತಿ ಎಲ್ಲವೂ ಬಾಲಭಾಷೆಯಲ್ಲೇ ಇರಬಹುದು, ನಿನಗೆ ನಾನು ಹುಡುಗನಾಗಿಯೇ ಕಾಣುತ್ತಾ ಇರಬಹುದು. ಆದರೂ ನೀನು ಬಳಿರೆ ಬಾಪುರೆ ಎಂದು ಮೆಚ್ಚಿದೆ ಅಲ್ಲವೇ? ಅಂತಹ ಮೆಚ್ಚುವಿಕೆಯ ಪ್ರದರ್ಶನವನ್ನು ನಾನು ಇಲ್ಲಿ ಯುದ್ಧರಂಗದಲ್ಲಿ ತೋರಿಸಿಕೊಟ್ಟವನಿದ್ದೇನೆ. ನೀನು ಯಾರನ್ನೆಲ್ಲವನ್ನು ನೆಚ್ಚಿಕೊಂಡು ನಿನ್ನ ಬಲ ಎಂದು ನಂಬಿಕೊಂಡಿದ್ದೀಯೋ ಆ ಬಲವೆಲ್ಲವೂ ಇಲ್ಲಿ ಧರಾಶಾಹಿಯಾಗಿ ಇದೆ. ಅತುಳ ಬಲಪರಾಕ್ರಮಗಳಾಗಿ ಮೆರೆಯುತ್ತಿದ್ದಂತಹ ನಿನ್ನ ಮಕ್ಕಳೆಲ್ಲವೂ ಇಲ್ಲಿ ಕಂಗೆಟ್ಟಿದ್ದಾರೆ, ಸೋತು ಹೋಗಿದ್ದಾರೆ, ಧರಾಶಾಹಿಯಾಗಿದ್ದಾರೆ. ಹಾಗಿದ್ದರೆ ವರಬಲವೆಲ್ಲವೂ ನನ್ನ ಮುಂದೆ ನಡೆಯುವುದಿಲ್ಲ, ಅಥವಾ ನನ್ನ ಶಕ್ತಿ ಸಾಮರ್ಥ್ಯದ ಮುಂದೆ ಅವರೆಲ್ಲರೂ ಏನೂ ಅಲ್ಲ ಎನ್ನುವಾಗ ನೀನೊಬ್ಬ ಉಳಿದಿದ್ದೀಯಲ್ಲವೇ? ನಿನಗೂ ನಾನು ಏನು ಎನ್ನುವುದನ್ನು ತೋರಿಸಲೋಸುಗವೇ ನಾನು ಬಂದದ್ದು. ಉಳಿದಂತ ನಾನು ನೀನು ಎನ್ನುವುದನ್ನು ಯುದ್ಧ ಮುಖೇನವೇ ತೀರ್ಮಾನ ಮಾಡೋಣ. ನೋಡೋಣ. ಆದರೆ ಗೆಲುವನ್ನು ಕಾಣುವುದಕ್ಕೆ ಅಸಾಧ್ಯವಾಗಿ ಹೋಯಿತಲ್ಲ, ಸಾಧ್ಯವಾಗದೇ ಹೋಯಿತು. ಯಾವ ವಿಧವಾದಂತಹ ಹೋರಾಟವನ್ನು ಮಾಡಿದರೂ ಗೆಲ್ಲುವುದಕ್ಕಾಗುವುದಿಲ್ಲ. ಸಾಮಾನ್ಯವಾದಂತಹ ಹೋರಾಟದಿಂದ ಗೆಲ್ಲುವುದಕ್ಕೆ ಅಸಾಧ್ಯ ಎನ್ನುವುದನ್ನು ತೀರ್ಮಾನ ಮಾಡಿದ್ದೇನೆ. ಇನ್ನು ಇರುವುದು ದಾರಿ ಒಂದೇ. ಅನಿಮಾದಿ ಅಷ್ಟಸಿದ್ಧಿಗಳನ್ನು ಬಲ್ಲವರು ನಾವು. ಮಾಯಾವಿದ್ಯೆಯಲ್ಲಿ ಯಾವ ವಿಧವಾದಂತಹ ತಂತ್ರವನ್ನು ತೋರಿಸುವುದಕ್ಕೂ ಸಮರ್ಥರು ನಾವು. ಆದುದರಿಂದಲೇ ಈ ಶಿವಸೇನೆಯ ಮುಂದೆ, ಈ ದೇವಸೇನೆಯ ಮುಂದೆ ಪ್ರಚಂಡವಾದಂತಹ ಅಗ್ನಿಯ ರೂಪದಿಂದ, ಅಥವಾ ಬೀಸುತ್ತಿರುವಂತಹ ಬಿರುಗಾಳಿಯಾಗಿ, ಅಥವಾ ಹಿಂಸಾ ಪ್ರಾಣಿಗಳಾಗಿ, ನಾನಾ ವಿಧದ ಮಾಯಕದ ರೂಪದಿಂದ ಇವರಿಗೆ ಕಾಣಿಸಿಕೊಂಡು ಈ ದೇವಸೇನೆಯನ್ನು ಬೆನ್ನಿಗೆ ಕಾಲು ಕೊಟ್ಟು ಹೊಡುವ ಹಾಗೆ ಮಾಡುತ್ತೇನಂತೆ ಮಾಡುತ್ತೆ. ನಿಮ್ಮನ್ನು ದಿಕ್ಕೆಡಿಸಿಯಾರು, ಕಂಗೆಡಿಸಿಯಾರು ಜತನ. ತಾಯಿಯ ಮಾತು ಈ ಸಂದರ್ಭದಲ್ಲಿ ನೆನಪಿಗೆ ಬಂತು. ಶೂರಪದ್ಮನೊಡನೆ ಕಾಡಾಕಾಡಿಯಾಗಿ ಹೋರಾಡುತ್ತಿದ್ದಂತಹ ಸಂದರ್ಭ ಏಕಾಏಕಿಯಾಗಿ ಎದುರಿನಿಂದ ಮಾಯವಾಗಿ ಒಮ್ಮೊಮ್ಮೆಗೆ ಚಂಡಮಾರುತವಾಗಿ ಬೀಸುವ ಗಾಳಿಯಾಗಿ ಬೀಸುತ್ತಾ ಇದ್ದಾನೆ. ಅಂತಹ ಬೀಸುವ ಗಾಳಿಗೆ ಪ್ರತ್ಯಸ್ತ್ರವಾಗಿ ಸರ್ಪಾಸ್ತ್ರವನ್ನು ಹೂಡಿ ಆ ಗಾಳಿಯನ್ನು ದಮನಿಸಿದ್ದೇನೆ. ಅಗ್ನಿಯಾಗಿ ನಮ್ಮ ಸೇನೆಯ ಮೇಲೆ ಎರೆಯುತ್ತಾ ಇದ್ದಾನೆ. ವರುಣನಿಗೆ ಆಜ್ಞಾಪಿಸಿ ವರುಣಾಸ್ತ್ರದ ಮೂಲಕವಾಗಿ ಆ ಅಗ್ನಿಯನ್ನು ಶಮನಿಸಿದ್ದೇನೆ. ಹೀಗೆ ಬರುತ್ತಿರುವಂತಹ ವಿಧ ವಿಧವಾದಂತಹ ವೇಷಗಳು, ಮೋಸಗಳು ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಎದುರಿಸಿ ನಮ್ಮ ದೇವಸೇನೆಗೆ ಭಯವನ್ನು, ಅಭಯವನ್ನು ನೀಡಿ ಯಾರು ಕಂಗೆಡಬೇಕಾಗಿಲ್ಲ, ಯಾರು ದಿಕ್ಕೆಡಬೇಕಾಗಿಲ್ಲ. ನಾವೆಲ್ಲರೂ ಸರಿಯಾದ ರೀತಿಯಲ್ಲೇ ಇದ್ದೇವೆ. ಶೂರಪದ್ಮ ಕಂಗೆಟ್ಟಿದ್ದಾನೆ ಎನ್ನುವುದು ಅವನ ವರ್ತನೆಯಿಂದಲೇ ಗೊತ್ತಾಗುತ್ತಾ ಇದೆ. ಯಾವ ರೀತಿಯಲ್ಲಿ ಯುದ್ಧವನ್ನು ಮುಂದುವರಿಸುವುದು ಎಂದು ತಿಳಿಯದೆ ಈ ರೀತಿಯಾಗಿ ನಮ್ಮನ್ನು ಮೋಸಜಾಲದಲ್ಲಿ ಕೆಡಲು ಪ್ರಯತ್ನಿಸ್ತಾ ಇದ್ದಾನೆ ಎನ್ನುವುದು
ಆಶಯ ಕೊನೆಯ ಪ್ರಯತ್ನ. ಹಾಗಿದ್ದರೆ ಈ ರೀತಿಯಾಗಿ ಅವನು ಪ್ರಯತ್ನವನ್ನು ಮುಂದುವರಿಸಿ ತನ್ನತನವನ್ನು ತೋರಿಸಿತಾನೋ ಅಥವಾ ನಮ್ಮನ್ನು ಕಂಗೆಡಿಸಲು ಪ್ರಯತ್ನಿಸ್ತಾನೋ ಎನ್ನುವುದಾದರೆ ಈ ಮೋಸಗಾರನಿಗೆ, ಈ ಅಸುರನಿಗೆ ನಾನು ಏನು ಎನ್ನುವುದನ್ನು ತೋರಿಸಿಕೊಡಬೇಕಲ್ಲವೇ? ಹಾಗಾಗಿ ನನ್ನದಾದಂತಹ ವಿಶ್ವರೂಪವನ್ನು ಪ್ರಕಟಿಸಲು ಪ್ರಕಟಿಸ್ತೇನಂತೆ. ಏನು ಕಾಣುತ್ತಾ ಇದ್ದೇನೆ? ಕಂಡನು ವಿಶ್ವರೂಪವ ಪದ್ಮನು ಕಂಡನು ಸುಬ್ರಹ್ಮಣ್ಯ ಯಾವ ಮಾತನ್ನು ಹಿರಣ್ಯಕರನಲ್ಲಿ ನಿರೂಪಿಸಿದ್ದನು ಅದೇ ಈಗ ಅಕ್ಷರಾರ್ಥದಲ್ಲಿಯೂ ಸತ್ಯವಾಗಿ ಹೋಯ್ತಲ್ಲ. ಏನನ್ನು ಕಾಣುತ್ತಾ ಇದ್ದೇನೆ, ದಿವ್ಯ ವಿಶ್ವ ವಿರಾಟ್ ಸ್ವರೂಪವನ್ನು. ಹಬ್ಬ 6 ಮುಖ ಅಂತ ನಾ ಭಾವಿಸಿದ್ದು ಅಲ್ಲ, 1000 ಮುಖಗಳು. ವಿಶ್ವ ವಿರಾಟ್ ಸ್ವರೂಪವನ್ನೇ ನಾನು ಕಾಣುತ್ತಾ ಇದ್ದೇನೆ. ಸಹಸ್ರ ಪುರುಷ, ಸಹಸ್ರಾಕ್ಷ, ಸಹಸ್ರಪಾದ, 1000 ಮುಖಗಳು, 1000 ಕಣ್ಣುಗಳು, 1000 ಪಾದಗಳು. ಇಂಥ ಅದ್ಭುತ, ಎಂಥ ನಯನ ಮನೋಹರ. ಯಕ್ಷರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಗರುಡರೇ ಮೊದಲುಗೊಂಡವರು ಅವನ ದೇಹದಲ್ಲಿದ್ದಾರೆ. ಗಿರಿಗಳು, ಗೌವರಗಳು, ಕಾನನಗಳು, ಸಿಂಹ ಶಾರ್ದೂಳಗಳು, ಶುಕ ಪಿಕಾದಿ ಪಕ್ಷಿ ಸಂಕುಲವು, ಏನು ಮನುಷ್ಯರೇ ಮೊದಲುಗೊಂಡಂತ ಅನೇಕ 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 ವಿಶೇಷತೆಗಳನ್ನು, ಮಹಿಮೆಗಳನ್ನು ನಾನು ಅವನ ದೇಹದಲ್ಲಿ ಕಾಣುತ್ತಾ ಇದ್ದೇನೆ. ಸಾಮಾನ್ಯವಾದಂತಹ ಒಬ್ಬ ಹುಡುಗನೇ ಅಲ್ಲವೇ ಅಲ್ಲ? ಹೌದು. ಈ ಬದುಕಿಗೊಂದು ಕೊನೆ, ಈ ಬದುಕಿಗೊಂದು ಮಂಗಲ, ಅದು ಆಗಬೇಕು ಅಂತ ಆದರೆ ಈ ರೂಪದಿಂದಲೇ ಆಗಬೇಕು ಎನ್ನುವ ಹಾಗೆ ನಾನು ಬಹಳ ಸಮಯದಿಂದಲೇ ಇರಾದೆಯನ್ನು ಹೊಂದಿದವನು. ಅದು ಈ ರೂಪದಿಂದ ಈಗ ಒದಗಿ ಬರುತ್ತದೆ ಅಂತ ಆದರೆ, ಈಗ ನಾನು ಮರಣವನ್ನು ಹೊಂದಿದೆ ಅಂತ ಆದರೆ, ಅದಕ್ಕಿಂತ ದೊಡ್ಡದಾದಂತಹ ಸೌಭಾಗ್ಯ ನನ್ನ ಬದುಕಿನಲ್ಲಿ ಮತ್ತೊಂದನ್ನು ಕಾಣುವುದಕ್ಕಾಗುವುದಿಲ್ಲ. ಮುಕ್ತಿದಾಯಕ ಸುಬ್ರಹ್ಮಣ್ಯ, ಹೌದೇ ಹೌದಲ್ಲ, ತಪ್ಪೇನೂ ಇಲ್ಲ. ನನಗೆ ಮುಕ್ತಿಯನ್ನು ಕರುಣಿಸುವುದಕ್ಕೆ ಇವ ಇಳಿದು ಬಂದಿದ್ದಾನೆ ಅಂತ ಆದರೆ, ಇದಕ್ಕಿಂತ ದೊಡ್ಡದಾದಂತಹ ಸೌಭಾಗ್ಯ ಇಲ್ಲ. ಇದನ್ನು ಕಣ್ಣಾಳಿಗಳಲ್ಲಿ ತುಂಬಿಸಿಕೊಂಡಿದ್ದೇನೆ. ಈ ದೃಶ್ಯವನ್ನು ಕಂಡಾಗ ಮೈ ಮನಗೆ ಎಲ್ಲರಿಂದ ಪುಳಕಿತಾನಂದಗಾತ್ರನಾಗಿದ್ದೇನೆ. ಹಬ್ಬ, ಹೌದು, ಈ ಬದುಕು ಪಾವನವಾಯಿತು, ಧನ್ಯವಾಯಿತು ಅಂತ ನಾ ಭಾವಿಸಿದ್ದೇನೆ. ಈ ದಿವ್ಯ ಮಂಗಲಕರವಾದಂತಹ ನಯನ ಮನೋಹರವಾದಂತಹ ಮೂರ್ತಿ ಏನುಂಟು, ಇದನ್ನು ಕಣ್ಣಾಡಿಗಳಲ್ಲಿ ತುಂಬಿಸಿಕೊಂಡು ಒಂದು ಅರೆ ಕ್ಷಣ ಆ ಧ್ಯಾನದಲ್ಲಿ ಇರುತ್ತೇನಂತೆ. ನೋಡೋಣ. ಶರಜನಿತಲು
ಮರಳಿ ಮಾಯೆಯು ತುಂಬಿತೇನಮ್ಮೆ. ಒಂದರೆ ಕ್ಷಣ ವಿಶ್ವರೂಪವನ್ನು ಧಾರಣೆ ಮಾಡಿ ಅವನ ಮಾಯಾವಿದ್ಯೆಯನ್ನು ನಿಲ್ಲಿಸುವ ಮೂಲಕವಾಗಿ ಅವನಿಗೆ ನಾನೇನು ಎನ್ನುವುದನ್ನು ತೋರಿಸಿಕೊಟ್ಟವನಿದ್ದೇನೆ. ಹಾಗಿದ್ದರೆ ಈ ನನ್ನ ವಿಶ್ವರೂಪವೆನ್ನುವುದು ಶಾಶ್ವತವಾದುದಲ್ಲ, ಅದು ಯಾವತ್ತೂ ಯಾರಿಗೂ ಎಲ್ಲ ಕಾಲಕ್ಕೂ ಕಾಣುವಂತಹದ್ದು ಅಲ್ಲ. ಎಷ್ಟು ಬೇಕೋ ಅಷ್ಟು ಹೊತ್ತಿನಲ್ಲಿ ನಿಲ್ಲಿಸಿದ್ದೇನೆ. ಮತ್ತೆ ಮರಳಿ ನನ್ನ ಬಾಲಕ ರೂಪವನ್ನು ಧರಿಸಿ ಷಣ್ಮುಖನಾಗಿದ್ದೇನೆ. ಯುದ್ಧರಂಗದಲ್ಲಿ ಮಲೆತು ನಿಂತಹ ಶೂರಪದ್ಮನಿಗೆ ಎದುರಾಳಿಯಾಗಿ ಈ ಷಣ್ಮುಖ ಏನು ಎನ್ನುವುದನ್ನು ತೋರಿಸಿಕೊಡಲೋಸ್ಕರ ಅವನ ಯುದ್ಧವನ್ನು ಮತ್ತೆ ನಿರೀಕ್ಷಿಸುತ್ತೇನೆ. ಮತ್ತೆ ಬಳಿ ಬಳಿರೆ ಬಾಲಕನು ಹುಡುಗ ಯುದ್ಧಾಂಗಣದಲ್ಲಿ ಮಾಯಾವಿದ್ಯೆ ಅಲ್ವ ನಿನ್ನದು? ನಿನ್ನದೋ ನನ್ನದು? ನಿನ್ನದು ಎಂತದ್ದು? ಮಹೇಂದ್ರ ಜಾಲವ ಮತ್ತೆ ನಿನ್ನದು ಇಂದ್ರಜಾಲವ? ನೀನೆಲ್ಲ ಭ್ರಮೆಯನ್ನು ಸೃಷ್ಟಿ ಮಾಡಿದ್ದಿ. ಯಾರು ಯಾವುದನ್ನು ಕಾಣಬೇಕು ಅಂತ ನಾ ಹಂಬಲಿಸಿದ್ದೇನು, ಒಂದು ಕ್ಷಣ ಹೊತ್ತಿನಲ್ಲಿ ನೀನು ಏನೋ ಆಗಿ ಹೋದೆ. ಅದು ಮಾಯೆ ಏನು ಅನ್ನುವುದನ್ನು ಅರ್ಥ ಆಗದೋಸ್ಕರ ಮಾಡಿದ್ದು. ಅದು ನೀನಲ್ಲ ಅಂತ ನನಗೆ ಸ್ಪಷ್ಟ ಆಯ್ತು. ನೀನು ಅದೇ ಹೌದು ಅಂತಾದ್ರೆ ಅದೇ ರೂಪದಿಂದಲೇ ನೀನು ಇರಬೇಕಿತ್ತು. ಈಗ ಇಲ್ವಲ್ಲ, ಈಗ ನನ್ನ ಕಣ್ಣ ಮುಂಭಾಗದಲ್ಲಿ ನೀನು ಯಾವುದನ್ನು ನಾನು ಕಂಡಿದ್ದೇನೋ ಅದೇ ಆಗಿದ್ದಿ ನೀನು. ಈ ಇಂದ್ರಜಾಲ ಎನ್ನುವಂಥದ್ದು ಇದೆಯಲ್ಲ, ಅದೊಂದು ಕಣ್ಣಿಗೆ ಕಟ್ಟಿದ ಹಾಗೆ ಅನುಭವ ಆಗುದು. ಆ ಮಾಯೆಗೆ ನಾವು ಒಳಗಾಗಿದ್ದೆವು, ಅದು ನಮ್ಮನ್ನು ಆವರಿಸುತ್ತದೆ. ಈಗ ನೀನು ನನ್ನನ್ನು ಆವರಿಸಿದ್ದು ನಿನ್ನೊಳಗೆ ನಿನ್ನದಾದಂತಹ ಇಂದ್ರಜಾಲದಿಂದ ನನ್ನನ್ನು ಒಂದು ವಿಧದಿಂದ ಸಂಮೋಹನಗೊಳಿಸುವುದಕ್ಕೆ ನೀ ಹೊರಟೆ. ನಾ ಅದಕ್ಕೆ ಒಳಗಾದೆ. ಆದ್ರೆ ಅದು ಅಲ್ಲ ಎನ್ನುವಂಥದ್ದು ಸ್ಪಷ್ಟ ನನಗೆ ಅರ್ಥ ಆಯ್ತು. ನೀನೊಬ್ಬ ಬಾಲಕನಿದ್ದಿ, ಸಾಮಾನ್ಯ ಹುಡುಗನಿದ್ದಿ ಎನ್ನುವುದನ್ನು ಈಗ ಅರ್ಥ ಮಾಡಿಕೊಂಡಿದ್ದೇನೆ. ಆ ಭ್ರಮೆಯಿಂದ ಹೊರಗೆ ಬಂದಿದ್ದೇನೆ. ಭ್ರಮೆ ಎನ್ನುವಂಥದ್ದು ಶಾಶ್ವತವಲ್ಲ. ಈಗ ನಿಜವಾದಂತಹ ಭ್ರಮೆಗೆ ನಾ ಒದಗಿದ್ದೇನೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಏನು ನಿನ್ನಲ್ಲಿ ಮೊದಲಿದ್ದಂತಹ ಕೆಚ್ಚು, ಆ ಕೆಚ್ಚದೆ ನನ್ನಲ್ಲಿ ಉಂಟು. ಹೋರಾಟಕ್ಕೆ ಬೇಕಾಗಿ ನಾ ಮುಂದಾಗಿದ್ದೇನೆ. ಅದಲ್ಲದೆ ಅನ್ಯದ ದಾರಿ ಇಲ್ಲ, ಹೋರಾಟಕ್ಕೆ ಬೇಕಾಗಿಯೇ ಮುಂದಾಗಿದ್ದೇನೆ. ಸಾಧ್ಯವಿದ್ದರೆ ಮುಂದಾಗು. ಭ್ರಮೆ ತೋರಿಸಿದ್ದು ಕೇವಲ ಭ್ರಮೆಗೆ ಒಳಗಾಗುವುದಕ್ಕಾಗಿ ಅಲ್ಲ. ಮಾಯೆ ಎನ್ನುವುದು ಎಲ್ಲ ಕಾಲಕ್ಕೂ ಎಲ್ಲ ರೀತಿಯಲ್ಲಿ ಇರುವುದಿಲ್ಲ. ನಿಜವಾದುದು ಏನು ಇದೆ ಎನ್ನುವುದನ್ನು ತೋರಿಸಲೋಸುಗ ನಿನಗೆ ಆ ರೀತಿ ಮಾಡಿದ್ದು. ಆದರೆ ನಿನಗೆ ಅದು ಅರಗುವುದಿಲ್ಲ, ಪಥ್ಯವಾಗುವುದಿಲ್ಲ, ಅದು ಸತ್ಯಕ್ಕೆ ದರ್ಶನವಾಗುವುದಿಲ್ಲ ಎನ್ನುವುದನ್ನು ನಾನು ಕಂಡುಕೊಂಡೆ. ಹಾಗಿದ್ದರೆ ನಿನಗೆ ಏನು ಬೇಕು ಎನ್ನುವುದನ್ನು ಅರ್ಥೈಸಿಕೊಂಡಿದ್ದೇನೆ. ಸಾಮರ್ಥ್ಯ ನಿನ್ನಲ್ಲಿ ಇದೆ ಎಂದು ಅಲ್ಲವೇ? ಧಾರಾಳವಾಗಿ ಉಂಟು. ಹಾಗಿದ್ದರೆ ನೀನು ನಾನು ನೋಡುವ ಬಾ. ನೋಡೋಣ. ದೇವದುಂದುಬಿಗಳು ಮೊಳಗಿವೆ, ಪುಷ್ಪವೃಷ್ಟಿಯಾಗಿವೆ. ಹಾಗಿದ್ದರೆ ದೇವಸೇನೆಯ ನಾಯಕತ್ವವನ್ನು ವಹಿಸಿಕೊಂಡಂತಹ ಈ ಷಣ್ಮುಖನಿಗೆ ನನ್ನ ಸೇನೆಗೆ ಜಯವಾಗಿ ಇದೆ. ಎಲ್ಲರೂ ಉಗೆ ಎನ್ನುವ ಮೂಲಕವಾಗಿ ನಮ್ಮನ್ನು ಹರಸ್ತಾ ಇದ್ದಾರೆ. ಹಾಗಿದ್ದರೆ ಈ ವಿಷಯವನ್ನು ದೇವತೆಗಳ ಒಡಗೂಡಿಕೊಂಡು ಹೋಗಿ ಅಪ್ಪನಾದಂತಹ ಮಹಾದೇವನಿಗೆ ತಿಳಿಸಬೇಕಲ್ಲವೇ? ಅವನ ಪಾದ ಪದ್ಮಗಳಿಗೆ ವಂದಿಸಿಕೊಂಡಿದ್ದೇನೆ ತಂದೆ, ವಂದಿಸಿಕೊಂಡಿದ್ದೇನೆ. ರಜತಗಿರಿ ಬಂಧು ಸರ್ವರ ಮನ್ನಿಸುತ್ತ ಬಳಿಕಿಂದು ಶೇಖರ ಸಹಿತ ಸಜ್ಜನ ಬಂಧು ಕರುಣಾ ಸಿಂಧು ಪೀಠದೊಳೊಪ್ಪಿ ಮೆರೆದಿರ್ದಾಗ ತಂದೆ ತಾಯಿಗಳ ಗುಡಿ. ಮಗು, ಜನಕ, ನೀನು ಹೀಗೇ ಬರ್ತಿ ಅಂತ ನನಗೆ ಗೊತ್ತಿತ್ತು. ನಾನು ಹೋಗುವಾಗಲೇ ಹೇಳಿ ಹೋದವನು. ಹೋದ ಕಾರ್ಯವನ್ನು ಮುಗಿಸದೆ ಮತ್ತೆ ಹಿಂದಿರುಗಿ ರಜತಗಿರಿಗೆ ಬರುವುದಿಲ್ಲ, ನಿಮ್ಮ ಮುಖವನ್ನು ನೋಡುವುದಿಲ್ಲ ಎನ್ನುವ ಮಾತನ್ನು ಹೇಳಿದ್ದೆ. ಅದನ್ನೆಲ್ಲವನ್ನು ನಿಮ್ಮ ಅನುಗ್ರಹದಿಂದ, ನಿಮ್ಮ ಆಶೀರ್ವಾದದ ಬಲದಿಂದ ಪೂರೈಸಿದ್ದೇನೆ. ಮತ್ತೆ ಮರಳಿ ಬಂದು ನಿಮ್ಮ ಪಾದಕ್ಕೆ ಎರಗಿದ್ದೇನೆ. ಹೋಗುವಾಗ ಇದ್ದ ಎಲ್ಲರ ಮುಖದಲ್ಲಿದ್ದಂತಹ ಯಾವ ನೋವು ಭಯವೆಲ್ಲ ಪರಿಹಾರವಾಗಿ
ಎಲ್ಲರ ಮುಖದಲ್ಲಿಯೂ ಮಂದಹಾಸ ಉಂಟು. ಈಗ ನಮಗೆಲ್ಲವೂ ಸುಖವಾಗಿ ಇದೆ, ಇನ್ನಾದರೂ ಸುಖದ ಬದುಕು ನಾವು ಬದುಕುತ್ತೇವೆ ಅದು ಹಾಗೆ. ಎನ್ನುವುದನ್ನೆಲ್ಲರನ್ನೂ ಅವರು ಕಲ್ಪಿಸಿಕೊಂಡಿದ್ದಾರೆ. ಅದು ಹಾಗೆಯೇ ಮಗು. ಬರ ಬಿಸಿಲಿನಿಂದ ಬೆಂಡಾಗಿ ಹೋಗಿದ್ದ ಭೂಮಿ ಮತ್ತೆ ಹಸಿರನ್ನು ಕಾಣಬೇಕು ಅಂತ ಆದ್ರೆ ಒಂದೊಮ್ಮೆಗೆ ಕಾರ್ಮುಗಿಲೆಲ್ಲ ಮೋಡದ ಮುಖೇನವಾಗಿ ಕತ್ತಲನ್ನು ಆವರಿಸಬೇಕು. ಆ ಮೂಲಕವಾಗಿ ಮೋಡಗಳು ಒಂದಕ್ಕೊಂದು ತಾಗಿ ಅಲ್ಲಿ ಬರುವಂತಹ ಯಾವ ಮಿಂಚಿನಿಂದ ಪ್ರಖರವಾದ ಬೆಳಕನ್ನು ಕಂಡು ಆ ಮೂಲಕವಾಗಿ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಇಲೆ ಮತ್ತೆ ತಂಪನ್ನು ಕಾಣುವ ಹಾಗೆ ಯಾವ ಭೀತಿ ಅವರಲ್ಲಿತ್ತೋ ಅದು ಮಾಯವಾಗಬೇಕು, ಕಳೆದು ಹೋಗಬೇಕು, ತೊಡಗಿ ಹೋಗಬೇಕು ಅಂತ ಇದ್ರೆ ನಿನ್ನ ಮುಖೇನವಾಗಿ ನೀನು ಎಳೆದುಕೊಂಡು ಬಂದಂತಹ ದೇವಸೇನೆಯನ್ನು ಸರಿದೂಗಿಸಿಕೊಂಡು ಮುಂದಕ್ಕೆ ಹೋಗಿ ಘನಘೋರವಾದಂತಹ ಯುದ್ಧ ಏರ್ಪಟ್ಟು ಮತ್ತೆ ಪ್ರಶಾಂತತೆಗೆ ಮರಳಬೇಕಾಯಿತು. ನೋಡು, ಒಂದೊಬ್ಬಿನ ಆರ್ಭಟವೆಲ್ಲವೂ ದಾನವರು ನಾನಾ ರೀತಿಯ ಅನಿಮಿಷಾದಿ ಅಷ್ಟಸಿದ್ಧಿಗಳನ್ನು ಬಂದು ಏನಕ್ಕೇನೆನ್ನೋ ಮಾಡುವುದಕ್ಕೆ ಹೋದರೂ ಎಷ್ಟು ತಲೆಯವರನ್ನು ಹೊತ್ತುಕೊಂಡು ಬಂದಿದ್ರು ದಾನವರು. ದೇವತೆಗಳ ಸೇನೆಯನ್ನು ನಡೆಸಿದವನು ನೀನು, 6 ಮುಖವುಳ್ಳವನಾಗಿ ಷಣ್ಮುಖನಾಗಿ. ಅಂತಹ ನೀನು ಈ ಹೊತ್ತು ದೇವಸೇನೆ ಅಂತ ಹೆಸರನ್ನು ಪಡೆದುಕೊಂಡಿದ್ದೀಯ. ದೇವಸೇನಾನಿಯಾಗಿ ನಿಮ್ಮ ಆಶೀರ್ವಾದ ಬಲದಿಂದ ಎಲ್ಲವನ್ನು ಸಾಧಿಸಿದ್ದೇನೆ. ದೇವಸೇನೆಯನ್ನು ನಡೆಸಿರುವ ನೀನು ಈ ಹೊತ್ತು ದೇವಸೇನೆ ಎನ್ನುವ ಹೆಸರನ್ನೇ ಪರ್ಯಾಯವಾಗಿ ಪಡೆದುಕೊಂಡಿದ್ದೀಯ. ಆದುದರಿಂದಲೋ ಏನೋ ಈ ದೇವೇಂದ್ರ ಒಂದು ಮಾತನ್ನು ಹೇಳಿದ್ದಾನೆ. ಹತ್ತಿರದಲ್ಲಿಯೇ ಇದ್ದಾನೆ, ಅದಕ್ಕೆ ನಮ್ಮ ಒಮ್ಮತನವನ್ನು ನಿನ್ನ ಅನುಮತಿಯನ್ನು ಕೇಳುತ್ತಾ ಇದ್ದಾನೆ. ಈ ದೇವಸೇನೆಯನ್ನು ನಡೆಸಿದಂತಹ ಯಾವ ಕಾರ್ತಿಕೇಯನಿಗೆ ಈ ಹೊತ್ತಿಗೆ ನನ್ನ ಮಗಳಾದಂತಹ ಅವನ ಸಾಕು ಮಗಳಾದಂತಹ ದೇವಸೇನೆಯನ್ನು ನಿನ್ನ ಜೀವನದುದ್ದಕ್ಕೂ ದೇವಸೇನೆಯನ್ನು ನೀನು ಅನುಸರಿಸಿಕೊಂಡು ಹೋಗಬೇಕು ಅಂತ ಹೇಳಿದ್ದಾನೆ. ದೇವಸೇನೆಯನ್ನು ನಡೆಸಿದಂತಹ ಈ ಸೇನಾನಿಗೆ ಈಗ ದೇವಸೇನೆ ಎನ್ನುವಂತಹ ದೇವೇಂದ್ರನ ಸಾಕು ಮಗಳು ಅನುರೂಪಳಾಗಿ ಬದುಕಿಗೆ ಹೊಸ ರೂಪದಿಂದ ಬರ್ತಾಳೆ. ಸಾಕು ಮಗಳು ಅಂತ ಅವ ಹೇಳಿಕೊಂಡ್ರು ಮಗಳೇ. ಕೆಲವೊಂದ್ಸರಿ ಭೂಮಿಯಲ್ಲಿ ಏನಾಗ್ತದೆ ಗೊತ್ತುಂಟ, ಸ್ವಂತ ಮಗಳೇ ಆಗಿದ್ರು ಕೂಡ ಪ್ರಾಯಕ್ಕೆ ಬರುವಾಗ ಮಗಳು ಸಾಕು ಅಂತ ಆಗ್ತದೆ. ಆಗ ಸಾಕಿದ ಮಗಳ ಹಾಗೆಯೇ ಅವನಿಗೆ ಈ ಮಗಳು ಕೂಡ ಸಾಕು ಮಗಳು ಇನ್ನೊಬ್ಬನಿಗೆ ಕಟ್ಟಿಕೊಡುವ ಅಂತ ತೊಡಗುತ್ತಾರೆ. ಅದರಲ್ಲಿ 2 ತಾತ್ಪರ್ಯ ಇರುತ್ತದೆ. ಒಂದು, ಅವನಿಗೆ ಅವನ ಪ್ರಾಯ ಪ್ರಬುದ್ಧೆಯಾದ ಮಗಳನ್ನು ಇನ್ನೊಂದು ಮನೆಗೆ ಕಳುಹಿಸಿಕೊಡುವ ಜವಾಬ್ದಾರಿಯೂ ಹೌದು. ಒಂದೊಮ್ಮೆಗೆ ಕೆಲವರಿಗೆ ಈ ಮಗಳು ಇನ್ನು ಸಾಕಪ್ಪ, ಇನ್ನೆಲ್ಲಿಯಾದಾದ್ರೂ ಮನೆಗೆ ಒಂದು ಹಾಕಿ ಬಿಡುವ ಅಂತಲೇ ಇರ್ತದೆ. ಅದವರವರ ಕರ್ಮಬಲ. ಅದು ಬಿಡು, ನಿನಗೆ ಒಳ್ಳೆಯದಾದ ದೇವಸೇನೆ ನಿನ್ನ ಜೀವನದುದ್ದಕ್ಕೂ ಪಡೆಯುವುದಕ್ಕೆ ಬಂದಿದ್ದಾರೆ ಅಂತ ಆದರೆ ನಮಗೆ ನಾವು ಶಿವಪಾರ್ವತಿಯರಾಗಿ ನಿಮಗೆ ಅನುಗ್ರಹವನ್ನು ಮಾಡಿದ್ದೇನೆ, ಸಕಲರಿಗೂ ಒಳಿತಾಗಲಿ ಅಂತ ಬಯಸುವವರು. ಸಾಕ್ಷಾತ್ ಜಗತ ಮಾತಾ ಪಿತ್ರರು ನೀವು. ನೀವೇ ನಿಂತು ನಿಮ್ಮ ಮಗನಿಗೆ ಆ ದೇವೇಂದ್ರನ ಮಗಳನ್ನು ಕೊಡುತ್ತೀರಿ ಎಂದಾದರೆ ಅದನ್ನು ಸ್ವೀಕರಿಸುವುದರಲ್ಲಿ ನಾನು ಧನ್ಯತೆಯನ್ನು ಕಂಡವನಿದ್ದೇನೆ. ಯಾವ ರೀತಿಯಾಗಿ ಸ್ಕಂದನಾಗಿ, ಕಾರ್ತಿಕೇಯನಾಗಿ, ಸುಬ್ರಹ್ಮಣ್ಯನಾಗಿ, ಷಣ್ಮುಖನಾಗಿ ಹೆಸರನ್ನು ಗಳಿಸಿದ್ದೇನೋ ಆ ರೀತಿಯಾಗಿ ದೇವಸೇನೆಯನ್ನು ವರಿಸುವ ಮೂಲಕವಾಗಿ ಮತ್ತೊಂದು ಹೆಸರಿನ ಮೂಲಕವಾಗಿ ನನ್ನನ್ನು ಅನುಗ್ರಹಿಸಿದಂತಹ ನಿಮ್ಮ ಮೂಲಕವಾಗಿ ಎಲ್ಲರಿಗೂ ಮಂಗಲವಾಗಲಿ. ಇಷ್ಟು ಹೇಳುವಾಗಲೇ ದೇವೇಂದ್ರ ಅವರ ಗುರುಗಳಲ್ಲಿ ಕೇಳಿ ಆಯ್ತು. ಗುರುಗಳೇ, ಬೃಹಸ್ಪತಿ ಹತ್ರ ಕೇಳಿ ಆಯ್ತು, ಗುರುಗಳೇ ಯಾವಾಗ ಮುಹೂರ್ತ ಯಾವಾಗ ಆದೀತು ಅಂತ. ಈ ಅವಸರದಲ್ಲಿ ಅವರು ನಾಳೆ ಆಯ್ತು ಅಂತ ಹೇಳಿ ಆಯ್ತು. ಶುಭ ಮುಹೂರ್ತ, ಹೌದು, ನಾಳೆ ವಿವಾಹ. ಹಾಗಿದ್ರೆ ಎಲ್ಲರಿಗೂ ಭದ್ರಂ ಶುಭಂ ಮಂಗಳಂ. ಆತ್ಮೀಯ ಕಲಾಭಿಮಾನಿ ಬಂಧುಗಳೇ, ಶ್ರೀಮತಿ ಸುಜನ ಮತ್ತು ಶಿವಾನಂದ, ರೂಪೇಶ್, ಸಹನಾ, ಲವೀಶ್ ಇವರು ನಿರ್ಮಿಸಿರುವಂತಹ ಹೊಸ ಮನೆ ಶ್ರೀಸ್ಕಂದ, ಇದರ ಗೃಹ ಪ್ರವೇಶದ ಈ ಶುಭ ದಿನದಂದು ಷಣ್ಮುಖ ವಿಜಯ ಎನ್ನುವಂತಹ ಯಕ್ಷಗಾನ ಕೂಟವನ್ನು ನಡೆಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಆ ಮನೆಯವರಿಗೆ ಎಲ್ಲರಿಗೂ ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಪರವಾಗಿ ಅನಂತರ ಧನ್ಯವಾದಗಳು. ಹಾಗೆ ಬಂದಂತಹ ಎಲ್ಲ ನಮ್ಮೊಂದಿಗೆ ಸಹಕರಿಸಿದಂಥ ಹಿಮ್ಮೇಳದಲ್ಲಿ ಸಹಕರಿಸಿದ ಕಲಾವಿದರು, ಹಾಗೆ ಇಷ್ಟರವರೆಗೆ ಕಥಾಭಾಗವನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಧನ್ಯವಾದವನ್ನು ನಿಲ್ಲಿಸಿದೆ. ಪ್ರೀತಿಯ ಬಂಧುಗಳೇ, ಇವತ್ತು ತಾರೀಕು 6 ಮುಖದ ಶಿವನ ಮಗ ಷಣ್ಮುಖ. 6ನೇ ತಾರೀಕು ಈ ಒಂದು ಷಣ್ಮುಖ ವಿಜಯ ಅಂತ ಹೇಳುವಂತಹ ಈ ಪ್ರಸಂಗವನ್ನು ಈ ಸ್ಕಂದ ನಿಲಯ ಅಂತ ಹೇಳುವಂತಹ ಈ ಮನೆಯಲ್ಲಿ ನಮಗೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟವರು ಶಿವಾನಂದ, ಶಿವನ ಮಗನೇ. ಹಾಗಾಗಿ ಒಟ್ಟು ಷಣ್ಮುಖನದ್ದಾದಂತಹ ಸಂಪರ್ಕ ಈ ಒಂದು ಎಲ್ಲ ವಿಭಾಗದಿಂದ ಕಾಣುತ್ತದೆ. ನಾವು ಪ್ರಧಾನವಾಗಿ ಒಂದು ಕಾರ್ಯಕ್ರಮದ ಪ್ರಾರ್ಥನೆ ಏನು ಅಂತ ಕೇಳಿದರೆ,
ಋಣಾನುಬಂಧು ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಮನೆ ಕಟ್ಟುವುದು ಅಂತ ಹೇಳಿದರೆ ಅದೊಂದು ಋಣ ಸಂಬಂಧವಾಗಿ ಬರುವುದು. ಈ ಜಾಗದಲ್ಲಿ ಅವರು ಕಟ್ಟಿ ಇನ್ನು ಮುಂದೆ ವಾಸ್ತವ್ಯವನ್ನು ಹೂಡಿ ಅವರ ಸಂಸಾರವನ್ನು ಕಳೆಯುವರೆ ಅವರಿಗೆ ಎಲ್ಲ ರೀತಿಯ ಅನುಗ್ರಹ ಆಗಲಿ. ಶ್ರೀದೇವರು ಸುಬ್ರಹ್ಮಣ್ಯ ದೇವರು ಎಲ್ಲ ರೀತಿಯ ದೋಷಗಳನ್ನು ಪರಿಹರಿಸಿ ಅವರಿಗೆ ಈ ಮನೆಯಲ್ಲಿ ಅಕ್ಷಯವಾದಂತಹ ಸಂಪತ್ತನ್ನು ಒದಗಿಸುವರೆ ಎಲ್ಲ ರೀತಿಯಲ್ಲಿ ಅನುಗ್ರಹಕಾರಕರಾಗಲಿ ಎನ್ನುವ ಹಾಗೆ ನಾವು ಕೂಡ ನಮ್ಮ ಪರವಾಗಿ ಶ್ರೀದೇವರಲ್ಲಿ ಪ್ರಾರ್ಥಿಸ್ತಾ ಕಥಾಭಾಗಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇವೆ.